ಶಂಕರಿತನಯ ನಮೋ ನಮೋ ಗಣಪತೆ ನಮೋ ನಮೋ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ವಾರಣ ಗಣಪತೆ ನಮೋ ನಮೋ ಶಂಕರಿತನಯ ನಮೋ ನಮೋ ಗಣಪತೆ ನಮೋ ನಮೋ ವತ್ತಿಂಚಿ ಮಾತ ಬಿನ್ನೆರೆಲ್ಲ ಲೆತ್ತಿಕೊಂಡಾಡು ಪಂದು ಸಂಘದ ನಿಕಟಪೂರ್ವ ಅಧ್ಯಕ್ಷ ನೆಚ್ಚಿನ ಶ್ರೀಯುತ ರವೀಂದ್ರ ಬಂಗೇರಡ ವಿನಂತಿ ಮಂತಂದರು. ಗ್ರಾಮ ಚಾವಡಿದ ಈ ಪುಣ್ಯದ ಮನ್ನಡೆ ನೆಲವೂರಿನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಪಾದಗಡ್ಡ ಬೋರೊಂದು ಮಾಗಣದ ದೇವರಾಯಣ ಸೋಮನಾಥರು ಅಂಚನೆ ಇನ ಉಳ್ಳ ಬಂಟೆ ಅಂಚನ ಕೋಟಿ ಚೆನ್ನೈರು ಅಪ್ಪೆ ದೇ ಬೇದಿದಿ ಅಂಚನೆ ಕುದ್ರೋಳಿ ಗೋಕರ್ನಾಥ ದೇವರ ಮನಸ್ಸಾರ ಎನ್ನೊಂದು ಇನಿತ ಒಂಜಿ ಪುರ್ಲಕಂಡದ ಲೇಸರು ನಮ್ಮ ಪೂರ ಸೇರಿದ ಈ ಬಯ್ಯದ ಪುರ್ತುಡು ಸೇರಿನಂಚಿನ ಪ್ರತಿಯೊರೆಗಳ ಸುರುಕಾದ ಮೋಕ್ಯದ ಸೊಲ್ಮೇಲನ ಸಂದ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗೃಹ ಚವಡಿ ಕೊಣಾಜೆ ಒಂದಕ್ಕೆ 45ನೇ ವರ್ಷದ ಈ ಸುಸಂದರ್ಭಡು ಕೋಡೆ ನಂಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಬೈದಂಡು ಆ ಒಂಜಿ ಕಾರ್ಯಕ್ರಮದ ಅಂಗವಾದ ನಮ್ಮ ಒಂಜಿ ಎಲ್ಲಿ ಮಟ್ಟದ ಒಂಜಿ ಅಭಿನಂದನಾ ಸಭೆನ ನಾವು ಪೂರ ಮುಲ್ಪ ಸೇರ್ದು ಮಲ್ತೊಂದುಲ್ಲ ಅಂಚಾದ ಇನ್ನಿತ ಬತ್ತಿಂಚಿನ ಒಂಜಿ ಈ ಕಾರ್ಯಕ್ರಮಗೂ ಸ್ವಾಗತ ಮಲ್ಪನಂಚಿನ ಒಂಜಿ ಎಲ್ಲಿ ಕೆಲಸವನ್ನು ಯಾರು ಮುಲ್ಪ ಮಲ್ತೊಂದುಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊಣಾಜೆ ನಂಗೆ ತಿಳಿದಿಲ್ಲ ಕಣೆ ಪಜೀರು ಪಾವೂರು ಹರೇಕಲ ಕೋಣಾಜೆ ಬೊಕ್ಕ ಬೋಲಿಯಾರು ಈ 5 ಗ್ರಾಮದ ಸಮಾಜ ಬಾಂಧವ್ಯರನ್ನ ಪರಿಶ್ರಮದ ಪಲೊಟ್ಟು 1980ನೇ ಇಸವಿ ಸ್ಥಾಪನೆ ಆದ 45 ವರ್ಷ ಈ ಸಂಸ್ಥೆ ಈ ಒಂಜಿ ಸಮಾಜಡು ಬೇತೆ ಬೇತೆ ರೀತಿಯ ಕೆಲಸ ಕಾರ್ಯವನ್ನು ಮಲ್ತೊಂದು ನಮ್ಮ ಪೂರ್ವಗಳ ಪ್ರೀತಿ ಪಾತ್ರ ಏನಂತ ಸಂಸ್ಥೆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊಣಾಜೆ ನಮ್ಮ ಈ ಸಂಸ್ಥೆಗೆ ಸುರುಕಾದ ಈ ಸಂಸ್ಥೆಗೆ ಬೆಂದನಂಚಿನ 45 ವರ್ಷಗಳು ಬೆಂದನಂಚಿನ ಪೂರ ನಮ್ಮ ಸಂಘದ ಮಾಜಿ ಪದಾಧಿಕಾರಿ ನಕಲು ಅಧ್ಯಕ್ಷ ನಕಲು ಪೂರನ ಎನ್ನೊಂದು ಅವೇ ರೀತಿ ಮೂಳು ಈ ಸಂಘಗೋಸ್ಕರ ಬೆಂದದು ಹಿಯ ಲೋಕ ತ್ಯಜಿಸಿದಂಚಿನ ಹಿರಿಯಕಲೆಲ್ಲ ಈ ಸಂದರ್ಭಡು ಸ್ಮರಣೆ ಮಲ್ತೊಂದು ಕಾರ್ಯಕ್ರಮದ ಬಗ್ಗೆ ಸಂಘದ ಬಗ್ಗೆ ಅಭಿನಂದನೆ ನೋಡಿ ನಮ್ಮ ಅಧ್ಯಕ್ಷರು ಕೊರಿಯರುಳ್ಳರು ಅಂಚಾದ ನಾನು ಹೆಚ್ಚ ಪಾತ್ರರಂದ್ರೆ ನೇರವಾದ ಈ ಒಂದು ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ಅಂಚನೆ ನಮ್ಮ ಅಬ್ದುಲ್ ರಹಿಮಾನ್ ಕೋಡಿಜಾಲ್ ದಯಮಲ್ತದ ಚಾವಡಿಗೆ ಬರೋಣಂದು ವಿನಂತಿ ಮಲ್ತೊಂದುಲ್ಲ. ಅಧ್ಯಕ್ಷರ ಅಂಚಿನ ಶ್ರೀ ವಿಜಯ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾದ ನಮ್ಮ ಸಂಘದ ಅಧ್ಯಕ್ಷರಾದ ಸಂಘದ ಅಭಿವೃದ್ಧಿ ಪದಟು ಮುಂಚೂಣಿಪುನಂಚಿನ ನಾಯಕಿ ಶ್ರೀ ವಿಜಯ್ ಪಜೀರ್ ಮೇರಣೆ ನಮ್ಮ ಸಂಘದ ಪರವಾದ ಬೊಕ್ಕ ನಿಖಲ ಪೂರ್ಣ ಪರವಾದ ಯಾನು ಮೂಕೆಡು ಎದುಕೊಂಡಿಲ್ಲ. ನಮ್ಮ ಸಂಘದ ಕಾರ್ಯಂತರಣಚಿನ ದಿನೇಶ್ ತಾರಿಪಾಡಿ ಮೇರೆ ಬತ್ತ ಶಾಲ್ ಪಾಡಿ ಎದುಕೊಂಡು ಭಿನ್ನಾಯ್ತಂದಿಲ್ಲ. ಈ ಒಂದು ಕಾರ್ಯಕ್ರಮ ಮಿತ್ತ ಚಾವಡ್ ಮುಖ್ಯ ಭಿನ್ನರಾದ ಉಪ್ಪಿನಾರು ಶ್ರೀ KT ಸುವರ್ಣ ಮೇರೆ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ರಿಜಿಸ್ಟರ್ ಕೇಂದ್ರ ಸಮಿತಿ ಕೊಟ್ಟು ನೆತ್ತ ಗುರ್ಕಾರರಾದ ನಮ್ಮ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಸದಸ್ಯರಾದ ಸಹ್ಯಾದ್ರಿ ಕೋಆಪರೇಟಿವ್ ಬ್ಯಾಂಕ್ದ ಅಧ್ಯಕ್ಷರಾದ ನಮ್ಮ ಒಟ್ಟಿಗೆ ಒದ್ದದು ನಮ್ಮ ಈ ಸಂಸ್ಥೆಗಳ ಮಲ್ಲ ಮಟ್ಟದ ಸಹಾಯಸಾಗ ಕೊರಪಿನಾರು ಶ್ರೀ ನಮ್ಮ KT ಸುವರ್ಣ ಮೇರೆಲ್ಲ ಯಾನು ನಮ್ಮ ಪೂರ್ಣ ಪರವಾದ ಮೋಕೆಡು ಎದುಕೊಂಡಿಲ್ಲ. ಮೇರೆಗೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀ ವೇಣುಗೋಪಾಲ್ ಕೋರಿಯ ಮೇಲ್ಬತ್ ಶಾಲ್ ಪಾಡ್ದು ಎದುಕೊಂಡು ಭಿನ್ನಾಯ್ತು ಅಂದಲ್ಲ. ನಮ್ಮ ಈ ಚಾವಡ್ ಪುನರ್ ಶ್ರೀ AJ ಶೇಖರ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ನೇತಾ ಗುರ್ಕಾರರಾದ ಸಮಾಜ ಸೇವೆಯನ್ನು ಮಲ್ಪುನಾರು ಶ್ರೀ AJ ಶೇಖರ್ ಮೇರೆ ಮೇರೆಲ್ಲ ಯಾನು ಎಂಕಲ ಪರವಾದ ಮೋಕೆಡು ಎದುಕೊಂಡಿಲ್ಲ. ಮೇರೆಗೆ ಮುರಳೀಧರ್ ಕೋನಾಜೆ ಮೇರೆ ಬತ್ತು ಶಾಲ್ ಪಾಡ್ದು ಎದುಕೊಂಡು ಭಿನ್ನಾಯ್ತು ಅಂದಲ್ಲ. ಅಂಜನೆ
ನನ್ನೂರಿ ಮುಖ್ಯ ಬಿನ್ನೆರಾದ ನಮ್ಮ ಮೊಹಮ್ಮದ್ ಮುಸ್ತಾಫ್ ಮೇರುಳ್ಳರು, ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅಂಜನೆ ಪಕ್ಷ ಸಂಘಟನೆಯನ್ನು ಮುಂಚೂಣು ಅಂಜನ ನಮ್ಮ ಮೊಹಮ್ಮದ್ ಮುಸ್ತಾಫ್ ಮಾತ್ರ ತಂದೆ ನಮ್ಮ ಈ ಒಂಜಿ ಪ್ರಶಸ್ತಿಗಳ ನಂಗೆ ಸಾಕಾರ ಕೊರ್ನಾರು ಶ್ರೀ ಮೊಹಮ್ಮದ್ ಮುಸ್ತಾಫ್ ಮೇರೆಲ್ಲ ಯಾನೆ ಎಂಗ್ಲನಿಕ್ಕಿನ ಪರವಾದ ಮೋಕೆಡಿ ಎದ್ಕೊಂಡಿಲ್ಲ ಮೇರೆಗೂ ಶ್ರೀನಿವಾಸ್ ಪೂಜಾರಿ ನೋಲಿ ಬತ್ತದು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ನನ್ನೂರಿ ಚಾವಾಡು ಪುನಾರು ಶ್ರೀ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಮೇರೆ ಕರ್ನಾಟಕ ಸರ್ಕಾರದ ವಕ್ ಕಮಿಟಿದ ಸದಸ್ಯರಾದ ನಮ್ಮ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಮೇರಿನ ಮೆಗ್ಗಿಯಾದ ನಮ್ಮೊಟ್ಟಿಗೆ ಸದಾ ಇತ್ತದು ನಮ್ಮ ಈ ಪ್ರಶಸ್ತಿಗಳ ಮಲ್ಲ ಸಾಕರ ಮಲ್ತಿನಾರು ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಮೇರೆಲ್ಲ ಯಾನು ಎಂಗ್ಲನಿಕ್ಕಿನ ಪರವಾದ ಮೋಕೆಡಿ ಎದ್ಕೊಂಡಿಲ್ಲ ನಮ್ಮ ಪಾವೂರು ಮಂಗಳೂರು ತಾಲೂಕು ಪಂಚಾಯತದ ಮಾಜಿ ಅಧ್ಯಕ್ಷರಾದ ನಮ್ಮ ಪಾವೂರು ಪಂಚಾಯತದ ಮಾಜಿ ಅಧ್ಯಕ್ಷರಾದ ಸಾಮಾಜಿಕ ರಾಜಕೀಯ ಸೇವೆಡು ಮುಂಚೂಣು ಪುಣಂಚಿನ ಶ್ರೀ ನಮ್ಮ ಮೊಹಮ್ಮದ್ ಮೋನು ಮೇರು ಚಾವಾಡುಳ್ಳರು ಮೇರ್ಲಂಚನೆ ನಮ್ಮ ಈ ಒಂಜಿ ಪ್ರಶಸ್ತಿದ ಪಿರವಡು ನಂಗೆ ಬೇನಿ ಬೆಂದನಾರು ಮೇರೆಲ್ಲ ಯಾನು ನಮ್ಮ ಎಂಕ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆಗೂ ಚಂದ್ರ ಸಮೀನ್ ಅರೆಕಲ ಮೇರೆ ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಜನೆ ನನ್ನೂರಿ ಬಿನ್ನೆರು ನಮ್ಮ ಶ್ರೀ ಅಚ್ಯುತ ಗಟ್ಟಿ ಮೇರೆ ಕೊಣಾಜ ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರಾದ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದ ಉಪ್ಪುನಾರು ಅಚ್ಯುತ ಗಟ್ಟಿ ಮೇರೆಲ್ಲ ಯಾನು ಎಂಕ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆಗೂ ಸುರೇಶ್ ಪೂಜಾರಿ ಹರೇಕಲ ಮೇರೆ ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ನನ್ನೂರಿ ಮುಖ್ಯ ಬಿನ್ನೆರ ಅಂಚಿನ ಶ್ರೀ ಆನಂದ ಇನವಳ್ಳಿ ನಾಟ್ಯ ವೈದ್ಯರು ಇನೋಳಿ ಶಂಕರಾನಂದ ಇನವಲ್ಲಿ ನಾಟ್ಯ ವೈದ್ಯರು ಮೇರ್ಲ ಸದಾ ನಮ್ಮೊಟ್ಟಿಗೆ ಇದ್ದದು ನಂಗೆ ಸಹಾಯ ಸಹಕಾರ ಕೊರ್ಪಿನಾರು ಮೇರೆಲ್ಲ ಯಾನು ಎಂಗ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆಗೂ ಜಗದೀಶ್ ಕೋಟ್ಯನ್ ಪಾನೆಲ ಮೇರೆ ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಹಿರಿಯರು ನಮ್ಮ ಉಗ್ಗಪ್ಪ ಪೂಜಾರಿ ಪಾವೂರು ಮೇರ್ಲ ನಾಟ್ಯ ವೈದ್ಯರಾದ ಶ್ರೀ ಧನ್ವಂತರಿ ದೇವಸ್ಥಾನದ ಮುಕ್ತೇಶ್ವರರಾದ ಮಲ್ಲ ಸಮಾಜ ಸೇವೆ ಮಲ್ಪುಣಂಚಿನ ಶ್ರೀ ಉಗ್ಗಪ್ಪ ಪೂಜಾರಿ ಚಾಬಾಡುಳ್ಳರು ಮೇರೆಲ್ಲ ಯಾನು ಎಂಕ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆನ ದಾಮೋದರ್ ಕುಂದರ್ ಕೊಣಾಜೆ ಮೇರೆ ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಅಂಚನೆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಸಮಿತಿದ ಗುರುಕಾರ್ತಿ ಅಂಚಿನ ಶ್ರೀಮತಿ ಬಬಿತಾ ಬಾಣಬೆಟ್ಟು ಮೇರ್ಲ ಚಾವಡಿಗೆ ಬರೋಡೊಂದು ವಿನಂತಿ ಮಲ್ತೊಂದಿಲ್ಲ ಅಂಚನೆ ನನ್ನೂರಿ ಬಿನ್ನೆರೆ ನಮ್ಮ ಕೊಣಾಜ ಗ್ರಾಮ ಪಂಚಾಯತದ ಪ್ರಥಮ ಪ್ರಜೆ ಶ್ರೀಮತಿ ಗೀತಾ ಡಿ ಕುಂದರ್ ಗ್ರಾಮ ಪಂಚಾಯತದ ಗುರುಕಾರ್ತಿ ಅಂಜನೆ ನಮ್ಮ ಮಹಿಳಾ ಸಮಿತಿದ ಮಾಜಿ ಅಧ್ಯಕ್ಷರು ಮೇರೆಲ್ಲ ಯಾನು ಎಂಗ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ನನ್ನೊಡ್ತಿ ಬಿನ್ನೆರೆ ನಮ್ಮರೆ ನಮ್ಮ ಪಜೀರು ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರು ಅಂಜನೆ ಪ್ರಸ್ತುತ ಸದಸ್ಯರಂಚಿನ ಶ್ರೀಮತಿ ಲತಾ ಹರಿಪ್ರಸಾದ್ ಮೇರು ಚಾವಾಡುಳ್ಳರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಸೇವಾ ಸಂಘ ಗ್ರಾಮೋದಾಡಿ ಕೊಣಜೆ ಒಂದೆತ್ತ ಮಾಜಿ ಅಧ್ಯಕ್ಷರಾದ ಮಾಜಿ ಕೋಶಾಧಿಕಾರಿಯಾದ ಪೂರ ಒಂಜಿ ಸಂಘದ ಬೆನ್ನೆಲುಬಾದಂಚಿನ ಶ್ರೀ ಲಕ್ಷ್ಮಣ ಸಾಲ್ಯಾನ್ ಮೇರ್ನ ಮರ್ಮಲಾಯನಂಚಿನ ನಮ್ಮ ಲತಾ ಹರಿಪ್ರಸಾದ್ ಮೇರೆಲ್ಲ ಯಾನು ಎಂಗ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆನು ಶ್ರೀಮತಿ ಜಯಂತಿ ಪಾವೂರು ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ನಮ್ಮ ಈ ಚಾವಾರ್ಡ್ ನಮ್ಮರೆ ಶ್ರೀ ಆನಂದ ಮಾಸ್ಟರ್ ನಮ್ಮ ಮಾರ್ಗದರ್ಶಕರು ಅಂಜನೆ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ತೊಕ್ಕೋಟದ ಪ್ರಧಾನ ಕಾರ್ಯದರ್ಶಿಯಾದ ಸಹ್ಯಾದ್ರಿ ಕೋಆಪರೇಟಿವ್ ಬ್ಯಾಂಕ್ದ ನಿರ್ದೇಶಕರಾದ ಸದಾ ನಮ್ಮೊಟ್ಟಿಗೆ ಉಪ್ಪುಣ ಶ್ರೀ ಆನಂದ ಅಸೈಗೋಳಿ ಮೇರೆಲ್ಲ ಯಾನು ಎಂಗ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆಗೂ ಪ್ರವೀಣ್ ಪೂಜಾರಿ ಪಾವೂರು ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಅಂಜನೆ ನನ್ನೂರಿ ಮುಖ್ಯ ಬಿನ್ನೆರೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಯುವ ಸಂಚಲನ ಕಿನ್ಯ ಬಿಲ್ಡಿಂಗ್ಗೆ ನಿತ ಗುರ್ಕಾರ್ ಶಿವಪ್ಪ ಪೂಜಾರಿ ಬಿಲ್ಡಿಂಗ್ಗೆ ಮೇರೆ ಚಾವಡುಳ್ಳರು ಮೇರೆಲ್ಲ ಯಾನು ಮೋಕೆಡು ಎಂಗ್ಲನಿಕ್ಕಿನ ಪರವಾದ ಎದ್ಕೊಂಡಿಲ್ಲ ಮೇರೆಗೂ ಜಯಾನಂದ ಅಮೀನ್ ಪಾವೂರು ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಅಂಜನೆ ನನ್ನೂರಿ ಈ ಚಾವಡ್ ನಮ್ಮ ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜ ಘಟಕ ಒಂದೆತ್ತ ಗುರ್ಕಾರ್ ಶ್ರೀ ಬಾಬು ಬಂಗೇರ ಕೊಣಾಜ ಮೇರು ಚಾವಡುಳ್ಳರು ಮೇರೆಲ್ಲ ಎಂಗ್ಲನಿಕ್ಕಿನ ಪರವಾದ ಮೋಕೆಡು ಎದ್ಕೊಂಡಿಲ್ಲ ಮೇರೆಗೂ ಗಣೇಶ್ ಅಮೀನ್ ಮುಟ್ಟಿಂಜ ಮೇರೆ ಬತ್ತು ಶಾಲು ಪಾಡಿ ಎದ್ಕೊಂಡು ಭಿನ್ನ ಆಯ್ತು ಅಂದಲ್ಲ ಅಂಜನೆ ನನ್ನೂರಿ ಚಾವಡ್ ಪುನಾರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೋಣದಿಂದ ಮಹಿಳಾ
ಸಮಿತಿದ ಗುರುಕಾರ್ತಿ ಶ್ರೀಮತಿ ಬಬಿತಾ ಬಾಣಬೆಟ್ಟು ಚಾವಡುಳ್ಳೇರು ಮೆರೆಲ್ನಯಾನ್ ಎಂಕಲ ನಿಖಲ ಪರವಾದ ಮೋಕೆಡ್ ಎದಿಕೊಂದುಲ್ಲೆ ಮೇರೆಗೆ ಶ್ರೀಮತಿ ಶುರೇಖಾ ಹರೀಶ್ ಪೂಜಾರಿ ಕೊಣಾಜೆ ಬಿರುಬತ್ತು ಶಾಲ್ ಪಾಡ್ದಿ ಅದಕ್ಕೆ ನೋಡೋದು ಭಿನ್ನ ಆಯ್ತು ಅಂದಲ್ಲೇ ಅಂಚನೆ ಈ ಒಂಜಿ ಚಾವಡಿದ ತೀರ್ಥ ಮಸ್ತ್ ಜನ ನಮ್ಮ ಇತೈಸಲು ಈ ಒಂಜಿ ಕಾರ್ಯಕ್ರಮ ಬೈದರು ನಮ್ಮ ಎ.ಕೆ. ರಹಿಮಾನ್ ಮಂಗಲ ಗ್ರಾಮೀಣ ಯುವಕ ಸಂಘದ ಮಂಗಲ ಗ್ರಾಮೀಣ ಯುವಕ ಸಂಘ ಕೊಣಾಜೆ ಉನ್ನತ ಅಧ್ಯಕ್ಷರಾಣಂಚಿನ ಎ.ಕೆ. ರಹಿಮಾನ್ ಅಂಜನೆ ಮೆಸ್ಕಾಂದ ಕೊಣಾಜದ ಸಲಹೆಗಾರರಾದಲ ಕಾರ್ಯನಿರ್ವಹಣೆ ಮಾಡ್ಕೊಂಡಂಚಿನ ಶ್ರೀ ಎ.ಕೆ. ರಹಿಮಾನ್ ಮೇರೆ ನಮ್ಮೊಟ್ಟಿಗೆ ಒಳ್ಳೆಯರು ಆರ್ಯನ್ ಮೋಕೆಡ್ ಎದಕ್ಕೊಂದುಲ್ಲೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ನಮ್ಮ ಕೊಲ್ಯ ಒಂದೆತ್ತ ಮಾಜಿ ಗುರುಕಾರಂಚಿನ ಶ್ರೀ ಹರೀಶ್ ಮುಂಡೋಲಿ ನಮ್ಮೊಟ್ಟಿಗೆ ಉಳ್ಳೇರು ಅದನ್ನ ಮೊಕೆಡ್ ಎದಕ್ಕೊಂದುಲ್ಲೆ ಅಂಜನೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರನಕಲು ಪದಾಧಿಕಾರನಕಲು ನಮ್ಮೊಟ್ಟಿಗೆ ಸೇರಿದರು ಅಕಲೆಲ್ಲ ಮೊಕೆಡ್ ಎದಕ್ಕೊಂದುಲ್ಲೆ ಅಂಜನೆ ಯುವವಾಹಿನಿದ ಅಧ್ಯಕ್ಷ ಪದಾಧಿಕಾರನಕಲು ಮಹಿಳಾ ಘಟಕದ ಪದಾಧಿಕಾರನಕಲು ಅಂಜನೆ ನಮ್ಮ ಅಮ್ಲಮಗೇರು ಬಿಲ್ಲಾವ ಸೇವಾ ಸಂಘದ ಮಾಜಿ ಗುರುಕಾರಂಚಿನ ಗಂಗಾಧರ ಅಮ್ಲಮಗೇರು ನಮ್ಮೊಟ್ಟಿಗೆ ಒಳ್ಳೆಯರು ಅದೆಲ್ಲ ಮೊಕೆಡ್ ಎದಕ್ಕೊಂದು ಇದೊಟ್ಟಿಗೆ ನಮ್ಮ ದೃಶ್ಯ ಬಕ್ಕ ಪತ್ರಿಕಾ ಮಾಧ್ಯಮದ ಬಂಧುಗಳು ಪೂರೆಲ್ಲ ಒಂಜೇ ಪಾತ್ರೆಗಳು ಎದಕ್ಕೊಂದು ಈ ಒಂಜಿ ಅಭಿನಂದನಾ ಕಾರ್ಯಕ್ರಮನು ದ ಈ ಸಂದರ್ಭಡು ನಮ್ಮ ಪೂರೆಲ್ಲ ಕುಸಿಟಿಗೆ ಸೇರಿದ ನಿಖಲ್ನ ಆ ಒಂಜಿ ಹಾರೈಕೆ ಸಂಗಮಿತ ಉಪ್ಪಾಡು ನಿಖಲ್ನ ಆಶೀರ್ವಾದ ಉಪ್ಪಾಡು ನನಾತ್ ಈ ಸಂಘದ ಬೆಳವಣಿಗೆಡು ನಿಖಲ್ನ ಸಹಾಯ ಸಹಕಾರ ಉಪ್ಪಡ ಪಂಡೊಂದು ಎನ್ನ ಈ ಒಂಜಿ ಪಾತ್ರಗೂ ವಿರಾಮದ ಚುಕ್ಕಿದೀಪೆ ಜೈ ಹಿಂದ್ ಜೈ ಗುರು ಬತ್ತಿ ಬೆನ್ನೆರಡು ಮೋಕೆಡ್ಲು ಎತ್ತುಕೊಂಡ ನಂಚಿನ ಶ್ರೀಯುತ ರವೀಂದ್ರ ಬಂಗೇರಿಯವರಿಗೆ ಸೋಲೈತ ಸೊಲ್ಮಿನ ಸಂದಾಯಿತ ಮಂತಂದಲು ಪ್ರಸಾರತ್ತ 25ನೇ ಸಾಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಸ್ವೀಕಾರ ಮಂತಿನಂಚಿನ ನಮ್ಮ ಪೆರ್ಮೆದ ಗುರುಕಾರ್ಲು ಶ್ರೀಯುತ ವಿಜೇತ್ ಪಜೀರ್ಲು ತನ್ನ ಅಭಿನಂದನಾ ನುಡಿನ ಪಟ್ಟೋಡು ಪಂಪಿನ ಭಿನ್ನ ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲನು ಅಂಚನೆ ಶ್ರೀಕೃಷ್ಣ ದೇವರಿಗೆ ವಂದನೆ ಮಲ್ತೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಕರಿನ ಸಾರತ್ತ ವರ್ಮನುತ್ತ ಎನ್ಪನೆ ಇಸವಿರ್ದು 2025 ಇಸವಿ ಮುಟ್ಟ ಮಲ್ತಿನಂಚಿತ್ತಿನ ಧಾರ್ಮಿಕ ಆದುಪ್ಪು ಸಾಮಾಜಿಕ ಆದುಪ್ಪು ಶೈಕ್ಷಣಿಕ ಆದುಪ್ಪು ಕ್ರೀಡಾ ಆದುಪ್ಪು ಸಮಾಜಮುಖಿ 10 ಹಲವಾರು ಸೇವಾ ಕಾರ್ಯಗಳನ್ನು ಮನಗಂಡಿದೆ. ನಮ್ಮ ಕರ್ನಾಟಕ ಸರ್ಕಾರ 2025ನೇ ಇಸವಿದ ರಾಜ್ಯೋತ್ಸವ ಪ್ರಶಸ್ತಿನಿ ನಮ್ಮ ಪೆರ್ಮೆದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘಗೆ ಕೊಡ್ತುಂಡು. ಈ ಬಗ್ಗೆಡೆ ಮಸ್ತ್ ಸಂತೋಷ ಆಗುಂಡು. ಪ್ರಸ್ತುತ ಅಧ್ಯಕ್ಷೆಯಾದ ಈ ಒಂಜಿ ಪ್ರಶಸ್ತಿನ ನಮ್ಮ ನೆಹರು ಮೈದಾನಡಿ ಸ್ವೀಕಾರ ಮಲ್ಪನಾಗ ಒಂಜಿ ರೀತಿದ ಸಂತೋಷ, ಒಂಜಿ ರೀತಿದ ಅಮೃತ ಕ್ಷಣ ನಮ್ಮ ಸಂಘಗೆ ಒದಗದ ಬೈದನೆಂದು ಬಂದರೆ ಮಸ್ತ್ ಸಂತೋಷ ಆಗುಂಡು. ಈ ಸಂದರ್ಭಡೆ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ಬೊಕ್ಕ ಮೆಸ್ಕಾಂದಂದೆಟ್ಟಿತ್ತಿನಂಚಿದ ನಮ್ಮ ಅಬ್ದುಲ್ ರಹಮಾನ್ ಬೇರೆನೆ ವೇದಿಕೆಗೆ ಆಹ್ವಾನ ಮಾಡೋದಿಲ್ಲ ಸರ್ ಬಲೆ ಈ ವೇದಿಕೆದ ಮಿತ್ತಿತ್ತಿನಂಚಿತ್ತಿನ ಮಾತ ಗೌರವಾನ್ವಿತ ಗಣ್ಯ ವ್ಯಕ್ತಿಲೆಗೆ ಈತ ನಿಕಟಪೂರ್ವ ಅಧ್ಯಕ್ಷರಾನಿಂಚಿತ್ತಿನ ರವೀಂದ್ರನ್ನೇ ಸ್ವಾಗತನ ಕೊರಿಯರಿ ಬೊಕ್ಕ ಅಕ್ಲು ಮಲ್ತನಂಚಿತ್ತಿನ ಉಪಕಾರನ ನೆನಪು ಮಲ್ಪನಂಚಿತ್ತಿನ ಕಜ್ಜನ ಮಲ್ತೇರಿ ಅಂಚೆನೇರ್ದಾದು ವೇದಿಕೆ ಎತ್ತಿನಂಚಿತ್ತಿನ ಮಾತ ಗೌರವಾನ್ವಿತ ಗಣ್ಯ ಅತಿಥಿಲನ ಉಪಸ್ಥಿತಿನ ಗೌರವಿಸ ಒಂದು ನಮ್ಮ ಈ ಸಂಘಗೆ ಈತ ಮಲ್ಲ ಒಂಜಿ ಕಾರ್ಯಚಟುವಟಿಕೆ ಆವಡ್ದಾಂಡ ಈತ ಮಲ್ಲ ಒಂಜಿ ಯಶಸ್ವಿ ಕಾರ್ಯಕ್ರಮ ಆವಡ್ದಾಂಡ ನಮಕ್ಕೆ ಸ್ಥಳದಾನ ಮಲ್ತನಂಚಿತ್ತಿನ ಶ್ರೀ ಮೋನಪ್ಪ ಪೂಜಾರಿ ಲೀಲಾವತಿ ಮೋನಪ್ಪ ಪೂಜಾರಿ ಮುಕ್ಲಿನ ಈ ಸಂದರ್ಭಡೆ ಪ್ರಪ್ರಥಮವಾದಿಯಾನು
ನೆನಪು ಮಲ್ತೊಂದು ನಮ್ಮ ಈ ಸಂಘದ ಬುಳೆಚ್ಚಿಲಿಗೆ ಬೋಡದು ಇನಿ ನಮ್ಮ ಈ ಸಂಘದ ಒಂಜಿ ನೆಟ್ಟು ಪ್ರಶಸ್ತಿನ ದೆತವಡು ನಾಂಡ ದೆತ ಪಿರವುಡು ಶ್ರಮ ಪಟ್ಟಿನಂಚಿತ್ತಿನ ಇತ್ತೆ ನಮ್ಮೊಟ್ಟಿಗೆ ಇಜ್ಜಿಂಡಲ ಅಕ್ಲನ ನೆನಪು ಮಲ್ಪೊಡಾಯಿನಂಚಿತ್ತಿನ ಅಧ್ಯಕ್ಷೀಯ ನೆಲೆಟ್ಟು ಪ್ರಥಮ ಕರ್ತವ್ಯ ಆಯ್ನಡ್ದಾದು ಸ್ಥಾಪಕ ಅಧ್ಯಕ್ಷರಾಯ್ನಂಚಿತ್ತಿನ ದಿವಂಗತ ಬಾಬು ಪೂಜಾರಿ ಪಜೀರು ಅಂಚನೆ ಐದು ಪಕ್ಕದ ಸಾಲಡಿ ನಮ್ಮೊಟ್ಟಿಗೆ ಬೆನ್ನು ಮೆಂತಿನಂಚಿತ್ತಿನ ಶ್ರೀಯುತ ಭುಜಂಗ್ ಕೋಟ್ಯಾನ್ ಪಾವೂರು, ಶ್ರೀ ಉಮೇಶ್ ಕರ್ಕೇರ ಕೊಣಾಜೆ, ಶ್ರೀ ತಿಮ್ಮಪ್ಪ ಪೂಜಾರಿ ಬೋಳಿಯಾರು, ಶ್ರೀ ರಾಮ ಪೂಜಾರಿ ಪಜೀರು, ಶ್ರೀ ರಾಮಕುಕ್ಯಾನ್ ಹರೇಕಳ, ಶ್ರೀ ಬಾಬು ಪೂಜಾರಿ ಪಾವೂರು, ಶ್ರೀ ಲಕ್ಷ್ಮಣ್ ಸಾಲ್ಯಾನ್ ಪಜೀರು, ಶ್ರೀ ಕೃಷ್ಣಪ್ಪ ಪೂಜಾರಿ ಮೇಗಿನ ಕುಲ್ಕೆ ಹರೇಕಳ. ಈತ ಜನ ಮಾಜಿ ಅಧ್ಯಕ್ಷರಾದ ನಮ್ಮ ಒಂಜಿ ಸಂಘದ ಏಳಿಗೆಗಾದ ಅಕ್ಲನ ಅವಿರತವಾದ ಭಗೀರಥ ಪ್ರಯತ್ನ ಪಟ್ಟಣಂಚಿತ್ತಿನ ಮಾಜಿ ಅಧ್ಯಕ್ಷರು ಅಂಚನೆ ಪ್ರಸ್ತುತ ನಮ್ಮೊಟ್ಟಿಗೆ ಇತ್ತದು. ಪ್ರಸ್ತುತ ಅಧ್ಯಕ್ಷರಿಗೆ ಪುಗೇಲು ಕೊಡ್ದು ಪ್ರತಿ ಒಂಜಿ ಆಡಳಿತ ಮಂಡಳಿಗಳ ಸಹಕಾರ ಮಲ್ಪಣಂಚಿತ್ತಿನ ನಮ್ಮೊಟ್ಟಿಗೆ ಇತ್ತಿನಂಚಿತ್ತಿನ ಗೌರವ ಅಧ್ಯಕ್ಷರು ಶ್ರೀ ರೋಹಿದಾಸ್ ಪಾಂಡೇಶ್ವರ ಅಂಚನೆ ಮಾಜಿ ಅಧ್ಯಕ್ಷರಾದ ಶ್ರೀ ಸೇಸಪ್ಪ ಪೂಜಾರಿ ಸುದರ್ಶನ್ ನಗರ ಪಜೀರು, ಶ್ರೀ ರವೀಂದ್ರ ಬಂಗೇರ ಕೊಣಾಜೆ, ಶ್ರೀಯುತ ಉಮನತ್ ಕೋಟ್ಯಾನ್ ಬೋಳಿಯಾರು, ಶ್ರೀ ಪುರುಷೋತ್ತಮ್ ಬಂಗೇರ ಕೊಣಾಜೆ, ಮೋಹನ್ ದಾಸ್ ಪಾವೂರು, ಶ್ರೀ ದೇವಪ್ಪ ಪೂಜಾರಿ ಹರೇಕಳ, ಶ್ರೀಯುತ ಲಕ್ಷ್ಮಣ್ ಕೋಟ್ಯಾನ್ ಪಾವೂರು, ಶ್ರೀ ಚಂದ್ರ ಸಮೀನ್ ಹರೇಕಳ, ಶ್ರೀ ರಮೇಶ್ ಕರ್ಕೇರ ಬೋಳಿಯಾರು, ಶ್ರೀ ದಾಮೋದರ್ ಸಾಲ್ಯಾನ್ ಪಜೀರು, ಶ್ರೀ ದಾಮೋದರ್ ಕೆ ಕುಂದರ್ ಕೊಣಾಜೆ, ಶ್ರೀ ಶ್ರೀನಿವಾಸ್ ಪೂಜಾರಿ ಪಾವೂರು, ಶ್ರೀ ನಾರಾಯಣ್ ಪೂಜಾರಿ ಪರಂಡೆ, ಶ್ರೀ ಸುಭಾಷ್ ಬೋಳಿಯಾರು, ಶ್ರೀ ಗಂಗಾಧರ್ ಪೂಜಾರಿ ಪಜೀರು, ಶ್ರೀ ವಿಜಯ್ ಕುಮಾರ್ ಪಾವೂರು. ಈತ ಜನ ಮಾಜಿ ಅಧ್ಯಕ್ಷರ ನೆಲೆಟ್ಟು ನಂಗೆ ಮಲ್ಲ ಮಟ್ಟದ ಸಹಕಾರವನ್ನು ಕೊಡ್ದು ಇನ್ನಿತ ಎಂಚಿನ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನ ಆ 1980ನೇ ಇಸವಿರ್ದು ಇಡಮುಟ್ಟ ಹಕ್ಕಲು ಮಲ್ತನಂಚಿತ್ತಿನ ಶ್ರಮ ಕಠಿಣ ಪರಿಶ್ರಮ ನೆತ ಫಲವಾದ ಒಂಜಿ ಪ್ರಸ್ತುತ ಅಧ್ಯಕ್ಷನ ನೆಲೆಟ್ಟು ಈ ಪುರಸ್ಕಾರನ ನಮ್ಮ ಸಂಘದ ವತಿರ್ದು ಸ್ವೀಕಾರ ಮಲ್ತದ. ಅಂಚನೆ ಈತ ಮಲ್ಲ ಸಮುದಾಯ ಭವನ ಆವಡಿ ಕಟ್ಟಡ ನಿರ್ಮಾಣ ಆವಡಿ ನೆತ ಪಿರೋಡು ಬೆನ್ನಿಮೆಂತು ನಮ್ಮೊಟ್ಟಿಗೆ ಇಜ್ಜಿಂಡಲ ಅಕ್ಲನ ನೆನಪು ಮಲ್ಪಡಾಪುಲು ಎಕಡೆ ಮಾಜಿ ಅಧ್ಯಕ್ಷರನ್ನ ನೆಲೆಟ್ಟು ಯಾನ್ ಪನ್ನಂಡ ಕಟ್ಟಡ ಸಮಿತಿದ ನೆಟ್ಟು ಪನ್ನೊಂದಾಂಡ ಶ್ರೀಯುತ ಲಕ್ಷ್ಮಣ್ ಸಾಲ್ಯಾನ್ ಬೊಳ್ಳೂರು, ಶ್ರೀಯುತ ರಾಮಕುಕ್ಯಾನ್, ಶ್ರೀ ಕೃಷ್ಣ ಪೂಜಾರಿ ಹರೇಕಳ ಮುಕುಲು ನಮ್ಮೊಟ್ಟಿಗೆ ಇಜ್ಜೇರಿ ಕಟ್ಟಡ ಸಮಿತಿದ ನೆಟ್ಟು ಅವಿರತವಾದ ಪ್ರಯತ್ನ ಪಡ್ನಾಕಲು. ಅಂಚನೆ ಶ್ರೀಯುತ ರಾಘವ್ ಪೂಜಾರಿ ಪಂಡಿತ್ ಹೌಸ್, ಶ್ರೀಯುತ ರವೀಂದ್ರ ಬಂಗೇರ ಕೊಣಾಜೆ, ಶ್ರೀ ರಮೇಶ್ ಪೂಜಾರಿ ಕೊಣಾಜೆ, ಶ್ರೀ ಲಕ್ಷ್ಮಣ್ ಕೋಟ್ಯಾನ್ ಕಿಲ್ಲೂರು, ಶ್ರೀ ಜನಾರ್ದನ್ ಕೋಟ್ಯಾನ್ ಕೊಣಾಜೆ, ಶ್ರೀಯುತ ಸೇಸಪ್ಪ ಪೂಜಾರಿ ಪಜೀರು ಮುಕುಲು ಇತ್ತೆಗಲ ಕಟ್ಟಡ ನಿರ್ಮಾಣ ಸಮಿತಿದ ನೆಟ್ಟು ಈತ ಮಲ್ಲ ಒಂಜಿ ಲೋಕಾರ್ಪಣೆ ಆವಡ್ದಾಂಡ ಈ ಐನು ಗ್ರಾಮದ ಸ್ವಜಾತಿ ಬಾಂಧವ್ಯರನ್ನ ಸಹಕಾರ ಜೊತೊಂದು ಮಲ್ಲ ಮಟ್ಟದ ಕಜ್ಜನ ಮಲ್ದನಾಕಲು. ಅಂಚನೆ ನಂಗೆ ಅನುದಾನದ ನೆಟ್ಟೆ ಪನೋಡ್ದಾಂಡ 1,25,00,000 ಮಲ್ಲ ಮಟ್ಟದ ಅನುದಾನನೇ ಕಂತದ ಕೊರ್ರೆ ಈ ಕಟ್ಟಡ ಸಮಿತಿದ ಅದುಪ್ಪು ನಮ್ಮ ಕೇಂದ್ರ ಸಮಿತಿಯಿಂದ ಅದುಪ್ಪು ಮಸ್ತ್ ಜನ ಶ್ರಮ ಪಡ್ತೇರಿ ಆಂಡಲ ಅನುದಾನದ ರೀತಿಡು ಬೇತೆ ಬೇತೆ ವಿಧಟ್ ಬರ್ಪುಂದಾಂಡ ನಂಗೆ ಮಲ್ಲ ಒಂಜಿ ಮಟ್ಟದ ಸಹಕಾರ ತಿಕ್ಕದ ನಮ್ಮ ಇನಿ ಈ ವೇದಿಕೆ ಒಂದು ಪಾತ್ರ ಒಂದು ಉಲ್ಲ ಅಂದ್ ಪಂಡದ ಎತ್ತನಾಂಡ ಮಸ್ತ್ ಜನ ಅಂದೆತ ಸಹಕಾರ ಕೊಡ್ತೀನಿ ಅಕ್ಲೆನೆಲ್ಲ ಈ ಸಂದರ್ಭ ನೆನಪು ಮಲ್ಪಡಾಪುಂಡು. ಶ್ರೀಯುತ ಜನಾರ್ದನ ಪೂಜಾರಿ ಅರ್ನ ಬೇತೆ ಬೇತೆ ನೆಟ್ಟು ಈ ಸಂದರ್ಭಡಿ ಯಾನು ನೆನಪು ಮಲ್ಪಡಾಪುಂಡು. ಶ್ರೀಯುತ UT ಖಾದರ್ ನಮ್ಮ ಶಾಸಕರು ಬೊಕ್ಕ ಸಭಾಪತಿಲು, BK ಹರಿಪ್ರಸಾದ್ ಸರ್, ಶ್ರೀ ನಳಿನ್ ಕುಮಾರ್ ಕಟೀಲ್, ಕೋಟ ಶ್ರೀನಿವಾಸ್ ಪೂಜಾರಿ, P ಪರಮೇಶ್ವರ್, ಧನಲಕ್ಷ್ಮಿ ಗಟ್ಟಿ, ಪದ್ಮಾವತಿ S ಪೂಜಾರಿ, ಗೀತಾ ದಾಮೋದರ ಕುಂದರ್
ಈತ ಜನ ನಂಗೆ ಬೇತೆ ಬೇತೆ ವಿದಟ್ಟು ನಂಗೆ ಸಹಕಾರನೇ ಮಲ್ತೊಂದಿಪ್ಪನಾಕಲು ಅಂಚನೆ ಸಂಘದಂದೇಟು ಪನ್ಪುಣಾಂಡ ನಮ್ಮ ಕೊಲ್ಲೆ ಸಂಘ ಆದುಪ್ಪು ಅಂಬ್ಳಮೊಗರು ಸಂಘ ಆದುಪ್ಪು ಕಿನ್ಯ ಬೆಳ್ರಿಂಗ ಸಂಘ ಆದುಪ್ಪು ಮಂಜನಾಡಿ ಸಂಘ ಆದುಪ್ಪು ಹಿರ ಸಂಘ ಆದುಪ್ಪು ಮುಡಿಪು ವಲಯ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಆದುಪ್ಪು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೊಕ್ಕೊಟ್ಟು ಆದುಪ್ಪು ನಮ್ಮ KT ಸುವರ್ಣರು ವೇದಿಕೆ ಡೊಲ್ಲೆರು ಅಂಚನೆ ಬೋಳಿಯಾರು ಸಂಘ ಆದುಪ್ಪು ಬೆಳ್ಮ ಸಂಘ ಆದುಪ್ಪು ಈತ ಸಂಘ ಸಂಸ್ಥೆದಕಲು ನಮಕ್ ಮಲ್ಲ ಮಟ್ಟದ ಸಹಕಾರನ ಕೊರೊಂದುಲ್ಲೆರು ನಮ್ಮ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳ ಪುಗೆಲು ಕೊರದು ನಮ್ಮ ಈ ಸಹಕಾರನ ಮಲ್ಪುಣಂಚಿತ್ತಿನಕ್ಲು ಬೊಕೊಂಜಿ ಪಣೋಡುಂದಾಂಡ ನನಗೆ ಮಾಧ್ಯಮದಕ್ಲೆ ನಂದೇಟು ಪಣೋಡುಂದಾಂಡ ಹಬ್ಬಕ್ಕ TV ಆದುಪ್ಪು ಪೊಸಕುರಲ್ ಆದುಪ್ಪು ಅಂಚನೆ ಉಳ್ಳಾಲ ವಾಣಿ ಆದುಪ್ಪು ಈತ ನಂಗೆ ದೃಶ್ಯ ಮಾಧ್ಯಮದಂದೇಟು ಪ್ರವೀಣ್ ಕುರ್ನಾಡ್ ಆದುಪ್ಪು ಅತ್ತನಾಡ ನಮ್ಮ ಸತೀಶನ್ನೇ ಆದುಪ್ಪು ನ್ಯೂಸ್ ಪೇಪರ್ದಂದೇಟು ಮಸ್ತ್ ಸಹಕಾರ ಮಲ್ತದೆ ಇನಿ ಈ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಪುಗೆಲಿಗೆ ನಮ್ಮ ಸಂಘಗೆ ತಿಕ್ಕೆರ ಮೂಲ ಕಾರಣೀಕರ್ತರಾದುಲ್ಲೇರು ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಘಟಕ ಐತ ಗೌರವಾನ್ವಿತ ಅಧ್ಯಕ್ಷರು ಬಾಬು ಬಂಗೇರ ಮೇರೆ ವೇದಿಕೆಡುಲ್ಲೇರು ಈ ಯುವವಾಹಿನಿದ ಕಾರ್ಯ ಚಟುವಟಿಕೆ ಒಂಜಿ ರೀತಿಡ್ ಮಲ್ಲ ಮಟ್ಟಡ್ ನಮ್ಮಕ್ಕೆ ಈ ಸಂಘಗೆ ಒಂಜಿ ಈ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೆರ ಮಲ್ಲ ಒಂಜಿ ನಂಗೆ ಕಾರಣೀಕರ್ತರಾದುಲ್ಲೇರು ಅಂಚನೆ ಇನ್ನಿತ ಈ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೊಡುಂದಾಂಡ ಅವೇನು ಅಧ್ಯಕ್ಷನ ನೆಲೆಟ್ಟು ಪೋದು ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರು ಐನಂಚಿತ್ತಿನ ಗುಂಡ್ರಾವ್ ಮೇರ್ನ ಅಮೃತ ಹಸ್ತಡ್ ಅಂಚನೆ ನಮ್ಮ ಸಂಸದರು ಶಾಸಕರು ಮುಕ್ಲನ ಒಂಜಿ ಹಸ್ತಡ್ ದೆತ್ತೊಂದಂಚಿತ್ತಿನ ಯೋಗ ಭಾಗ್ಯಂಗೆ ತಿಕ್ಕದಿತ್ತನಾಂಡಲ ನಮಕ್ಕೆ ಕೈನು ಕೊರ್ದು ಪುಗೆಲು ಕೊರ್ದು ಇಂದೆತ್ತ ಪಿರೌಡು ನಮ್ಮ ಏರು ಮಾತ ಬೆಂತೆರ ಏರು ಮಾತ ಶಿಫಾರಸು ಮಲ್ತದೇರ ಇನ್ನೇನು ಖಂಡಿತವಾದಲ ಪಂಡಿಜಿಂದ ಅಧ್ಯಕ್ಷ ಆದಿತ್ತದು ಎಂಕೆ ಒಂಜಿ ಋಣ ಇಜ್ಜಿಂದ ಮಾಡಿದೆ ಅನ್ನುವೆ ದಯಗಂದು ಕೇಂದ್ರ ಖಂಡಿತವಾದಲ ನಮಕ್ಕೆ ಸಹಕಾರ ಮಲ್ತನಾಕ್ಲೆ ನಮ್ಮ ಖಂಡಿತವಾದಲ ಮರಪೆರ ಬಲ್ಲಿ ಅವು ಮುಖಸುದಿ ಆದುಪ್ಪು ಅತನಂಡ ಬೇತೆ ರೀತಿದ ಆದುಪ್ಪು ನೇನು ಯಾನು ವೇದಿಕೆದ ವಿತ್ತು ಉಂಟುದು ಪನುಡಾಯಿನಂಚಿತ್ತಿನ ಎನ್ನ ಕರ್ತವ್ಯ ಆದುಂಡು ಇಂದೆತ್ತ ಪಿರೌಡು ಮಸ್ತ್ ವರ್ಷದಿಂಚಿ ಈ ನೇನು ನಮಕ್ ಸಂಘಗೆ ತಿಕ್ಕೊಡಿತಲಿ ಯಾಪನೆ ತಿಕ್ಕೊಡಿತಲಿ ಆಂಡಲ ನಮ್ಮ ಒಂಜಿ ಮಲ್ಲ ಒಂಜಿ ಕಡತ ಅಂದ ಮನೊಲಿ ನೇನು ಬೋಡಾಪುನಂಚಿತ್ತಿನ ಒಂಜಿ ಛಾಯಾಚಿತ್ರ ಆದುಪ್ಪು ಐಕೆ ಸಂಬಂಧಪಟ್ಟಂಚಿನ ಲೇಖನ ಆದುಪ್ಪು ಐಕೆ ಸಂಬಂಧಪಟ್ಟಂಚಿತ್ತಿನ ಮಾಹಿತಿ ಆದುಪ್ಪು ನೇನು ಸಂಗ್ರಹ ಮಲ್ಪಡುಂದಾಂಡ ಆತ ಸುಲಭದ ಕೆಲಸತ್ತೆ ಕರಿನ ಸಾರತ್ವ ವರ್ಮುತ್ತ ಎನ್ಪನೆ ಇಸಬಿಡ್ದು ಇಡಮುಟ ಏರ್ನ ಮಾತ ಪುದರ್ ಪಂಡನ ಅಕ್ಲನ ಬೆಗರ್ದ ಶ್ರಮ ಅಕ್ಲನ ಒಂಜಿ ಸೇವಾ ಮನೋಭಾವ ಅಕ್ಲನ ಒಂಜಿ ನಿಷ್ಠೆ ಇಂದು ನಂಗೆ ಇನಿಕ್ ಈ ನಮ್ಮ ಸಂಘಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೆರ ಮೂಲ ಕಾರಣ ಆದುಂಡು ಅಂಚಾಯಿನರ್ದಾದು ಏರೇರು ನೆತ ಪಿರವರು ಬೆಂತೆರ ಅಕ್ಲನ ಪುದರ್ ಪಂಡ ಐಟಿ ಅಕ್ಲನ ಪುದರ್ ಪಂಡಲ ಐತ ಆ ಅವಧಿ ದಿಕ್ಕಿನಂಚಿತ್ತಿನ ಕಾರ್ಯದರ್ಶಿನಕ್ಲಾದಪ್ಪು ಕೋಶಾಧಿಕಾರಿನಕ್ಲಾದಪ್ಪು ಆ ಸಾಲದ ಪದಾಧಿಕಾರಿನಕ್ಲಾದಪ್ಪು ಪ್ರತಿ ವಲಯನಲ ಶ್ರಮ ಐಟು ಉಂಡು 5 ಗ್ರಾಮದ ನಮ್ಮ ಪಜ್ಜೀರು ಬೋಳಿಯಾರು ಪಾವೂರು ಅರೇಕಡ ಕೊಣಾಜ ಈ 5 ಗ್ರಾಮದ ಸ್ವಜಾತಿ ಬಾಂಧವರನ್ನ ಆಶೀರ್ವಾದದ ಮಿತ್ತಡುಂಡು ಆಂಡಲ ಬೇಕು ಆ ಒಂಜಿ ನಿಟ್ಟಿಡು ಮಾಹಿತಿನ ಸಂಗ್ರಹ ಮಲ್ತದ ಕೊರ್ಪುನಂಚಿತ್ತಿನ ಬೇಲಿನ ಮಲ್ತಿನಂಚಿತ್ತಿನ ಮಲ್ಲ ಒಂಜಿ ಗೌರವ ಏರಿಟ್ಟುಕೊಂಡು ಕೇಂದ್ರ ನಮ್ಮ ನಿಕಟಪೂರ ಅಧ್ಯಕ್ಷರು ಶ್ರೀ ರವೀಂದ್ರ ಬಂಗೇರ ಕೊಣಾಜ ಬೇರೆಗೆ ತಿಕ್ಕೋಡು ಬ್ಯಾಗಿನ ಕೇಂದ್ರ ಬ್ಯಾಗ್ ತಿಕ್ಕೋಡು ಕೇಂದ್ರ ಕರಿನ ಚಂದ್ರ ಸಮೀನ್ ಅರೇಕಳ ಮೇರ್ನ ಅಧ್ಯಕ್ಷತೆ ನಮ್ಮ ಹರೀಶ್ ಪೂಜಾರಿ ನೇತೃತ್ವದ ಪಿರಾವುಡು ಒಂಜಿ ರೀತಿದ ಬೇಲೆ ಆತಲು 5 ಬೊಕ್ಕ ರವೀಂದ್ರನ ಆದುಪ್ಪು ಸುಭಾಸ ಆದುಪ್ಪು ನಮ್ಮ ಸುರೇಶನ್ನೇ ಆದುಪ್ಪು ಅತನಂಡ ಹರೀಶನ್ನೇ ಆದುಪ್ಪು ಕೃಷ್ಣ ಪ್ರಸಾದ್ ಆದುಪ್ಪು ಇಂದೆಟ್ಟು ಮಸ್ತ್ ಜನ ಪಿರಾವುಡು ಇಂದೆಟ್ಟು ಮಲ್ತಂಡಲ್ಲ ಐತಂದೆಟ್ಟು ಸುರೇಖ
ನಮ್ಮ ಬೇರೆ ಸುಜಾತ ಸರೇಕಾಳ ಬೇರೆ ಐತಿ ಸಂಬಂಧಪಟ್ಟ ಚಿತ್ತಿನ ಪೂರ್ತಿ ಮಾಹಿತಿನಿ ಅವನ ಗಡಿಗಡಿಗೆ ಫೈಲ್ ಚೇಂಜ್ ಆಗುತ್ತಿತ್ತು ಯಾಕಂದ್ರೆ ಮುಸ್ತಫರ ಒರಿಯನ ಒಂದು ಅಧಿಕೃತವಾದ ನೇತೃತ್ವ ಕುಡೋರನ ಫೈಲ್ ಬರ್ಕೊಂಡು ಅವನು ಶಿಫಾರಸು ನೋಡಿ ಐನು ಸೇರ್ಸವನ ಚಿತ್ರ ಐನು ಜೋಡಿಸವನ ಚಿತ್ರ ಕೆಲಸ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಒಂಜಿ ಭಾವಚಿತ್ರನೇ ನಮ್ಮ ಪ್ರವೀಣ್ ಕುರ್ನಾಡು ಬೇರೆ ಐಕ್ಯ ಬೋಡಪ್ಪನ ಚಿತ್ರ ವ್ಯವಸ್ಥೆ ಮಾಡ್ತೀವಿ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಮಾತೆರೆಗಳ ಸಹಕಾರ ಮಾಡ್ಕೊಂಡು ಚಿತ್ರ ಜಗದೀಶ್ ಆಳ್ವ ಕೋತಬೇಲು ಮೇರೆಗೆ ನಾನು ವೇದಿಕೆಗೆ ಆಹ್ವಾನ ಮಾಡ್ಕೊಂಡಿಲ್ಲ ಜಗ್ಗನ್ನ ಬಲ್ಲೆ ಅಂಚನೆ ಯಶವಂತ್ ಬೇರಾಜ ಬೇರೆಲ್ಲ ವೇದಿಕೆಗೆ ನಮ್ಮ ಅಧ್ಯಕ್ಷರಾದ ಬೆನ್ನು ಮೆಂತಿನ ಚಿತ್ತನ ಯಶವಂತನ್ನಿ ನಮಕ್ಕೆ ಸಹಕಾರ ಮಾಡ್ಕೊಂಡು ಚಿತ್ತನ ಜಗ್ಗನ್ನಿ ಅಕ್ಲನ ಉಪಸ್ಥಿತಿನ ಗೌರವಿಸೋದಿಲ್ಲ ಅಂಚನೆ ಈ ನೆಟ್ಟು ನನಗೆ ಪನೂರು ಮ್ಯಾಂಡ ಈ ಒಂಜರ ತಿಂಗಳದ ಒಂಜಿ ಕಠಿಣ ಭಗೀರಥ ಪ್ರಯತ್ನ ನಮ್ಮ ರವೀಂದ್ರಣ್ಣನ ನೇತೃತ್ವಡಿ ಪ್ರಸ್ತುತ ಅಧ್ಯಕ್ಷರೆಲ್ಲ ಒಟ್ಟಿಗೂ ಲೆತ್ತೊಂದು ಓಡಿಗೆ ಮಾತ ಹೆಚ್ಚಿನ ಒಂಜಿ ನೆಟ್ಟು ಎಂಕೆ ಸತ್ಯವಾದಲ ಪಣೊಂದಾಂಡ ಎಂಗೆ ಹೆಚ್ಚಿನ ಪರಿಚಯನ ಇಜ್ಜಿ ದಯಗಂದ ಕೇಂಡ ಯಾನೊಂಜಿ ಭಾರತೀಯ ಜನತಾ ಪಕ್ಷದ ಒಂಜಿ ಕಾರ್ಯಕರ್ತೆ ಒಂಜಿ ರೀತಿಯಲ್ಲಿ ಕೊಣಾಜ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಆದಿತ್ತದು ಪ್ರಸ್ತುತ ನಮ್ಮ ಕರ್ನಾಟಕ ಸರ್ಕಾರದ ಒಂಜಿ ನೆಟ್ಟು ಬರೋಡಾಂಡ ಮಾತ ಉಲ್ಲೆರ ಅಕ್ಲೇನ ಪೂರೆಲ್ಲ ಎಂಕೆ ಪರಿಚಯ ಮಲ್ಪನದ ಮುಖಾಂತರವಾದ ನಮ್ಮ ಸಂಘದ ಮಾಜಿ ಅಧ್ಯಕ್ಷರ ಮಸ್ತ್ ಜನ ಪುಗೇಲು ಕೊರ್ದು ಇತ್ತದ ಅಧ್ಯಕ್ಷನ ಒಟ್ಟಿಗೆ ಉಂಟುದು ಎಂಕೆ ಸಹಕಾರ ಮಲ್ಪನೇಟು ಯಾನು ಈ ಪ್ರಶಸ್ತಿನ ನಮ್ಮ ಸಂಘದ ವತಿರ್ದು ದೆತೊಂದೆ ಐಟ್ಲ ರವೀಂದ್ರಣ್ಣನ ಶ್ರಮ ಇಂಚಿನ ಕೇಂಡ ಐನು ಪಂಡದು ಪುಗರ್ನ ಈ ವೇದಿಕೆಡು ಅವು ಸರಿಸಾಟಿ ಯಾವಂದು ಯಾನು ಮುರಾಣಿಯ ಪಂಡೆ ಅರ್ನ ಶ್ರಮ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗೆ ಅರ್ಪಿತ ಐಟ್ ರಡ್ಡು ಪಾತ್ರನ ಇಜ್ಜಿ ನೆಟ್ಟು ಮುಖಸುತಿ ಆವಡು ನೆಟ್ಟು ಆವಡು ಯಾನು ಪನ್ಪುನ ಚಿತ್ರ ವಿಷಯ ಅತ್ತು ಅಂಚನೆ ನಂಗೆ ನೆಟ್ಟು ನಮ್ಮ ಪ್ರಸ್ತುತ ಒಂಜಿ ಆಡಳಿತ ಮಂಡಳಿದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅಂಚನೆ ಕೋಶಾಧಿಕಾರಿ ದಿನೇಶ್ ಬಂಗೇರ ಅಂಚನೆ ಜೊತೆ ಕಾರ್ಯದರ್ಶಿ ಸುಜಾತಕ್ಕ ಉಪಾಧ್ಯಕ್ಷರು ಸುಭಾಷ್ ಈತ ಐನು ಜನದ ತಂಡದ ಒಟ್ಟಿಗೆ ಬಾಕಿದ ಐನು ಗ್ರಾಮ ಸಮಿತಿದ ಅಧ್ಯಕ್ಷರ ನಕಲು ಗಣೇಶನ್ನೇ ನವೀನ್ ಪಾದಲ್ಪಾಡಿ ಅಂಚನೆ ತುಕಾರಾಮನ್ನೇ ಯಶೋಧರ ಬಂಗೇರ ಬೊಕೊಂಜಿ ನಮ್ಮ ಪದ್ಮನಾಭ ಈತ ಜನತ ಒಂಜಿ ತಂಡ ಈ ಹಿಂದಕ್ಕೆ ಸ್ಫೂರ್ತಿ ಕೊಡ್ತಂಡು ಅಕ್ಲ ಒಂಜಿ ಆಶೀರ್ವಾದ ದೆಟ್ಟು ನಮ್ಮ ಇತ್ತದ ಶಾಸಕರು ಬೊಕ್ಕ ಸಭಾಪತಿ ಆಯ್ನ ಚಿತ್ತಿನ ಯುಟಿ ಖಾದರ್ ಯಾನು ಈ ಸಂದರ್ಭದ ಪನೋಡೆ ಆಪು ದಯಗಂದು ಕೇಂಡ ಅರ್ನ ಒಂಜಿ ಮುತಾಲಿಕೆಡು ನಂಗೆ ಈತ ಮಲ್ಲ ಒಂಜಿ ಅನುದಾನಲ ಬೈದಲ್ಲಿ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘಕ್ಕೆ ತಿಕ್ಕೊಡು ನಾಂಡ ಅರ್ನ ಒಂಜಿ ಶಿಫಾರಸು ಆದಪ್ಪು ಅರ್ನ ಅರೆಗೆ ನಮ್ಮ ಸಂಘದ ಮಿತ್ತಡಿತ್ತಿನ ಚಿತ್ತಿನ ಒಂಜಿ ಮೋಕೆ ಆದಪ್ಪು ಒಂದು ದೆರ್ತದ ತೋಜುಂಡು ಪ್ರತಿ ಸಲ ನಂಗೆ ಎಡ್ಡ ರೀತಿದ ಸಹಕಾರ ಕೊರ್ಪುನ ಚಿತ್ತಿನ ಅರ್ನ ಒಂಜಿ ಸಹಕಾರನ ಈ ಗೌರವಿಸೋ ಒಂದು ನಮ್ಮ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದ ಕೋಶಾಧಿಕಾರಿಯ ಚಿತ್ತಿನ ಪದ್ಮರಾಜ್ ಸರ್ ಅರ್ನ ಭಗೀರಥ ಪ್ರಯತ್ನ ಗೌರವಿಸೋ ಒಂದು ಕುರ್ನಾಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಯನ ಚಿತ್ತಿನ ಪ್ರಶಾಂತ್ ಕಾಜವೇರಿ ಅರ್ನ ಒಂಜಿ ನೆನಪು ಮಲ್ತೊಂದು ಅಂಚನೆ ಉಲ್ನಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಯನ ಚಿತ್ತಿನ ಶ್ರೀ ರಮೇಶ್ ಶೆಟ್ಟಿ ಬೆರ್ನ ಒಂಜಿ ಉಪಕಾರನ ಗುರುತಿಸೋ ಒಂದು ಮೂಡದ ಅಧ್ಯಕ್ಷರು ನಗರ ಪ್ರಾಧಿಕಾರದ ಸದಾಶಿವ ಉಲ್ಲಾಲ್ ಮೆರ್ನೂಲ ಒಂಜಿ ನೆನಪು ಮಲ್ತೊಂದು ಹಿಂದುಳಿದ ವರ್ಗ ಇಲಾಖೆದ ಆಯೋಗದ ಸದಸ್ಯರಾಯನ ಚಿತ್ತಿನ ಪ್ರತಿಭಾ ಕುಲಾಯ್ ಮೆರ್ನೂಲ ಒಂಜಿ ನೆನಪು ಮಲ್ತೊಂದು ನಂಗೆ ಆಜಿ ಇಬ್ರಾಹಿಂ ಕೋಡಿಜಾಲ್ ಅಂಚನೆ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಅಂಚನೆ ಮೊಹಮ್ಮದ್ ಮೋನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮುಸ್ತಾಫೇರು ಶೌಕತ್ ಆಳಿ ನಮ್ಮ ಪಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯನ ಚಿತ್ತಿನ ಮೊಹಮ್ಮದ್ ರಫೀಕ್ ಪಜೀರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಯನ ಚಿತ್ತಿನ ಇಮ್ತಿಯಾಜ್ ಪಜೀರು ಅಂಚನೆ ದೀಪಕ್ ಪಿಲ್ಲಾರು ಪದ್ಮನಾಭ ಬಂಗೇರ ಪುರುಷೋತ್ತಮ್ ಬಂಗೇರ ದೇವಕಿ ಆರ್ ಉಳ್ಳಾಲ್ ಲತಾ ಹರಿಪ್ರಸಾದ್ ಪಜೀರು ಶ್ರೀಮತಿ ಚಂಚಲಾಕ್ಷಿ ಕೊಣಾಜೆ ಪದ್ಮಾವತಿ ಶ್ರೀಧರ್ ಪೂಜಾರಿ
ಈತ ಜನತ ಒಂಜಿ ಶಿಫಾರಸದ ಮೇರೆಗೆ ನಮ್ಮ ಸಂಘಗೆ ಈ ಒಂಜಿ ಗೌರವ ಪ್ರಶಸ್ತಿ ನಂಗೆ ತಿಕ್ಕದಿಂದ ಪಂಡ್ರೆ ಮಸ್ತ್ ಸಂತೋಷ ಅವನುಂಡು ಐಟ್ಲ ಒಂಜಿ ಈ ಸಂದರ್ಭ ನಾನು ನೆನಪು ಮಾಡ್ತಂದಿಲ್ಲ ದಯಗಂದು ಕೇಂದ್ರ ನಮ್ಮ ಇತ್ತೆ ಪಲ್ಲಕನೆ ದೇವಕ್ಕಿ ಅಕ್ಕ ಆರು ನಮ್ಮ ಸಂಘದ ಒಂಜಿ ನೆಟ್ಟು ಮಲ್ಲ ಜವಾಬ್ದಾರಿ ಎತ್ತಿನಾರು ಅರ್ನ ಕಂಡನಿ ದೈವಾಧೀನರಾಯನಂಚಿತ್ತಿನ ಸಂದರ್ಭಡಿ ಆರು ನಮ್ಮ ಶಾಸಕರಡ ಒಂಜಿ ಪಾತ್ರ ಪಂಡೇರು ನಮ್ಮ ಸಂಘಗೆ ಒಂಜಿ ಈ ಸಲದ ನೇನು ಕೊರ್ಲೆ ಅವು ಎಂಕ್ಲೆಗೆ ಕೊರ್ಪುಣಂಚಿತ್ತಿನ ಎನ್ನ ಪತಿಗೆ ಕೊರ್ಪುಣಂಚಿತ್ತಿನ ಗೌರವ ಅಂಚನೆ ವೇದಿಕೆಡುಲ್ಲೇರು ಲತಕ್ಕ ಆರ್ಲ ಒಂಜಿ ನುಡಿ ನಮನ ಕಾರ್ಯಕ್ರಮಕ್ಕೆ ಶಾಸಕರು ಬತ್ತನಂಚಿತ್ತಿನ ಸಂದರ್ಭಡಿ ಎನ್ನ ಮಾಮು ಅಕೇರಿದ ದಿನ ಮುಟ್ಟಲು ನಮ್ಮ ಸಂಘಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೊಡು ಅಂತ ಅವ್ರನ್ನ ಆಸೆ ಇರ್ತೀನಿ ಅವ್ರನ್ನ ಮನಸ್ಸಿಗೆ ಅದಲ್ಲ ಒಂಜಿ ಶಾಂತಿ ತಿಕ್ಕೊಂಡು ಎತ್ತಿನ ಶಾಸಕರೇ ಈರು ಆ ಪ್ರಶಸ್ತಿನೇ ನಮ್ಮ ಸಂಘಗೆ ಕೊರ್ಲೆಂದು ಬಂದ್ಬಿಡಂಚಿತ್ತಿನ ಒಂಜಿ ಪಾತೆರನ್ನು ಆ ಸಂದರ್ಭ ಲಕ್ಷ್ಮಣ್ ಸಾಲಿಯಾನ್ ಬುಳ್ಳೂರು ಮೇರೆ ರೂಪರವಾದ ಪಂಡೇರು ಈ ನೆಟ್ಟು ಐಲ್ನ ಯಾನು ನೆನಪು ಮಾಡೋದಿಲ್ಲ ಅಂಚನೆ ನಮ್ಮ ಮಾಜಿ ಅಧ್ಯಕ್ಷರನ್ನಾಕಲು ಅದಪ್ಪು ಸದಸ್ಯರಾದಪ್ಪು ಪ್ರತಿ ಒರಿಲ್ಲ ಶಾಸಕರಡ ಆತನ ಜನಪ್ರತಿನಿಧಿನಾಕ್ಲಡ ಪ್ರತಿ ಒರಿಯರಲ್ಲ ಬನ್ನಾಗ ಪನ್ಪುಂದಾದಂಕೇಂಡ ಈ ಸಲದೊಂಜಿ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘಗೆ ಕೊರಡೊಂದು ಪನ್ಪುಣ ಅಂಚಿತ್ತಿನ ಒಂಜಿ ನೆಟ್ಟು ಮಸ್ತ್ ಜನ ಸಹಕಾರ ಮಾಡ್ತಿದ್ದೇರಿ ಈ ನೆಟ್ಟು ಯಾನು ಪ್ರತಿ ಒರಿಯನಲ್ಲ ನೆನಪು ಮಲ್ತೊಂದು ವೇದಿಕೆದ ದುಂಬೆತ್ತಿನಂಚಿತ್ತಿನ ಪ್ರತಿ ವರಿಯನಲ್ಲ ಈ ಕೃತಜ್ಞತೆನ ಅರ್ಪಿಸ ಒಂದು ನಮ್ಮ ಸಂಘ ನಡತು ಬತ್ತಿನಂಚಿತ್ತಿನ ಸಾಧಿದ ಬಗ್ಗೆ ಪನೋಡುಂದಾಂಡ ಎಕಡೆ ಸ್ವಾಗತಡ್ ರವೀಂದ್ರಣ್ಣೆ ಪಂಡೇರು ಪ್ರತಿ ಒಂಜಿ ಮಾಜಿ ಅಧ್ಯಕ್ಷರನಕ್ಲನ ಪದಾಧಿಕಾರನಕ್ಲ ಸದಸ್ಯರನ್ನ ಸಹಕಾರನ ದೆತೊಂದು ನಮ್ಮ ಐನು ಗ್ರಾಮದ ಸ್ವಜಾತಿ ಬಾಂಧವ್ಯರನ್ನ ಹತ್ತೊಂದೆ ಹೃದಯದ ಮಾತ ಸಮುದಾಯದ ಜನತೆಗಳ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವತಿರ್ದು ಒಂಜತ್ತಿನ ಒಂಜಿ ರೀತಿದ ಸಹಾಯ ಸಹಕಾರ ಮಾಡ್ಕೊಂಡಿರ್ತಿನ ಒಟ್ಟಿಗೆ ನಮ್ಮ ಸಮುದಾಯನ ಭವನಲ್ಲ ಬೇತೆ ಕಾರ್ಯಕ್ರಮಕ್ಕೆ ಕಾರ್ಯಚಟುವಟಿಕೆ ನಮ್ಮ ಕೊರೊಂದುಲ್ಲ ಅಂದೆತ್ತ ಪಿರೌಡು ಮಾತೆಲ್ಲ ಸಹಕಾರನ ಯಾನು ಈ ಸಂದರ್ಭದ ಅಧ್ಯಕ್ಷೀಯ ನೆಲೆಟ್ಟು ಅಕ್ಲನ ಅಂದೇನು ಮಲ್ತೊಂದು ಮಸ್ತ್ ಸಂತೋಷ ಅವನುಂಡು ಯಾನು ಐನು ಗ್ರಾಮದ ಒಂಜಿ ಅಧ್ಯಕ್ಷೆ ಆದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ನೆಟ್ಟು ಈ ಪ್ರಶಸ್ತಿನೇ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಒಂಜಿ ಮಂತ್ರಿನ ಅಮೃತ ಹಸ್ತರದ ನಮ್ಮ ಸಂಘಕ್ಕೆ ದೆತೊಂದ ಮುರ ನ್ಯಾರ ಮೈದಾನಕ್ಕೆ ಮಸ್ತ್ ಜನ ನಂಗೆ ಬತ್ತ ಐಟೆ ಮಹಿಳಾ ಘಟಕ ಆದಪ್ಪು ನಮ್ಮ ಗ್ರಾಮ ಸಮಿತಿ ಆದಪ್ಪು ಯುವ ಘಟಕ ಆದಪ್ಪು ಯುವ ವಾಹಿನಿ ಆದಪ್ಪು ಪ್ರತಿ ಒರಿಯನಲ್ಲ ನೆಟ್ ಒಂಜಿ ತೆಲಿಕ್ಕೆದ ಮೋನ ತೂನಾಗ ಆ ಒಂಜಿ ಸಂತೋಷದ ಕ್ಷಣಟೆ ನಮ್ಮ ಪ್ರಶಸ್ತಿನ ನಮ್ಮ ದೆತೊಂಡ ನೆಕ್ಕೆ ಸಹಕಾರ ಮಾಡ್ತಾನೆ ಅಂಚಿತ್ತಿನ ಮಾತೆರೆಗಲ ಏನ್ ತರ ತಗ್ಗಾದೆ ಕೈ ಮುಗಿದೆ ಕೃತಜ್ಞತೆ ಅರ್ಪಿಸ ಒಂದು ಪ್ರತ್ಯಕ್ಷವಾದ ಪರೋಕ್ಷವಾದ ನೆಕ್ಕೆ ಸಹಕಾರ ಮಾಡ್ತಾನೆ ಅಂಚಿತ್ತಿನ ಪ್ರತಿ ಒರಿಯಾಗಲ ಕೃತಜ್ಞತೆ ಅರ್ಪಿಸ ಒಂದು ಅಧ್ಯಕ್ಷ ನೆಲೆಟಿ ಅನ್ನೋ ರಡ್ಡು ಪಾತ್ರನೆ ಮುಕ್ತಾಯ ಮಲ್ಪ ಸೊನ್ನೆ ನಮ್ಮ ರವೀಂದ್ರ ಬಂಗೇರ ಕೊಣಜೆ ಮೇರ್ಬತ್ ಶಾಲ್ಪಾರ್ದಿ ಎದ್ಕೊಂಡು ಭಿನ್ನಾಯ್ತೊಂದಿಲ್ಲ ವಿಜಯ್ ಕುಮಾರ್ ಪಾವೂರು ಮೇರ್ಬತ್ ಶಾಲ್ಪಾರ್ದಿ ಎದ್ಕೊಂಡು ಭಿನ್ನಾಯ್ತೊಂದಿಲ್ಲ ಅವೇ ರೀತಿ ಮಂಜನಾಡಿ ಬಿಲ್ಲವ ಸಂಘದ ಗುಡ್ಕರು ನೆಂಚ ಶ್ರೀಯುತ ರಾಜೀವ್ ಪೂಜಾರ್ಲು ಇತ್ತೆನ ದಯಮಂತ್ ಮಿತ್ತ ಚಾವಡಿ ಬರಡು ಇನ್ನೆರಡು ಉಳ್ಳಾಲ ವಲಯದ ಮಾತ ಬಿಲ್ಲವ ಸಂಘಗಳಿಗೆ ಸೂಕ್ತ ಮಾರ್ಗದರ್ಶನ ಕೊರೊಂದು ತಮೇರಿ ತಮ್ಮನೆಳಕ ಮಾತ ಸಂಘ ಸಂಸ್ಥೆನೆಲ್ಲ ತನ್ನ ಹಿತವಚನಡು ಸಲಹೆ ಸೂಚನೆ ಕೊರೊಂದು ಪುನಂಚಿನ ಶ್ರೀಯುತ KT ಸ್ವರ್ಣೀರು ರಡ್ಡು ಪಾತ್ರರೊಂದು ಭಿನ್ನಾಯ್ತ 2025ನೇ ಈ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಂಚಿನ ಈ ಶುಭ ಕಾರ್ಯಕ್ರಮದ ಸಮಯಡು ಇನಿ ಎಡ್ಡೆ ದಿನ ತುಳಸಿ ಪೂಜೆ ಅಂಜನೆ ತುಳಸಿ ಪೂಜೆದ ಸುಭಾಷಣ ಮಾತಿರಲ್ಲ ಕೊರೊಂದು ಇನಿ ವೇದಿಕೆಡಿತ್ತಿನ ಎತ್ತ ಅಧ್ಯಕ್ಷರ ಅಂಚನ ವಿಜಿತರೆ ಅಂಜನೆ ಎನ್ನ ಆತ್ಮೀಯರ ಅಂಚನ ಶೇಖರೇ ಮಾಸ್ಟ್ರೇ ಅಂಜನೆ BJP ಭಾರತದ ಅಧ್ಯಕ್ಷರ ಅಂಜನ ವೇದಿಕೆಡಿತ್ತಿನ ಮಾತ ಗಣ್ಯರೇ ಅಂಜನೆ ವೇದಿಕೆ ತಿರ್ತಿತ್ತಿನ ಮಾತ ನೆತ್ತ ಸದಸ್ಯರೇ ಮಾಧ್ಯಮದ ಇನಿ ಬಹುಶಃ 21 ಅಧ್ಯಕ್ಷರಂದು ಬಹುಶಃ ವಿಜಿತ್ ವಜೀರ್ ಇನಿ ಬಂದು ಪಣ್ಪೇರು ಪ್ರಥಮವಾದ ಭುಜಂಗ ಕೋಟೆ ಅಂದ್ರೆ ಮೂಲೊಂದು ಎಲ್ಲ ಒಂಜಿ ಗುಡಿಸಲು ಕಟ್ಟದು ಬಹುಶಃ ಇನಿ ಇಜ್ಜೆ ಇರ್ದು ಜೋಡು ಆರ್ನ ಮನಸ್ಸುಗಳ ಇನಿ ಅವೊಂಜಿ ಆರಿಗೆ ನೆಮ್ಮದಿ ಅವನ್ ತೋಜುಂಡು ಐದು ಬಕ್ಕ ನಿರಂತರ ಇನಿ ಪ್ರತಿ ಒಂಜಿ ಅಧ್ಯಕ್ಷರು ಅಂಜನಕ್ಲೊಟ್ಟಿಗೆ ಆ ಒಂಜಿ ಟೀಮದ ಒಟ್ಟಿಗೆ
ಆನಿ ಸರ್ತಿ ಒಂಜಿ ಕಾರ್ಯಕ್ರಮ ಹರಿಪ್ರಸಾದರ ಒಂಜಿ ಪಂಡೇರು ದಯ ಪಂಡ ಇನಿ ಗ್ರಾಮ ಚಾವಡಿದಕ್ಕಲು ಒವ್ವೇ ಒಂಜಿ ಪ್ಲ್ಯಾನ್ ಉದ್ದೇಶ ಪಾಡ್ಯಾರಂಡ ಅಗ್ಲು ಬೆರಿಬಿಡು ಪೂಜಾರಿಗೆ ಪ್ರತಿ ಸಲ ಬ್ಯಾಂಗ್ಳೂರ್ಗ ಓಡೆಗ ಪೋದು ಇನಿ ಸ್ಪೀಕರ್ನ ಅವಡು ದುಂಬು ಪೂಜಾರ್ನ ಅವಾಡು ಪ್ರತಿ ಒಂಜಿ ತಿಕ್ಕಲ ಪೋದು ಹರಿಪ್ರಸಾದ್ ಅವಡು ಈ ನೆಕ್ ಆ ಒಂಜಿ ಅನುದಾನವನ್ನು ಕೊಣತನಿಟ್ಟು ಪ್ರಥಮ ಸ್ಥಾನವನ್ನು ನಾವು ಈ ಗ್ರಾಮ ಜಾಡದ ಬೆಲ್ಲವ ಸಂಘ ಆ ಪ್ರಯತ್ನೋಡು ಇನಿ ಬಹುಶಃ ಈ ಪ್ರಶಸ್ತಿ ತಿಕ್ಕೇರೆ ಕಾರಣ ಇನಿ ನಿರಂತರ 29 ಜನಲ ಪ್ರತಂಜೆ ಐಟ್ ಒಂಜಿ 4-5 ಜನ ಭಾರಿ ರವೀಂದ್ರ ಬಂಗೇರ್ನಂಚಿನ ಕೆಲವು 4-5 ಜನ ಭಾರಿ ಪ್ರಯತ್ನ ಮಾಡ್ತದೆ ಭಾರಿ ಐಕ್ ಪ್ರಯತ್ನ ಮಾಡ್ತದ್ರಿ ಇನ್ನು ಏತೋ ಕೋಟಿ ನೆತ್ತ ಒಂಜಿ ಸೊತ್ತ ಅದು ಮುಳ್ಳು ಸಮಾಜಗೂ ಈ ಪರಿಸರದ ಐನ್ ಗ್ರಾಮಗೂ ಒಂಜಿ ಸೊತ್ತ ಅದು ಉಂಡು ದಯಪಂಡ ಇನಿ ಪಾಪ ತಗಲಿ ಮದುವೆ ಮಲ್ಪೇರ ಅವಾರ್ಡ್ ಇಜಿಂಡ ಎಜುಕೇಷನ್ಗೆ ಅವಾರ್ಡ್ ಅಗ್ಲಿಗೆ ಸಹಾಯ ಇಲ್ಲು ಕಟ್ಟುನಗೆ ಸಹಾಯ ಮಲ್ಪನೋಡು ಅಂಚನೆ ಹುಷಾರಿಜ್ಜಂದ್ರಗಳಿಗೆ ಸಹಾಯ ಮಲ್ಪನ ಇಂಚಿನ ಪ್ರತಿ ಒಂಜಿಲ ಕೇಂದ್ರ ಬಿಂದು ಅದು ಇನಿ ಈ ಸಂಘಟನೆ ಮಲ್ತೊಂದು ಪಣ್ಯರೆ ಬಹುಶಃ ಒಂಜಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯರೆ ಇನಿ ಒಂಜಿ ಸಂಸ್ಥೆ ಅದು ಉಂಡು ದಯಪಂಡ ಇನಿ ಮಸ್ತ್ ಕೆಲವು ಜನಕ್ಕೂ ತೆಗೆದಿಪ್ಪು ಇನ್ಫ್ಲುಯೆನ್ಸ್ ರೈಟ್ ನೆಟ್ ಆಂಡ ಗ್ರಾಮ ಚಾವಡಿಗೆ ಆ ಒಂಜಿ ಪ್ರಶಸ್ತಿ ತಿಕ್ಕ ನಾವು ನಿಜವಾದ ಅವು ಅರ್ಹತೆ ಆಯ್ನಂಚಿನ ಸಂಸ್ಥೆ ಅದು ಪಣ್ಯರ ಬಾರಿ ಸಂತೋಷವಣ್ಣ ಈ 45 ವರ್ಷೋಡು ಬಹುಶಃ ಈ ನೆಕ್ಕೊಂಜಿ ಬ್ರಹ್ಮಕಲಸ ಆನಂದ ಪಂಡೋಳಿ ದಯಪಂಡ 16 ವರ್ಷಕ್ಕೂ ದೇವಸ್ಥಾನಕ್ಕೂ ಬ್ರಹ್ಮಕಲಸ ಪಂಡಿಗೆ ಅಂಚನೆ ಈ ಗ್ರಾಮ ಚಾವಡಿಗ ಈ ಸಂಸ್ಥೆಗೆ ಆ ಒಂಜಿ ಬ್ರಹ್ಮಕಲಸ ಲೆಕ್ಕ ಬಾರಿ ಶುದ್ಧತೆ ಆಂಡ್ ಅವನ್ಜಿ ಮಾತೇರ್ನಲ್ಲ ಬಹುಶಃ 9 ಜನ ಇನ್ನು ಅಧ್ಯಕ್ಷರನಕಲು ಸ್ವರ್ಗಸ್ಥರ ಅದುರ್ಲೇರಿಗೆ ಬಾಕಿದ ನಿರಂತರವಾದ ಅಕಲಕಲ ಬಿಂದಿನೆಕ್ಲೆ ಸ್ವರ್ಗಸ್ಥರ ನೆಕ್ಲೆ ಮನಸ್ಸಿಗೆ ನೆಮ್ಮದಿಯಾವು ಪ್ರತಿ ವರಿಗಳ ಈ ಒಂಜಿ ಇಂಚಿನ ಕೀರ್ತಿ ನಮ್ಮ ನನಾತ್ ನಿಕ್ಲಿಗೆ ಪ್ರೋತ್ಸಾಹ ತಿಕ್ಕಡು ನನಾತ್ ರಾಜ್ಯೋತ್ಸವ ಪ್ರಶಸ್ತಿಗೆ ನಿಕ್ಲು ದುಂಬುಗು ಪ್ರಶಸ್ತಿ ಮಲ್ಪಣ ಜನ ಆ ಒಂಜಿ ಸಾಧಿ ಬರಡು ಅಂಜನೆ ಮಾತೆರಳ ಶುಭವಾಡು ಅಂಜನೆ ತುಳಸಿ ಪುಸದ ಪರ್ಬಣು ಶುಭಾಶಯನ ಕೊರಂದು ಎನ್ನ ಒಂಜಿ ಭಕ್ತಪುರ ಜೈನ್ ಅಂಜನೆ ಯಾನ್ನ ಏಜಸೇಕಲ್ಲ ಎಂಗ್ಲನ್ನ ದುಂಬು ಬುಡೋಡು ಎಂಗ್ಲ ಅನುಮಲ್ತು ಕೊರಡು ನಿಗ್ಲಡ ಮಾತೆರಳ ವೇದಿಕೆದ ಗಣ್ಯರಡ ರಿಕ್ವೆಸ್ಟ್ ಮಂತಂದು ಉಡಲ್ದಿಂಜಿನ ಸೊಲ್ಮೇನ ಸಂದಾಯಿತ ಮಂತಂದುಲು ಅವೇ ರೀತಿ KT ಸುವರ್ಣೇರ್ ಅಂಚನೆ ಏಜಿ ಶೇಖರ್ ಈ ಒಂಜಿ ಲೇಸರ್ದು ಅಗತ್ತೊಂದುಲೇರ್ ನಿಕ್ಲೆಗ್ ಸೊಲ್ಮೇನ ಸಂದಾಯಿತ ಮಂತಂದುಲು ಅವೇ ರೀತಿ ಮಾಜಿ ಅಧ್ಯಕ್ಷರು ಮಂಗಳೂರು ತಾಲೂಕು ಪಂಚಾಯತ್ ಮೇರು ದಯಮಂತ್ ರಡ್ಡು ಭಿನ್ನಾಧಿಕದ ಪಾತ್ರೆರಡು ಭಿನ್ನಾಯ್ತು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಸೇವೆ ಸಂಘ ಗ್ರಾಮಚಾಡಿ ಇಂದೇತ ಪ್ರಶಸ್ತಿ ಸಿಕ್ಕಿದಿನ ಸಮಾರಂಭದ ಗುರಿಕಾರ್ಯ ವಹಿಸಿನ ವಿಜೇತರೆ ವೇದಿಕೆಡಿತ್ತಿನ ಮಾತ ಗಣ್ಯರೇ ಮೂಲು ಸೇರ್ದಿನ ಮಾತ ಭಿನ್ನರೆ ನಮ್ಮ ವಿಜೇತರನ್ನ ಸ್ವಾಗತ ಭಾಷಣ ನಡೆದು ಬೊಕ್ಕ ಮೂಲು ಹೂವು ಭಾಷಣಲ ಅಗತ್ಯ ಇಜ್ಜಿಂದು ತೋಜುಂಡು ಪಂಡ ಒಂಜಿ ಯುವಕ್ಕೆ ಅದು ಈ ಬಿಲ್ಲವ ಸಮಾಜದ ಉಪ್ಪುನ ಮಸ್ತ್ ಸಂತೋಷ ಅಂದೆಂಗೆ ಏನೊಂದುಲ್ಲೆ ದಯಪಂಡ ಇಂದೆತ ಪಿರವುಡು ಬೆಂತಿನ 29 ಅಧ್ಯಕ್ಷರನಕ್ಲನ ಐನು ಗ್ರಾಮದ ಸ್ವೈಜಾತಿದ ಬಾಂಧವ್ಯರನ್ನು ನೆನೆತೊಂದು ಅಕಲ್ನ ವಿಶೇಷವಾಯಿನ ಸಾಧನೆಯನ್ನು ಪಣೊಂದು ಆ ಸ್ವಾಗತ ಭಾಷಣ ಖಂಡಿತವಾದ ನಮ್ಮ ಕಟ್ಟಿದ ಕಿಸೆಡ್ ದಿಯೋಡಾಪುಂಡು ಇಂದು ಒಂಜಿ ಸಂಘದ ಅಧ್ಯಕ್ಷರಾದ ಪಂಪಿನ ವಿಷಯ ಖಂಡಿತವಾದ KT ಸುವರ್ಣೇರ್ ಪಂಡ್ಲೆಕ್ಕ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘಗೂ 45 ವರ್ಷ ಪ್ರಾಯ ಆತಂದು ಆ ಸಂಘಗೂ ಕೋಡ ತಿಕ್ಕುಣಿ ಅತ್ತು ಇದಕ್ಕೆ ಏಪನೆ ತಿಕ್ಕೊಡಾಂಡು ಈ ಜಿಲ್ಲೆಡು ಮಸ್ತ್ ಸಂಘಲುಂಡು ಐಕ್ ಪೂರ ಸಾಧಾರಣ ತಿಕ್ಕದಂಡು ಆಂಡಲ ವಿಶೇಷವೈನ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘಗೂ ತಿಕ್ಕನಾಗ ಒಂಚೂರು ಲೇಟ್ ಆಗ್ತದೆ ಐಟು ಬೇಜಾರ್ಲ ಉಂಡು ಸಂತೋಷಲ ಉಂಡು ರಡ್ಲ ಉಂಡು ಅಂಡ ಖಂಡಿತವಾದ ನಮ್ಮ ರವೀಂದ್ರರು 6ನೇ ಟೈಮ್ ತಿಕ್ಕೊಡಂದು ಇಂಕೊಂಚ ಭಾರಿ ಆಸೆ ಇತ್ತು ದಯಪಂಡ ವಿಜೇತರ ಬೇಜಾರು ಮಲ್ಪೊಡಿಸಿ 6ನ ಆಯುಷ್ಯದ ಜೀವನ ಪೂರ್ತಿ ಸಾಧಾರಣ 3/4 ಅಂಶ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಸೇವೆ ಸಂಘಕ್ಕೂ ಬೆಂತಿನ ಒಂದು ವ್ಯಕ್ತಿನ ನೇತೃತ್ವ ತಿಕ್ಕೊಡೊಂದು ಎಂಕ್ಲ ಒಂಜಿ ಹೃದಯಡು ಆಸೆ ಇತ್ತು ಒಂಚೂರು ಲೇಟ್ ಆಂಡ್ ಆ ಒಂಜಿ ವ್ಯವಸ್ಥೆ ಇನ್ನು ವಿಜೇತರು ಒಂಜಿ ಸ್ಟಾರ್ ಅಧ್ಯಕ್ಷರಾದ ಈರ್ನ ಪಾಲ್ಗೆ ಒದಗಿ ಬೈದಿನಲ್ಲ ಒಂಜಿ ಮಲ್ಲ ಸಂತೋಷ ಖಂಡಿತವಾದ ಐನು ಗ್ರಾಮದ
ಬಿಲ್ಲವ ಸಮಾಜದಕ್ಕಲು ಈ ಪ್ರದೇಶಡು ಪ್ರತಿ ಒಂಜಿ ಗ್ರಾಮಡ್ಲ ರವೀಂದ್ರ ಪಣ್ಣೇರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ರೀಡೆ ಐತೊಟ್ಟಿಗೆ ಮಾತ ಜಾತಿ ಧರ್ಮದಗಳನ್ನ ಪ್ರೀತಿಡು ಸೌಹಾರ್ದಡು ಕೊಣಪಿನ ಒಂಜಿ ಸಂಘ ಈ ರಾಜ್ಯೋಡಿತ್ತಿಂದ ಅವು ಬ್ರಹ್ಮಶ್ರೀ ನಾರಾಯಣ ಗುರು ಸೇವೆ ಸಂಘ ಗ್ರಾಮ ಚಾಡಿ ಇಂದಿಯಾನ ಹೆಮ್ಮೆಡು ಪಣಿಯರು ಬಯಕುವೆ ಐಕಾದಿಯಾನ ಜಾಸ್ತಿ ಪಾತ್ರೆ ಪೋಪುಜಿ ನಮ್ಮ ಲಕ್ಷ್ಮಣನ ಇನಿ ಮೂಲು ಉಪ್ಪೊಡನು ಅಂಡ್ಲ ದೇವರನ ಪಾದ ಸೇರ್ದೇರು ನಮ್ಮ ಭುಜಂಗ ಕೋಟೆಯನ್ನು ಯಾನ 15 ವರ್ಷ ಉಪ್ಪುನಗ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವೆ ಸಂಘ ಓಡುದ ಕಟ್ಟಣನಗ ಈ ಪ್ರದೇಶಡು ಬೈದನೆ ಅಂಡ್ಲ ಆರ್ನ ಒಂಜಿ ನೆನಪುನ್ಲೈನಿ ಮಲ್ತೊಂದುಲ್ಲೆರು ಎನ್ನ ಗ್ರಾಮದ ಭುಜಂಗ ಕೋಟೆ ಅಂಡ್ರು ಮಾತ ಜಾತಿ ಧರ್ಮದಕ್ಲೇನ ಪ್ರೀತಿಡು ಪಂಚಾಯತಿದ ಸದಸ್ಯರಾದ ಆ ಪ್ರದೇಶಡು ಮಸ್ತ್ ಬೆಂತಿನಾರು ಭುಜಂಗ ಕೋಟೆ ಅಂಡ್ರು ಬಾಬು ಬಂಗ್ಯಾರು ಮುಕ್ಲು ಸ್ಥಾಪಕ ಅಧ್ಯಕ್ಷರನಗಳು ಮುಕ್ಲೇನಿಲ್ಲ ಯಾನೆ ನೆನೆತೊಂದು ಸನಾತನ ಹಿಂದೂ ಧರ್ಮದ ಮಸ್ತ್ ಗುರುಕುಲು ಸ್ವಾಮಿನಗಳು ಉಲ್ಲೇರು ಅಕ್ಲೇನು ಮಾತೆರ್ನಲ್ಲ ಗೌರವ ಮಲ್ತೊಂದು ಉಪ್ಪನೆ ಯಾನೋರಿ ಅಂಡ್ಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಭಕ್ತಿ ಆದ ಆರ್ನ ತತ್ವ ಸಿದ್ಧಾಂತಕ್ಕೂ ಗೌರವ ಕೊರೊಂದು ಉಪ್ಪುನಿ ಎಂಕ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಆಶೀರ್ವಾದ ಆರ್ನ ಸತ್ವ ಸಿದ್ಧಾಂತ ಖಂಡಿತವಾದ ಈ ದೇಶಡು ಪ್ರತಿಯೊರೆಗಳ ಮಾತ ಜಾತಿ ದಾಖಲೆಗ ಅಗತ್ಯ ಉಂಡು ಪಣಂದು ಹೊರ ನಮ್ಮ ವಿಧಾನಸೌಧಡು ಹರೀಶ್ ಪೂಜಾರಿ ಪದ್ಮನಾಭ ಕೋಟೆ ಮುಟ್ಟಿಂಜೆ ರವೀಂದ್ರ ಲಕ್ಷ್ಮಣಣ್ಣ ಪುರ ಮುಖ್ಯಮಂತ್ರಿಡೆ ಹತ್ತು ಎರಡ ಪೋಪಣಿಂದ ಗೊತ್ತಿಜ್ಜಿ ಮೊಣಕ ಏರುಲ್ಲರತ್ತ ಒಟ್ಟಿಗೆ ಬಲೆ ಬಂಡೆ ಲೆತ್ತೇರು ಜಗದೀಶರೇ ಅಬ್ಬ ಯಾಂಬಂಡೆ ನಿಖಲ್ನೊಟ್ಟಿಗೆ ಬರುಪ್ಪೆ ಹೆಂಗೊಂಜಿ ವೈರಸ್ ಕೊರುಡು ಅಂಚಾಣ ಮಾತ್ರ ಬರುಪು ನಿಂದು ಆ ತೊರ್ತುಗು ರವೀಂದ್ರ ಬಂಗೇರು ಬಂಡರು ಮೊಣಕ ವೈರಸ್ ಬ್ಯಾಗುಡುಂಡು ಪೋಡಿಡ್ಚಿ ಬಂದು ಒಂಜಿ ವೈರಸ್ ತೆತ್ಕೊರಿ ಅಂಜಂಕ್ಲ 5 ಜನ ಒಟ್ಟಿಗೆ ಮುಖ್ಯಮಂತ್ರಿಯಿಂದ ನೆನಪಿಜ್ಜಿ ಈ ಉಸ್ತುವಾರಿಯ ಎರಡಂದು ನೆನಪಿದ್ದಿ ವಿಧಾನಸೌಧಡು ಆ ಒಂಜಿ ವೈರಸ್ಸನ್ನು ಪಾಡೊಂದು ಯಾನ್ಲ ರವೀಂದ್ರನೊಟ್ಟಿಗೆ ಆ ಜಾಗಕ್ಕೆ ಪೋತೆ ಮುಂದಲ ಎಂಕ್ ತಿಕ್ಕಿನ ಮಲ್ಲ ಒಂಜಿ ಸಂತೋಷ ಪನೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವೆ ಸಂಘ ಗ್ರಾಮೋಚಾಡಿಡಿ ಖಂಡಿತವಾದ ನಿಖಲು 5 ಗ್ರಾಮದ ಸ್ವಜಾತಿ ಬಾಂಧವ್ಯರನ್ನ ಸಂಪತ್ತು ನಿಖಲ್ನ ಇಲ್ಲು ಕಾರು ಜಾಗ ಬ್ಯಾಂಕ್ ಬ್ಯಾಲೆನ್ಸ್ ಅತ್ತು ಈ 5 ಗ್ರಾಮದ ಸ್ವಜಾತಿ ಬಾಂಧವ್ಯರನ್ನ ಸಂಪತ್ತು ಹೋಗ್ಕೆಂದ ಅವು ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಗ್ರಾಮಚಾಡಿ ಎಂದು ಎಮ್ಮೆಡು ಪಣೊಂದು ಒಂಜಿರಡ್ಡು ಪಾತ್ರ ಅವಕಾಶ ಮಲ್ತು ಕೊಡ್ತಿನ ಸಂಘದ ಮಾತ ಅಧ್ಯಕ್ಷರು ಪದಾಧಿಕಾರಿ ಮುಲ್ಪ ಸೇರ್ದಿನ ಮಾತೆರೆಂಡ್ಲ ಮೋಕೆಡೆದುಕೊಂಡು ಎನ್ನ ಪಾತ್ರ ಉಂತವೆ ಜೈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವೆ ಸಂಘ ಶ್ರೀಯುತ ಜಗದೀಶ್ ಹಲ್ವಕೋಯ್ತ ಬೆಲಗುರ್ಕರ್ಲ ಬಿಜೆಪಿ ಮಂಗಳೂರು ಮಂಡಲ ಇರು ಎಡ್ಡೆಪ್ಪದ ನೋಡಿನ ಪಟ್ಟೋಡು ದೇವರೇನೆ ನೆನೆತೊಂದು ಕ್ಷೇತ್ರೋಡು ಆರಾಧನೆ ಮಲ್ತೊಂದು ಬರ್ತನ ಚಿತ್ತನ ನಮ್ಮ ಮಾತೆನಲ ಜೀವನದ ಆದರ್ಶ ಪ್ರಿಯರಾಯನಂಚಿನ ದೇವರಾಯನ ನಾರಾಯಣ ಗುರುಕುಲ್ನ ಪಾದಗೂ ಅಡ್ಡಬೋರ್ದು ಇನಿತ ಈ ಪೊರ್ಲುದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸೊನ್ನಂಚಿನ ಎನ್ನ ಆತ್ಮೀಯ ಮಿತ್ರಾಯನ ವಿಜೇತ್ ಫಜೀರ್ರೆ ವೇದಿಕೆಡಿತ್ತಿನ ಪೂರ ಗಣ್ಯರೆ ವೇದಿಕೆದ ಎದುರು ಆಸೀನರಾದಿತ್ತಿನ ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಇನಿ ನಮ್ಮ ಇಡೀ 5 ಗ್ರಾಮಗೆ ಬಾರಿ ಖುಷಿತ ವಿಷಯ ಒಂಜಿ ಸಂಘದ ಕಾರ್ಯದಕ್ಷತೆಗೆ ಪ್ರಾಮಾಣಿಕವಾದ ಎಂಚಿನ ಒಲಿವುಡು ಬಂದ್ಬನಕ್ಕೆ ಇನಿ ಮಲ್ಲ ಸಾಕ್ಷಿ ಎಂಜಿನ ಅಂದ ಬಂಡ ಇನಿ ಈ ನಾರಾಯಣ ಗುರು ಮಂದಿರದ ಸಮಿತಿದಾಗಲಿಗೆ ತಿಕ್ಕಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಬಂದಿರ ಇಂಕ ಭಾರಿ ಹೆಮ್ಮೆ ವಿಜೇತರು ಪಂಡೇರು ಸುಮಾರು ಜನತ ಪುದರ್ ಬಂಡೇರು ಈ ಒಂಜಿ ಪ್ರಶಸ್ತಿ ತಿಕ್ಕೊಡಂಡ ನೆಕ್ ಏರ್ ಪೂರ ಕಾರಣೀಕರ್ತೆರಾತರ ಅಕ್ಲೆಗೆ ಶುರುವಾದ ಯಾನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ಯಾರೆ ಯಾನ ಭಾರಿ ಖುಷಿ ಪಡೆಯುತ್ತೆ ಗುಣಕ್ಕೆ ಭೇದ ಇಲ್ಲ ಬಂದ್ಮನೇನೆ ಇನಿ ಈ ನಾರಾಯಣ ಗುರು ಮಂದಿರೋಗು ಆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿದ್ದು ಇನಿ ಸಾಬೀತಾತನೆ ಈ ನಾರಾಯಣ ಗುರು ಮಂದಿರ ಇಂಚ ಗುಳೆದು ಬರ್ತನೆಂದು ಸುರೂರ್ದು ಇನಿ ಮುಟ್ಟಲ ಯಾನಂಜೆ ಪ್ರತ್ಯಕ್ಷ ಸಾಕ್ಷಿನಕ್ಕೆ ಇತ್ತೆ ಭುಜಂಗಣ್ಣನ ಪುದರ್ ಬಂಡೇರು
ಲಕ್ಷ್ಮಣ ಟೈಲರ್ನ ಬುಧರು ಪಂಡೇರು ನಿಜವಾದ ಎಂಗೆ ಭಾರಿ ಬೇಜಾರಂಜಿನ ಪಂಡ ಇನ್ನಿತ ದಿನೊಟ್ಟು ನಮ್ಮ ಲಕ್ಷ್ಮಣ ಟೈಲರ್ ಈ ಜಾಗೆಡು ಬೋಡಿತ್ತಂಡು ಆರ್ನಾಥ್ ಖುಷಿ ಪಡೆಪುನ ವ್ಯಕ್ತಿ ಏರ್ಲ ಇಜ್ಜಿಂದ ಮನೆಯರೆ ಇಂಕೊಂಜಿ ಬಾರಿ ಮಲ್ಲ ಒಂಜಿ ವಿಷಾದ ದಾನೆಂದು ಪಂಡ ಪ್ರತಿ ಸರ್ತಿ ಮಂದಿರೋಗ ಬಂದಾಗಲ್ಲ ಆರು ಮಂದಿರದ ವಿಷಯ ತಂದು ಬೇತೆ ವೈಲ್ನ ನಮಡ ಪಾತೆರೊಂದಿಜ್ಜಾಂಡ ಅಂಜನೆ ನಮ್ಮ ಆ ಹಿರಿಯಾಕಲು ಮಲ್ತನಂಚಿತ್ತನೇನು ಬಾರಿ ಪೊರ್ಲುಡು ದುಂಬು ಕಾಣತ್ತದೆ ನಿಜವಾದ ವಿಜೇತ ಫಜೀರ್ ಆ ಶ್ರೀಕೃಷ್ಣನ ಸೇವೆಯನ್ನು ಮಲ್ತದೆ ನಾರಾಯಣ ಗುರುತ ಒಂಜಿ ಅಧ್ಯಕ್ಷನು ದೆತನೋಡು ಪನ್ಪುನ ದೃಷ್ಟಿಡೆ ತನ್ನ ಪಕ್ಷದ ಜವಾಬ್ದಾರಿಯನ್ನು ಮುರಿದು ಆ ನಾರಾಯಣ ಗುರುಕುಲ್ನ ಸೇವೆ ಮಲ್ಪಡು ಪನ್ಪುನ ದೃಷ್ಟಿಡೆ ಆ ಪಕ್ಷದ ಒಂಜಿ ಸ್ಥಾನಗೂ ರಾಜೀನಾಮೆ ಕೊಡ್ದು ಈ ಅಧ್ಯಕ್ಷ ಸ್ಥಾನವನ್ನು ದೆತೊನ್ನೆಕ್ಕೆ ಇನಿ ಆ ನಾರಾಯಣ ಗುರುಕುಲ ಆದಪ್ಪು ಆ ಶ್ರೀಕೃಷ್ಣ ದೇವರಾದಪ್ಪು ಆಯನ ಕೈಟ ಇನ್ನೊಂದು ಆ ಪ್ರಶಸ್ತಿನ ದೆತೊನ್ನ ಅನುಗ್ರಹವನ್ನು ಮಲ್ತರಿಂದ ಪನಿಯರ ಹಿಂಗೆ ಭಾರಿ ಖುಷಿ ಆಗ ನೆತ್ತ ಪೂರ ಈ ಪ್ರಶಸ್ತಿನ ದೆತ ನೋಡಂಡ ಎತ್ತ ಪೂರ ಕ್ರೆಡಿಟ್ ಏರಿಗೆ ಬಂಡ ರವೀಂದ್ರಣ್ಣಗೆ ಆರು ಮಲ್ತಿನ ಸಾಧನೆ ಆರ್ನ ಶ್ರಮ ಮಾತರೆಲ್ಲ ಒಟ್ಟು ಸೇರ್ಸೋದು ಇಡೀ ಮುಟ್ಟ ಎತ್ತ ಒಂದು ಬತ್ತದು ಲಾಸ್ಟ್ ಗನಾಗ ಬಾರಿ ಖುಷಿಟ್ಟು ಇನಿ ವಿಜೇತನ ಕೈಗೆ ಕೊರ್ದು ಇನಿ ನೆಟ್ಟು ಮಲ್ಲ ಖುಷಿ ಪಡೆಬಿರಂದಂಡ ರವೀಂದ್ರನ್ ಎಂದು ಪನಿಯರೆ ಯಾನ ಬಾರಿ ಎಂಗೆ ಹೆಮ್ಮೆ ಆಗ್ಬಿಡು ದಾನೆಂದು ಪಂಡ ಏಪಲ ಸ್ವಾರ್ಥಕ್ಕೆ ಓಡೋದು ವೈಟ್ಲ ಬೇಲೆ ಮಲ್ಪರೆ ಇಲ್ಲಿಂದ ನಿಸ್ವಾರ್ಥವಾದ ಎಂಜಿನ ಬಂಡ ನಾರಾಯಣ ಗುರು ಬಂಡ ಆರೆ ವಾ ಜವಾಬ್ದಾರಿ ಲಜ್ಜಂದೆ ಬೇರೆ ಮೋನಕ ಫಲ್ನೆಕನೆ ಇಡೀ ಆ ನಾರಾಯಣ ಗುರುತ ಒಂಜಿ ದೇವರನ ಈ ಒಂಜಿ ಸಭಾಭವನವನ್ನು ನಿರ್ಮಾಣ ಮಲ್ತದೆ ಏರೇನು ಪೂರ ಪತ್ತೊಡ ವಾ ಒಂಜಿ ಕಾಲಿ ಬಿಲ್ಲವ ಸಮಾಜತೆ ಇಡೀ ಸಮುದಾಯದ ಮಾತ ಒಡನಾಟದಿ ಒಂದು ಆ ಭವ್ಯವಾಯಿನ ನಾರಾಯಣ ಗುರುನಕಲ್ನ ಒಂಜಿ ಮಂದಿರವನ್ನು ಮೂಲ ನಿರ್ಮಾಣ ಮಲ್ಪಡಂಡ ಆರ್ನೊಟ್ಟಿಗೆ ಹರಿಶನ್ಯದಪ್ಪು ಪೂರಲ್ಲ ಹೆಚ್ಚಿನಕಲು ನಮ್ಮ ಹಿರಿಯರು ದುಗ್ಗಪ್ಪನ್ನೆಪ್ಪೇರು ಶೇಷಪ್ಪಡೆಯಲರಪಾಡು ನಮ್ಮ ಟೈಲರ್ ಒಲ್ಲೇರು ಸುಭಾಸ ಅದಪ್ಪು ಪ್ರತಿಯೊರಿಯಲ್ಲ ರಾತ್ರಿ ಬಗೆಯಲ್ಲಿ ಒಟ್ಟಿಗೆ ಒಂಜಪ್ಪೆ ಜೋಕುಲ್ಲೆಕ್ಕ ಕೈ ಜೋಡಿಸೋದು ಈ ಒಂಜಿ ನಾರಾಯಣ ಗುರುನು ನಿರ್ಮಾಣ ಮಲ್ತೇರು ಇನಿ ಅರ್ಹವಾದೆ ನಿಜವಾದ ತಿಕ್ಕೊಡಿತ್ತನೇ ಆಂಡಲ ಇನಿತ ದಿನೊಟ್ಟು ಯಾನೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ಸಂಘಲೇಡು ಅದುತ್ತಂಡ ಮಹಾನೀಯರೆಡು ಇನಿ ಮೇರು ಪಂಕ್ತಿಡು ಓವೊಂದು ಬಂಡ ಈ ನಾರಾಯಣ ಗುರು ಮಂದಿರ ಉಂಡೊಂದು ಬನ್ನಿಯರೆ ಇಂಗೆ ಬಾರಿ ಖುಷಿ ಆಗೋನು ದಾನೆಂದು ಬಂಡ ಸಾಧನದ ಮಿತ್ತ ತಿಕ್ಕಿನಂಚಿನ ಈ ನೇನು ನೆಕ್ಕೆ ಸಹಕಾರಿ ಸೈನ ಮೂಲ ಉಲ್ಲೇರು ನಮ್ಮ ಪ್ರತಿಯೊಂದು ಮುಖಂಡರ್ಲ ನೆಕ್ಕೆ ಆರ್ನಿಶಿ ಪ್ರಯತ್ನ ಬೈದೇರು ಆ ಪ್ರಯತ್ನೋಡು ಇನಿ ಆ ಒಂಜಿ ಪ್ರಶಸ್ತಿ ನಿಕ್ಲೆ ತೆಗೆದಿಲ್ಲ ನಾನು ಬರ್ಪಣೆ ಕಾಣಾಗ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಲ ನಮ್ಮ ನಾರಾಯಣ ಗುರು ಮಂದಿರಕ್ಕೆ ತಿಕ್ಕಡಂದು ಆ ನಾರಾಯಣ ಗುರು ಯಾನೆ ಬೇಡೊಂದು ಎನ್ನ ಇರಟ್ಟು ಪಾದರನು ಮುಕ್ತಾಯ ಮಲ್ಪ ಜೈ ನಾರಾಯಣ ಗುರು ಲೇಸಿನ ನನಂಜಿ ಬಿನ್ನೆರು ಶ್ರೀಯುತ ಮಹಮ್ಮದ್ ಮುಸ್ತಫಾ ಮಲರ್ ಇರು ದೇಮಂತ್ ರೆಡ್ ಭಿನ್ನಾದಿಗದ ನುಡಿನ ಪಟ್ಟುಡು ಒಂದು ಭಿನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿ ಅದರ ಸಂತೋಷವನ್ನು ಹಂಚುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಭಾವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಆತ್ಮೀಯರಾದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ಅಧ್ಯಕ್ಷರು ಕೂಡ ಆಗಿರುವಂಥ ವಿಜೇತ್ ಫಜೀರ್ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯ ಮಹನೀಯರೇ ಮಹಿಳೆಯರೇ ಸಭಾವೇದಿಕೆಯ ಮುಂಭಾಗದಲ್ಲಿರುವಂಥ ಗುರು ಹಿರಿಯರೇ ಸಹೋದರ ಸಹೋದರಿಯರೇ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದಂಥ 90 ಜನರಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಕೂಡ ಅದರ ವಿವಿಧ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಗೌರವಿಸುವಂಥ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ
ಇಲ್ಲಿಗೆ ಕೂಡ ಸಮಾಜ ಸೇವೆಯ ನೆಲೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ಈ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಥವಾ 5 ಗ್ರಾಮದಲ್ಲಿರುವಂಥ ಸಂಘ ಸಂಸ್ಥೆಯನ್ನು ನೆಚ್ಚಿಕೊಂಡು ಬಂದಿರುವಂಥ ಮಹನೀಯ ಮಹಿಳೆಯರಿಗೆ ಯಾವ ರೀತಿ ಸಂತೋಷವಾಗಿದೆ, ಅದೇ ರೀತಿ ನಮಗೂ ಕೂಡ ಸಂತೋಷವಾಗಿದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ಈ ಪ್ರಶಸ್ತಿಗೆ ಭಾಜನರಾದಂಥ ಈ ಸಂಘಕ್ಕೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಈ 5 ಗ್ರಾಮದ ಸಮಸ್ತ ಬಾಂಧವರ ಪರವಾಗಿ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಎಲ್ಲರನ್ನು ಸ್ವಾಗತಿಸುವ ಜೊತೆಗೆ ರವೀಂದ್ರ ಬಂಗೇರ್ರವರು ಈ ಸಂಸ್ಥೆಯ ಆಗುಹೋಗುಗಳ ಬಗ್ಗೆ 1980ರಲ್ಲಿ ಆರಂಭವಾದಂಥ ಸಂಸ್ಥೆ 2025ರ ಈ ವೇಳೆಗೆ ಈ ಹಂತಕ್ಕೆ ಬೆಳೆಯಬೇಕಾದರೆ ಯಾರೆಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮಾಡಿದಂಥ ಸೇವೆಯನ್ನು ನೆನಪಿಸಿಕೊಂಡರು. ಅದೇ ರೀತಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಈ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಪಜೀರ್ರವರು ಕೂಡ 1980ರಿಂದ 2025ರವರೆಗೆ ಈ ಸಂಘ ಬೆಳೆದು ಬಂದ ದಾರಿ ಮತ್ತು ಈ ಸಂಘಕ್ಕೆ ಈ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೊಟ್ಟಂಥ ಕೊಡುಗೆ ಮತ್ತು ಈ ಸಂಘ ಸಮಾಜಕ್ಕೆ ಕೊಟ್ಟಂಥ ಮತ್ತು ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ಕೂಡ ವಿವರಿಸುತ್ತಾ ಈ ಸಂಘ 2025ರಲ್ಲೆಲ್ಲ ಈ ಮೊದಲೇ ಈ ಸಂಘಕ್ಕೆ ಪ್ರಶಸ್ತಿ ಬರಬೇಕಾಗಿತ್ತು ಎಂಬ ಮಾತನ್ನು ಕೂಡ ನಮ್ಮ ಮುಂದೆ ಮೆಲುಕು ಹಾಕಿದರು. ನಾನು ಹೇಳ್ತೇನೆ, ಒಂದು ಸಂಸ್ಥೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಶಸ್ತಿಗಳು ಬರ್ತದೆ. ಈ ಸಂಘ ಒಂದು ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ಈ ಒಂದು ಹಂತಕ್ಕೆ ಬೆಳೆಯಬೇಕಾದರೆ ಇದರಲ್ಲಿ ಬಹಳಷ್ಟು ಹಿರಿಯರು, ಊರ ಪರ ಊರ ದಾನಿಗಳ ಸಹಕಾರ ಮತ್ತು ಸರ್ಕಾರ ಮತ್ತು ಇಲಾಖೆಯ ಅನುದಾನವನ್ನು ಅಚ್ಚುಕಟ್ಟಾಗಿ ಬಳಸಿಕೊಂಡು ಈ ಹಂತಕ್ಕೆ ಬೆಳೆಸುವಲ್ಲಿ ಒಂದು ಮುಂಚೂಣಿಯಲ್ಲಿ ನಿಂತಿದೆ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಈ ಸಂಸ್ಥೆ ಇವತ್ತು ಅರ್ಹವಾಗಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಯಾಕೆ ಪಡೆದಿದೆ ಎಂಬುದಾಗಿ ಹೇಳಬೇಕಾದ್ರೆ ಈ ಸಂಸ್ಥೆ ಬೆಳೆದು ಬರ್ತಾ ಈ ಸಂಸ್ಥೆಗೆ ಆದಾಯವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ತದನಂತರ ಊರ ಪರ ಊರ ದಾನಿಗಳ ಸಹಕಾರದಿಂದ ಮತ್ತು ಇಲಾಖೆಯ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಸಂಸ್ಥೆಗೆ ಒಂದು ಆದಾಯ ಬರುವಂಥ ಒಂದು ನೆಲೆಯಲ್ಲಿ ಈ ಒಂದು ಕಟ್ಟಡವನ್ನು ಮಾಡಿಕೊಂಡು ಇದರಿಂದ ಬರುವಂಥ ಆದಾಯದಲ್ಲಿ ಈ ಸಂಸ್ಥೆಯಲ್ಲಿ ವಿವಿಧ ಗ್ರಾಮಗಳ ಏನು ವಿದ್ಯಾರ್ಥಿನಿಯರಿದ್ದಾರೆ ಅವರನ್ನು ಗುರುತಿಸಿಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕಾರ್ಯಕ್ರಮ, ಅದೇ ರೀತಿ ಸಮುದಾಯದಲ್ಲಿ ಬೇರೆ ಬೇರೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆ ಮಾಡಿಕೊಂಡು ಬರುತ್ತಿರುವುದು ಕೂಡ ಒಂದು ಅಭಿನಂದನಾರ್ಹ ಮತ್ತು ಇತರರಿಗೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವಂಥ ಈ ಒಂದು ಸಂಸ್ಥೆ ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಅರ್ಹವಾದಂಥ ಒಂದು ಸಂಘ ಯಾವುದಂತ ಹೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಹಕಾರಿ ಸಂಘ. ಮುಂದಕ್ಕೆ ಇಂತಹ ಪ್ರಶಸ್ತಿ ಕೂಡ ಈ ಸಂಘಕ್ಕೆ ಅರ್ಹವಾಗಿ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿದಂಥ ಒಂದು ಸಂಸ್ಥೆ ಅದು ಬ್ರಹ್ಮಶ್ರೀ ನಾರಾಯಣಗೌಡ ಗ್ರಾಮ ಚಾವಡಿ ಸಂಸ್ಥೆ. ಏನಂತ ಹೇಳಿದರೆ ಯಾವತ್ತೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದಕ್ಕೆ ಹೋದಾಗ, ಹಿರಿಯರಿಗೆ ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋದಾಗ, ಅವರ ಒಳ್ಳೆಯ ಒಳಿತಿನ ಮಾತನ್ನು ನಾವು ಕೇಳಿಕೊಂಡು ಮುಂದಕ್ಕೆ ಬಂದಾಗ ನಾವು ಒಗ್ಗಟ್ಟಿನಿಂದ ಯಾವುದನ್ನು ಕೂಡ ಸಾಧಿಸಬಹುದು. ಅದರಿಂದಾಗಿ ಈ ಸಂಸ್ಥೆ 1980ರಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಗುಡಿಸಲಿನಲ್ಲಿ ಆರಂಭವಾದಂಥ ಒಂದು ಸಂಸ್ಥೆ. ಕೋಟ್ಯಾಂತರ ರೂಪಾಯಿಯ ಒಂದು ಕಟ್ಟಡವನ್ನು ಇಲ್ಲಿ ಸ್ಥಾಪನೆ ನೀವು ಮಾಡಬೇಕಾದರೆ
ಹಿರಿಯರ ಆಶೀರ್ವಾದದೊಂದಿಗೆ ಒಗ್ಗಟ್ಟಿನಿಂದ ಹೋದ್ರಿಂದ ಅದು ಸಾಧ್ಯವಾಯಿತು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ರವೀಂದ್ರ ಬಂಗೇರ್ರವರನ್ನು ಎಲ್ಲರೂ ಕೂಡ ನೆನಪಿಸಿದರು. ನಾನು ಕೂಡ ನೆನೆಸ್ತೇನೆ. ನನ್ನ ಸ್ನೇಹಿತ, ನನ್ನ ಶಾಲೆಯಲ್ಲಿ ಸಹಪಾಠಿ ಕೂಡ ರವೀಂದ್ರ ಬಂಗೇರ. ಯಾಕೆಂತ ಹೇಳಿದರೆ ಅವತ್ತು ಕೂಡ ಕಲಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದವರು, ಕ್ಲಾಸಿನಲ್ಲಿ ಫಸ್ಟ್ ಅಥವಾ ಸೆಕೆಂಡಲ್ಲಿ ಬರುವಂಥವರು ರವೀಂದ್ರ ಬಂಗೇರ. ನೆನಪಿದೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಆವತ್ತಿನಿಂದಲೂ ಕೂಡ ಕಲಿಕೆಯಲ್ಲಿ ಹೇಗೆ ಹಠ, ಅದೇ ರೀತಿ ತಾನು ಹಿಡಿದಂಥ ಕಾರ್ಯದಲ್ಲಿ ಹಠ ಹಿಡಿದು ಸಾಧಿಸುವಂಥ ಒಬ್ಬ ಸಾಧಕ ಅದು ರವೀಂದ್ರ ಬಂಗೇರ. ಯಾಕಂತ ಹೇಳಿದರೆ ಯಾವತ್ತೂ ಕೂಡ, ಇವತ್ತು ಅವರು ಅಲ್ಲಿ ಮುಂದೆ ಕೂತ್ಕೊಳ್ಬೇಕಾಗಿರಲಿಲ್ಲ, ಅವರು ಸ್ಟೇಜಲ್ಲಿ ಕೂತ್ಕೊಳ್ಬೋದು. ಅವರ ವ್ಯಕ್ತಿತ್ವ ಆ ಥರ, ಅವರು ಬೆಳೆದು ಬಂದಂಥ ದಾರಿ ಆ ಥರ. ಯಾಕಂತ ಹೇಳಿದರೆ ಅವರು ಹಿರಿಯರ ಹಾಕಿಕೊಂಡಂಥ ಮಾರ್ಗದರ್ಶನದಲ್ಲಿ ಅವರು ಕಲಿತಂಥ ವಿದ್ಯೆಯಿಂದ ಅದನ್ನು ಏನಾದರೂ ಸಾಧಿಸಬೇಕು ಎಂಬುದಾಗಿ ತನ್ನ ದಿನದ 24 ಗಂಟೆಯಲ್ಲಿ ಕೆಲವೊಂದು ಗಂಟೆಗಳನ್ನು ಇವರು ಯಾವಾಗ ಈ ಸಂಘಕ್ಕೆ ಸೇರಿದ್ದಾರೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ಒಂದು ಮೀಸಲಿಟ್ಟು ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ರವೀಂದ್ರ ಬಂಗೇರದ್ದು. ಈಗಾಗಲೇ ಹೇಳಿದರು ವಿಜೇತ್ರವರು, ಅವರು ಈ ಸಂಸ್ಥೆ 1980ರಿಂದ 2025ರವರೆಗೆ ನಡೆದು ಬಂದ ದಾರಿಯ ಒಂದು ಚಿತ್ರಣವನ್ನು ನಾವು ಜಿಲ್ಲಾ ಪ್ರಶಸ್ತಿಗೆ ನಾವು ಅರ್ಜಿ ಹಾಕುವಾಗ ಅರ್ಜಿಯ ಜೊತೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಂಥ ಕೆಲಸವನ್ನು ಅವರ ಮುಂದೆ ಇರಬೇಕು. ಯಾಕೆ ಈ ಸಂಘಕ್ಕೆ ಕೊಡಬೇಕಂತೇಳಿ ಅಲ್ಲಿ ನೋಡುವಾಗ ಈ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅಷ್ಟು ಆವತ್ತಿನಿಂದ ಇವತ್ತಿನವರೆಗೆ ಪೇಪರ್ ಕಟ್ಟಿಂಗು, ಫೋಟೋಸು, ಮತ್ತೊಂದು ಇನ್ನೊಂದು ಎಲ್ಲ ತಾವು ಮಾಡಿದಂಥ ಸೇವಾ ಕಾರ್ಯಗಳ ಒಂದು ಚಿತ್ರಣ ಇಡಬೇಕಾದ್ರೆ ಅದು ಅವರು ಮತ್ತು ಅವರ ತಂಡ ಅಷ್ಟು ಕಷ್ಟಪಟ್ಟಿರ್ಬೋದು. ಅಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿರ್ಬೋದು. ಇವತ್ತು ನಾನು ಯಾವತ್ತೂ ಕೂಡ ನಾನು ನೋಡ್ತಾ ಇದ್ದೇನೆ, ನಮ್ಮ ಮೊದಲನೇ ಹಿರಿಯರಿರಲಿ, ಯಾರೇ ಅಧ್ಯಕ್ಷರಾಗಲಿ, ಯಾರೇ ಪದಾಧಿಕಾರಿ ಆಗಲಿ, ಅವರ ಜೊತೆ ಈ ಸಂಘಕ್ಕೆ ಏನಾದರೂ ಅನುದಾನ ಸಹಾಯಾರ್ಥ ಬೇಕಿದ್ರೆ ಆ ತಂಡದಲ್ಲಿ ರವೀಂದ್ರ ಬಂಗೇರೊಬ್ಬರು ಇದ್ದೇ ಇರ್ತಾರೆ. ಅದೇ ರೀತಿ ನಮ್ಮ ತೀರಿಹೋದ ಲಕ್ಷ್ಮಣ್ ಸಾಲಿಯಾನ್ ರೋಡ್ ಕೂಡ ಅವರು ಕೂಡ ಇದ್ದೇ ಇದ್ರು. ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲು ನಾನು ಹೋಗ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಇನ್ನೂ ಕೂಡ ಗಣ್ಯರಿದ್ದಾರೆ, ಮಾತಾಡೋದಿದ್ರೆ ಬಹಳಷ್ಟು ವಿಚಾರಧಾರೆಗಳನ್ನು ನಾವಿಲ್ಲಿ ಮಾತಾಡ್ಬೋದು, ನಾವು ಚರ್ಚೆ ಮಾಡ್ಬೋದು. ಯಾಕಂತ ಹೇಳಿದರೆ ಈ ಸಂಸ್ಥೆಯ ಬಗ್ಗೆ ಇವತ್ತು ಇಲ್ಲಿ ನಿಮಗೆ ಅರ್ಹವಾಗಿ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಿದ್ರೆ ಬಹಳಷ್ಟು ಜನರು ಕೂಡ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ರು, ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಿದ್ರೆ ನಮ್ಮ ಸ್ಪೀಕರ್ ಸಾಹೇಬರು, ಈ ಭಾಗದ ಶಾಸಕರು, ಅವರ ಸಲಹೆಯನ್ನು ಕೂಡ ಜಿಲ್ಲಾಧಿಕಾರಿ ಕೇಳ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅರ್ಜಿಯನ್ನು ಹಾಕ್ತಾರೆ, ತುಂಬ ಸಂಸ್ಥೆಗಳು ಹಾಕಿದೆ. ಆದರೆ ಗ್ರಾಮ ಚಾವಡಿಗೆ ಯಾಕೆ ಈ ಸಲ ಬಂತಂತ ಹೇಳಿದರೆ ನಮಗೆ ಗೊತ್ತಿರ್ಬೋದು. ತುಂಬ ಜನ ಅಂತೇಳಿ ಈಗ ನಮ್ಮ ಪಟ್ಟಿಯನ್ನು ನಮ್ಮ ವಿಜೇತ್ರವರು ಹೇಳಿದರು. ಆ ಪಟ್ಟಿಯ ಜೊತೆಗೆ ಇನ್ನೊಂದು 2 ಹೆಸರನ್ನು ಸೇರಿಸಬೇಕು. ನಮ್ಮ ಹರೀಶ್ ಕುಮಾರ್ MLC ಇದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಅವರು ಕೂಡ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇದಕ್ಕೆ ಈ ಸಂಘಕ್ಕೆ ಅರ್ಹವಾಗಿ ಕೊಡಬೇಕಂತೇಳಿ. ಅದೇ ರೀತಿ ಇಬ್ರಾಹಿಂ ಕೋರ್ಜಲ್ರವರು, ನಮ್ಮ ರೈಮಾನ್ ಕೋರ್ಜಲ್ರವರ ಅಣ್ಣ, ನೇರವಾಗಿ ನಮ್ಮ ಸ್ಪೀಕರ್ ಸಾಹೇಬರಿಗೆ ಫೋನ್ ಮಾಡಿ ಆ ಸಂಘಕ್ಕೆ ಈ ಸಲ ಕೊಡಲೇಬೇಕಂತ ಹೇಳುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ. ನಾವದು ಹೇಳುವಾಗ ಸ್ಪೀಕರ್ ಸಾಹೇಬರ ಬಾಯಲ್ಲಿ ಬರ್ತಿದ್ದಂಥ ಒಂದು ಮಾತು, ಈ ಸಂಘಕ್ಕೆ ನಾವು ಕೊಡಬೇಕು, ಆದರೆ ಈ ಸಂಘದಲ್ಲಿ ಹರೀಶ್ ಪೂಜಾರಿ ಅವರ ಮಗಳು ಶ್ರೀರಕ್ಷಾ, ನಮ್ಮ ಸುರೇಖಾ ಟೀಚರ್ ಅವರ ಮಗಳು ಕೂಡ ಕಲಾಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆಗೆ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ನಿಮ್ಮವರೇ ಅಲ್ಲ, ನಾನು ಅವರಿಗೆ ಕೊಡಬೇಕಾ ಇವರಿಗೆ ಕೊಡಬೇಕಾ ಅಂತ ಹೇಳುವಂಥ ಒಂದು ಇದರಲ್ಲಿ ಇದ್ದೇನೆ ಅಂತ ಹೇಳಿ. ಆವಾಗ ನಮಗೆ ಸುರೇಖಾ ಟೀಚರ್ಗೆ ನಾನು ಒಂದಿನ ಫೋನ್ ಮಾಡಿ ಮಾತಾಡಿದೆ. ಹೀಗೆ ಸ್ಪೀಕರ್ ಸಾಹೇಬರು ಹೇಳ್ತಾರೆ ನಿಮ್ಮ ಇಬ್ಬರಲ್ಲಿ ಯಾರಿಗೆ ಕೊಡ್ಬೇಕಂತ ಹೇಳುವಂಥ ಒಂದು ಇದೆ. ಆವಾಗ ನಮ್ಮ ಸುರೇಖಾ ಟೀಚರ್ ನನ್ನ ಹತ್ರ ಒಂದು ಹೇಳಿದಂಥ ಮಾತನ್ನು ಇಲ್ಲಿ ಹೇಳಬೇಕು. ನನಗೆ ನನ್ನ ಮಗಳಿಗಿಂತ ನನ್ನ ಸಂಘ ಮುಖ್ಯ, ನನ್ನ ಮಗಳಿಗಿಂತ ನನ್ನ ಸಂಘ ಮುಖ್ಯ ಅಂತ ಹೇಳಿ ನನಗೆ ಸುರೇಖಾ ಟೀಚರ್ ಅವರು ಅವತ್ತು ನನಗೆ ಹೇಳಿದ್ರು. ನನ್ನ ಸಂಘಕ್ಕೆ ಈ ಪ್ರಶಸ್ತಿ ಬದಲಿಗೆ ಬರಬೇಕು, ನನ್ನ ಮಗಳಿಗೆ ಮುಂದಕ್ಕೆ ಕೂಡ ಬರ್ಬೋದು ಎಂಬಂಥ ಆಶಾಭಾವನೆಗೆ ಯಾವತ್ತು ನನ್ನ ಜೊತೆ ಅವರೊಂದು ಮಾತನ್ನು ನನ್ನ ಜೊತೆ ಹೇಳಿದ್ದಾರೆ. ಅದನ್ನು ನಾನು ಇಲ್ಲಿ ಮೆಲುಕು ಹಾಕಲು ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಈ ಸಂಘಕ್ಕೆ ಅವರ ಗಂಡ ಇರ್ಬೋದು, ಸುರೇಖಾ ಟೀಚರ್ ಇರ್ಬೋದು, ಅವರೊಬ್ಬ ಟೀಚರ್ ಆಗಿದ್ರು ಕೂಡ ಸಮಾಜಮುಖಿ ಕೆಲಸ ಮಾಡೋರು. ನಮ್ಗೆ ಗೊತ್ತು, ನಮ್ಮ ಅರೇಕಳ ನಮ್ಮ ಇಲ್ಲಿ ಹೈಸ್ಕೂಲ್, ನಮ್ಮ ಆಜಪುರ ಇದ್ದಾರೆ, ನಮ್ಮ ಹೈಸ್ಕೂಲ್ನಲ್ಲಿ ನಮ್ಮ ಜೊತೆ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕೆಲಸ ಮಾಡ್ತಾ ಬಂದಿರೋ ಅವರ ಕೆಲಸ ಕಾರ್ಯ ಎಲ್ಲ ನಮ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಅಂತ ಒಂದು ವ್ಯಕ್ತಿತ್ವದವರು ಈ ಸಂಘದಲ್ಲಿ ಇದ್ದ ಕಾರಣ ಈ ಸಂಘ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹವಾಗಿದೆ. ನಾನು ಹೇಳ್ತೇನೆ, ಈ ಸಂಘ ಮುಂದಕ್ಕೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹವಾಗಲಿ.
ಮುಂದಕ್ಕೆ ದೇಶ ಮಟ್ಟದಲ್ಲಿ ಯಾವುದಾದರೂ ಪ್ರಶಸ್ತಿ ಸಿಗುವುದಿದ್ರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸಂಘಕ್ಕೆ ಲಭಿಸಬೇಕಾದ್ರೆ ತಾವು ಒಗ್ಗಟ್ಟಿನಿಂದ ಹೋಗಬೇಕು, ತಾವು ಎಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಹೋಗಬೇಕು. ಇದರಲ್ಲಿ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಹಿರಿಯರ ಮಾರ್ಗದರ್ಶನ ಪಡಿಬೇಕು. ಹಿರಿಯರ ಮಾರ್ಗದರ್ಶನ ಪ್ರಕಾರ ಯುವಕರು ದುಡಿದಾಗ ಈ ಸಂಘ ಮುಂದೊಂದು ದಿನ ಈ ಹಂತದಲ್ಲ, ಇನ್ನೂ ಕೂಡ ದೊಡ್ಡ ಹಂತಕ್ಕೆ ಏರಿಕೊಂಡು ನಿಮ್ಮ ಸಮಾಜಕ್ಕೆ ಮಾತ್ರವಲ್ಲ, ಸಮುದಾಯಕ್ಕೆ ಮಾತ್ರವಲ್ಲ, ಇಲ್ಲಿರುವ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಸೇವೆ ಮಾಡುವಂಥ ಶಕ್ತಿ ಭಗವಂತನು ನಿಮ್ಮ ಕೈಯಲ್ಲಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ಮಾತಾಡುವ ಅವಕಾಶ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಸಂಘ ಇಷ್ಟು ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರಾದಂಥ ಎಲ್ಲ ಹಿರಿಯರಿಗೆ, ಎಲ್ಲ ಪ್ರಸ್ತುತ ಇರುವ ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಯಶವಂತ ದೇವರಾಜೆ ದೇಮಂತದ ರಡ್ಡೆ ಎಡ್ಡೆಪ್ಪದ ನುಡಿನ ಬಾಮೇಳು ಸುರುಕಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಚರನಾರಾಯಣ ಅಡ್ಡಬರೊಂದು ಸುಸಂದರ್ಭ ನಮಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘವು ಬೈದ್ರಿಂದ ಬಂದಾಗ ಭಾರಿ ಒಂಜಿ ಖುಷಿರಿನಿ ಸಂದರ್ಭನ ಆಚರಿಸೋದಿಲ್ಲ. ಇಂಥ ಈ ಘನವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸಿದ ಅಂಚಿನ ನಮ್ಮ ವಿಜೇತ್ ಪಜೀರುಳ್ಳೇರು ಅಂಚನೆ ಪೂರ ಗಣ್ಯರುಳ್ಳೇರು ಇದಕ್ಕೆ ಶ್ರಮ ಬೈದಿನ ಸಾಧಾರಣ 45 ವರ್ಷದ ದುಂಬು ಪ್ರಾರಂಭವಾಯಿನ ಸಂಘ 45 ವರ್ಷದ ಬೊಕ್ಕ ಈ ಒಂಜಿ ಫಲ ಬೈದನ್ ಪನ್ನಾಗ ನೆಕ್ ಬೆಂಡಿ ಬೆಂತಿನ ದುಂಬುದ ಪೂರ ಅಧ್ಯಕ್ಷರು ಪದಾಧಿಕಾರಿನಗಳು ಅಂಚನೆ ಈ ಒಂಜಿ ಸ್ಥಳದಾನ ಮಲ್ತನಕಲು ಅಕ್ಲಿಗಳ ಒಂಜಿ ಭಾರಿ ತೃಪ್ತಿ ಆ ಎಂಕಲೊಂಜಿ ದಾನ ಮಲ್ತನೆಟ್ಟು ಈ ಒಂಜಿ ಸಂಘ ಸ್ಥಾಪನೆ ಆದ ಈ ಒಂಜಿ ಪ್ರಶಸ್ತಿಲ ಬರ್ತನ ಬಂದಾಗ ಐತಾತ್ ಖುಷಿ ಕುಡೊಂಜಿಜ್ಜಿ ಪೂರ ಕರ್ಮ ನಮ ಮಲ್ತನ ಕರ್ಮ ನವನೇ ಸುತ್ತೊಂದು ಪುನೊಂದು ಈ ಆನಿರ್ದಿನಿ ಮುಟ್ಟ ಮಲ್ತನ ನಮ್ಮ ಧರ್ಮ ಕಾರ್ಯ ನಮ್ಮನ್ನು ಈ ಜಾಗ ಮುಟ್ಟ ಕಂತು ಉಂತದನು. ಇನಿ ರವೀಂದ್ರಣ್ಣೆ ಪಂಡೇರು ಕೆಲವು ವಿಚಾರ ಮಂಡಿಸೇರು ಸುಜಿತೇರ್ ಲಂಚನೆ ಅಂತೂ ಭಾರಿ ಖುಷಿತ ಸಂದರ್ಭ. ಈ ಸಂದರ್ಭಡು ಎಲ್ಲ ಪನ್ಪುಣಿ ಲಕ್ಷ್ಮಣನ ಆತ್ಮಲ ನೆತ್ತ ಪಿರೋಡಿ ಸುತ್ತುದುಪ್ಪು ಈ ಒಂಜಿ ಪ್ರಶಸ್ತಿ ಬರಿಯರೆ ಭಾರಿ ಈ ಸಂದರ್ಭ ಆರು ಬೋರ್ಡಿತ್ತು ಅವಡು ಇನಿ ನಾರಾಯಣ ಗುರುನ ಓವು ತತ್ವ ಸಿದ್ಧಾಂತ ಉಂಡು ಅವು ಈ ಗುರುಮಂದಿರೋಡು ಆಚರಣೆ ಆಪನ್ ಬಂದಾಗ ಐತಾತ್ ಖುಷಿತ ವಿಚಾರ ಒಳ್ಳೆಜ್ಜಿ ನಮಕ್ ಒಂಜಿ ವ್ಯವಸ್ಥೆನ ಒಂಜಿ ಸಮಾಜಗೂ ಸೀಮಿತ ಒಂದೇ ಪೂರ ಮನುಕುಲ ಭಾಗವಹಿಸುವ ಮೂಲಕ ಈ ಒಂಜಿ ಕಾರ್ಯಕ್ರಮ ಆಪನ ಒಂಜಿ ಸಂದರ್ಭ ಬಾರಿ ಒಂಜಿ ಖುಷಿತ ಸಂದರ್ಭ. ಇನ್ನು 45ನೇ ವರ್ಷ ಆಚರಣೆದ ಸಂದರ್ಭ ನಮ್ಮ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬತ್ತಂಡ ನಮ್ಮ 50ನೇ ವರ್ಷ ಆಪುನ ಸಂದರ್ಭಡು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಒಂಜಿ ಸಂಘಗೆ ಬರ್ಡನ್ ಪನ್ನ ಆಶಯ ಪನ್ನೊಂದು ತುಂಬ ಭಾರಿ ಖುಷಿ ಆಪುಂಡು ಮುರಣಿದ ಒಂಜಿ ಪ್ರಶಸ್ತಿ ದೆತ್ತೊಂದು ನಾಲ್ಪ ಬರೆಯರೆ ಆಯ್ದಿನಲ್ಲ ಈ ಸಂದರ್ಭಗಳನ್ನು ಭಾಗವಹಿಸೋದು ಬಲಿತೊಂದು ಬತ್ತೆ ಅಂತೂ ಎನ್ನ ಚಿರ ಋಣಿಯಾನು ಈ ಸಂಘ ಬಂದು ಎನ್ನಡು ಪಂತ ಜೈ ಜೈ ಕರ್ನಾಟಕ ಸೇರೊಂದಿರು ಶ್ರೀಯುತ ಇಮ್ತಿಯಾಜ್ ಪಜೀರ್ ಮಾಜಿ ಒತ್ತು ಕುರ್ಕರ್ಲು ಪಜೀರ್ ಗ್ರಾಮ ಪಂಚಾಯತ್ ಇರಗ ದುಗ್ಗಪ್ಪ ಪೂಜಾರು ಕಿಲ್ಲೂರು ಇವರು ಬತ್ತ ಶಾಲ್ ಪಾಡ್ದು ಎದ್ಕೊಂಡು ಪಿನ್ನೈತೊಂದಲ್ಲೇ ಕಾರ್ಯದರ್ಶಿ ಶ್ರೀಯುತ ಶಿವಪ್ರಸಾದ್ ಚೌಟ ಅದೇ ರೀತಿ ಮಂಜನಾಡಿ ಬಿಲ್ಲವ ಸಂಘದ ಪ್ರಮುಖರ ಶ್ರೀಯುತ ವಸಂತ ಮಾಸ್ಟರ್ ಕೊಡಿನಿಕಲ್ನ ಉಪಸ್ಥಿತಿನಿಗಳು ಗೌರವಿಸುವುದಿಲ್ಲ. ಈ ವರ್ಷ ಸಿಕ್ಕಿದಂತಹ 2025 ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಅತೀವ ಸಂತೋಷವನ್ನು ತಂದಿದೆ. ಒಬ್ಬ ಕನ್ನಡಿಗ ಹೇಳ್ತಾನೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತೇಳಿ. ಒಂದು ಮರ ಸೊಬಗಾಗಿ ಕಾಣಬೇಕಾಗಿದ್ದರೆ ಹಳೆಯ ಬೇರುಗಳು ಭಾಳಷ್ಟು ಕಷ್ಟಪಡಬೇಕು, ಕಷ್ಟಪಟ್ಟಿದ್ದಾರೆ. ಹೊಸ ಚಿಗುರು ಇವತ್ತು ಭಾಳ ಶುಭ್ರವಾಗಿ ಇದನ್ನು ಮಾಡಿದೆ. ಕಾರಣ ಇಷ್ಟೇ, ಹಳೆ ಬೇರುಗಳೆಲ್ಲ ಇವತ್ತು ಪಾತಾಳಕ್ಕೆ ಹೋಗಿದೆ, ಇಲ್ಲ ನಮ್ಮ ಜೊತೆಯಲ್ಲಿ. ಕೆಲವು ಬೆರಳೆಣಿಕೆಯಷ್ಟು ಜನ ಇವತ್ತಿರಬಹುದು, ಆದರೆ ಹೊಸ ಚಿಗುರುಗಳು ಇವತ್ತು ಬೇಕಾದಷ್ಟಿದೆ, ಸಮೃದ್ಧಿಯಾಗಿ ಬೆಳೆದಿದೆ. ಆದ್ದರಿಂದ ಬಹಳ ಸುಂದರವಾಗಿ ಇದು ಕಾಣ್ತಾ ಇದೆ.
ಇದರ ಹಿಂದೆ ಕೂಡ ಇವತ್ತಿನ ಈ ಜನರ ಶ್ರಮ ಇದೆ. ಆದರೆ ಹಿಂದೆ ಅವರ ರಕ್ತ ಇದೆ, ನೆತ್ತರು ಇದೆ. ನಾವು ಅದನ್ನು ಯಾವತ್ತೂ ಮರೆಯಬಾರದು. ಹಿಂದಿನವರ ರಕ್ತ, ಇಂದಿನವರ ಬೆವರು, ಅದು ಎರಡೂ ಜೊತೆಯಾದಾಗ ಇವತ್ತು ಬಹಳ ಶುಭ್ರವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದರೆ ಬಹುಶಃ ನಮಗೆ ಅನಿಸಿರ್ಬೋದು, ನಿನ್ನೆ ಪ್ರಶಸ್ತಿಯನ್ನು ಪಡ್ಕೊಂಡು ಹೋದಂಥ ಜನರಿಗೆ ನೆಹರು ಮೈದಾನದಲ್ಲಿ ಏನೋ ಒಂದು ಶಾಲು ಹಾಕಿದ್ದಾರೆ, ಒಂದು ಹರಿವಾಣದಲ್ಲಿ ಫಲಪುಷ್ಪ ಕೊಟ್ಟಿದ್ದಾರೆ, ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅಷ್ಟೇ. ಹಣ ಇಲ್ಲ, ಚಿನ್ನ ಇಲ್ಲ, ಯಾವುದು ಕೂಡ ಇಲ್ಲ. ಆದರೆ ಅಷ್ಟೆಲ್ಲ ಸಿಕ್ಕಬೇಕಾಗಿದ್ದರೆ ಜಿಲ್ಲೆಯ 8 ಶಾಸಕರಿದ್ದರು, ಜಿಲ್ಲಾಧಿಕಾರಿಗಳಿದ್ದರು, ಉಸ್ತುವಾರಿ ಸಚಿವರಿದ್ದರು, ಸಂಬಂಧಪಟ್ಟಂಥ ಬೇರೆ ಬೇರೆ ಅಧಿಕಾರಿಗಳಿದ್ದರು. ಅವರೆಲ್ಲರ ಸಮ್ಮುಖದಲ್ಲಿ ಅದು ಸಿಗುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ ಗೌರವ ಅಂತ ನಾವು ತಿಳ್ಕೊಳ್ಬೇಕು. ಬಹುಶಃ ಇನ್ನು 2-3 ವರ್ಷ ಕಳೆದ ನಂತರ ಇದೇ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂದರೆ ನಾವು ಆಶ್ಚರ್ಯ ಪಡಬೇಕಾಗಿಯೇ ಇಲ್ಲ. ಯಾಕೆಂದರೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 5 ಲಕ್ಷ ನಗದು ಇದೆ, 25 ಗ್ರಾಂ ಚಿನ್ನ ಇದೆ, ಒಟ್ಟು 8 ಲಕ್ಷದಷ್ಟು ಒಂದು ಆದಾಯ ಅದರಲ್ಲಿ ಬರ್ತದೆ. ಯಾವುದಕ್ಕಾದರೂ ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಅದನ್ನು ಪಡ್ಕೊಳ್ಬೇಕಂದ್ರೆ ಈಗ ಮುಸ್ತಾಫರ್ ಹೇಳಿದರು, ಇವರೆಲ್ಲ ಹೇಳಿದರು, ಇದರ ಹಿಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಏನಿದೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಅದೆಲ್ಲವನ್ನು ಕೂಡ ನಾವು ಇವತ್ತು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಇದು ನಾರಾಯಣ ಗುರುಗಳ ಸಂದೇಶ. ಯಾವ ಧರ್ಮವೂ ಕೂಡ ಹೇಳಿಲ್ಲ ನೀನು ಬೇರೆ ಧರ್ಮದವ, ನೀನು ಆ ಜಾತಿಯವ, ನೀನು ಈ ಜಾತಿಯವ ಅಂದ್ರೆ ದೇವರ ಮುಂದೆ ನಾವೆಲ್ಲ ಒಂದೇ ಅಂತ ಭಾವನೆಯನ್ನು ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡಾಗ ಯಾವ ಸಂಘರ್ಷವೂ ಇಲ್ಲ, ಯಾವ ವ್ಯವಧಾನವೂ ಕೂಡ ಇಲ್ಲ, ಎಲ್ಲವೂ ಸಮಾನವಾಗಿ ನಡೆಯುತ್ತದೆ ಅನ್ನತಕ್ಕಂಥ ಮಾತು. ಬಹುಶಃ ಇಷ್ಟೆಲ್ಲ ಇದರ ಅಭಿವೃದ್ಧಿಯ ಹಿಂದೆ ಅನೇಕ ರಾಜಕಾರಣಗಳು ಕೆಲಸ ಮಾಡಿದೆ. ಪಕ್ಷ ಯಾವುದೇ ಇರಲಿ, ನಮಗೆ ಪಕ್ಷಕ್ಕಿಂತ ಅಭಿವೃದ್ಧಿ ಮುಖ್ಯ. ನಮಗೆ ಈ ಸಂಸ್ಥೆಗೆ ಅಥವಾ ಈ ಒಂದು ಇದಕ್ಕೆ ಯಾರೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ ಸರ್ಕಾರದ ನಿಧಿಯಿಂದ ಅದು ನಮಗೆ ಬಹಳಷ್ಟು ಮುಖ್ಯ. ಶಾಸಕರಿರ್ಬೋದು, ಮಾಜಿ MP ಗಳಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, MP ಗಳಿರ್ಬೋದು, ಯಾರೇ ಇರಲಿ, ಅವರೆಲ್ಲ ಸರ್ಕಾರದಿಂದ ಬರತಕ್ಕಂಥ ಹಣ ಏನಿದೆ ಅದನ್ನು ಈ ಸಂಸ್ಥೆಗೆ ಹಾಕಿದ್ದಾರೆ ಅಂತಾಗಿದ್ದರೆ ಅವರನ್ನೂ ಕೂಡ ನಾವು ಮರೆಯುವ ಹಾಗಿಲ್ಲ. ಶಾಸಕರದ ಅನುದಾನ ಹೆಚ್ಚಿರ್ಬೋದು, BK ಹರಿಪ್ರಸಾದರವರ ಹಣ ತುಂಬ ಇರ್ಬೋದು, ಪರಮೇಶ್ವರ್ ಅವ್ರದ್ದು ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಕೊಟ್ಟಿರ್ಬೋದು, ನಳಿನ್ ಕುಮಾರ್ ಕೊಟ್ಟಿರ್ಬೋದು, ಇರಲಿ, ಅವರೆಲ್ಲ ಕೈಯಿಂದ ಕೊಟ್ಟದ್ದಲ್ಲ, ಸರ್ಕಾರದಿಂದ. ಆದರೆ ಸರ್ಕಾರದಿಂದ ಕೊಡಬೇಕಾಗಿದ್ದರೂ ಕೂಡ ಅವರ ಪ್ರಾಮಾಣಿಕವಾದಂಥ ಪ್ರಯತ್ನ ಖಂಡಿತ ಅದರಲ್ಲಿ ಇದೆ. ನಾವು ಅದನ್ನು ಯಾವತ್ತೂ ಮರೆಯುವಾಗಿಲ್ಲ. ಇವತ್ತು ಮೌನಕ ಹೇಳಿದರು, ಬಹಳ ಸುಂದರವಾದ ಮಾತುಗಳು. ನಾವು ಯಾವುದೇ ಹಣ ಸರ್ಕಾರದ ಪಡ್ಕೊಳ್ಬೇಕಾಗಿದ್ದರೆ ಅದರ ಹಿಂದೆ ಶ್ರಮ ಇದೆ, ಕಷ್ಟ ಇದೆ. ಈಗ ಹೇಳಿದ್ರು, ಒಂದು ಉಲ್ಲೇಖ ಮಾಡಿದರು, 2 ಪ್ರಶಸ್ತಿಯನ್ನು ಈ ಒಂದೇ ಸಂಸ್ಥೆಗೆ ಕೊಡುವುದು ಹೇಗೆ ಅಂತ ಹೇಳ್ಕೊಂಡು, ಖಂಡಿತ ಸಾಧ್ಯ ಇಲ್ಲ. ಅಕಸ್ಮಾತ್ ಒಂದು ವೇಳೆ ಕೊಟ್ಟಿದ್ದರೆ ನಾಳೆ ಪೇಪರಲ್ಲಿ ಹೆಡ್ಲೈನ್ ಆಗಿ ಬರ್ತದೆ, ಅಲ್ಲಿ ಒಂದೇ ಸಂಸ್ಥೆಗೆ 2 ಪ್ರೈಸ್ ಕೊಟ್ಟರು, ನಮಗೆ ಸಿಗಲಿಲ್ಲ. ಯಾಕೆಂದರೆ ಅವಳಿಗೆ ಇನ್ನೂ ವಯಸ್ಸಿದೆ, ಖಂಡಿತವಾಗಿ ಅವರಿಗೆ ಸಿಗುತ್ತಾರೆ. ಈಗ ಮುಸ್ತಾಫರ್ ಉಲ್ಲೇಖ ಮಾಡಿದಾಗ ನನಗೆ ಗೊತ್ತಾಯಿತು, ಖಂಡಿತ ಅವರಿಗೆ ಅವಕಾಶ ಇದೆ, ಆ ಒಂದು ಶಕ್ತಿ ಕೂಡ ಇದೆ, ಆ ಸಾಮರ್ಥ್ಯ ಕೂಡ ಇದೆ, ಒಳ್ಳೆಯ ಟ್ಯಾಲೆಂಟ್ ಇರತಕ್ಕಂಥ ಹುಡುಗಿ ಅವಳು. ಖಂಡಿತವಾಗಿ 2-3 ವರ್ಷಗಳಲ್ಲಿ ಸಿಗುತ್ತೆ ಅನ್ನತಕ್ಕಂಥ ಭರವಸೆ ನಮಗೂ ಕೂಡ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಅವಳ ಮೇಲೆ ಇದ್ದರೆ ಖಂಡಿತವಾಗಿ ಈ ಸಂಸ್ಥೆಗೆ ಒಂದಲ್ಲ ಅನೇಕ ಪ್ರಶಸ್ತಿಗಳು ಬರಬಹುದು. ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಮರೆಯಬಾರದು. ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಈ ಸಂಸ್ಥೆಯನ್ನು ಪ್ರೀತಿಸಿ ಗೌರವಿಸಿ ಇದನ್ನು ಬೆಳೆಸುವಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ. ಎಲ್ಲರೂ ಸುಖವಾಗಿರಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. 2025ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊಣಾಜೆ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ವಿಜೇತ್ ಫಜೀರ್ರವರೇ ಮತ್ತು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ನಮಗೆ ಭಾಳ ಸಂತೋಷ. ಭಾಳಷ್ಟು ಸೇವೆಯನ್ನು ಮಾಡಿ
ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಸೇವೆಯನ್ನು ಮಾಡಿದಂತಹ ನಮ್ಮ ಗ್ರಾಮದ ಅಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿರುವಂತಹ ಈ ಒಂದು ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಬಂದಿದೆ. ಕಳೆದ ವರ್ಷ ಕೂಡ ನಮ್ಮ ಕೊಣಾಜೆ ಗ್ರಾಮದ ನಾನು ಸ್ಥಾಪಕ ಅಧ್ಯಕ್ಷನಾಗಿದ್ದಂತಹ ಮಂಗಳ ಗ್ರಾಮೀಣ ಯುವಕ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಬಾರಿ ಕೂಡ ನಮ್ಮ ಗ್ರಾಮದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿರುವಂಥ 5 ಗ್ರಾಮಗಳನ್ನು ಹೊಂದಿರುವಂಥ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸೇವಾ ಸಂಘಕ್ಕೆ ಈ ಒಂದು ಪ್ರಶಸ್ತಿಯನ್ನು ಬಂದಿದೆ. ಬಹುಶಃ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಸ್ಥಾಪನೆಯಾದಾಗ, ಅಭಿವೃದ್ಧಿಯ ಅಲ್ಲಿ ಕೆಲಸ ಮಾಡಿದಾಗ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸೇವೆ ಮಾಡಿದಾಗ ಅವರಿಗೆ ಅರ್ಹವಾಗಿ ಆ ಪ್ರಶಸ್ತಿಗಳು ಬರುತ್ತದೆ ಎಂಬುದಕ್ಕೆ ಈ ಒಂದು ಸಂಘಶಾಸ್ತ್ರ. ಬಹುಶಃ ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗಿ ಭಾಳ ಉತ್ತಮವಾಗಿ ಅವರು ಹೇಳಿದರು. ಎಲ್ಲ ಹಿಂದಿನ ಅಧ್ಯಕ್ಷರುಗಳನ್ನು ಕೂಡ ಅವರು ನೆನಪು ಮಾಡಿಕೊಂಡರು. ಬಹುಶಃ ಇವತ್ತು ಈ ಪ್ರಶಸ್ತಿ ಬರಬೇಕಿದ್ದರೆ ಆ ಒಂದು ನೆಲೆಯಲ್ಲಿ ಈ ಪ್ರಾರಂಭದ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ನಂತರ ಕೆಲಸ ಮಾಡಿದಂಥ ಎಲ್ಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಒಗ್ಗೂಡಿ ಕೆಲಸ ಮಾಡಿದಾಗ ನಮಗೆ ಇಂಥ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ರವೀಂದ್ರ ಬಂಗೇರ್ರವರ ಬಗ್ಗೆ ಹೇಳುವುದಿದ್ದರೆ ಅವರು ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡರೂ ಕೂಡ ಛಲಬಡದೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಅವರು ನಮ್ಮ ಕೊಣಾಜೆ UPMC ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಲ್ಲಿಗೂ ಕೂಡ ಒಂದು ವಿಶಾಲವಾದ ರಂಗಮಂದಿರವನ್ನು ನಿರ್ಮಿಸಿಕೊಟ್ಟಂಥ ಒಂದು ಖ್ಯಾತಿ ಕೂಡ ರವೀಂದ್ರ ಬಂಗೇರ್ರವರಿಗೆ ಇದೆ. ನನ್ನ ಒಬ್ಬ ಆತ್ಮೀಯ ಸ್ನೇಹಿತ, ಅವರ ಕುಟುಂಬದವರು ಮತ್ತು ನಮ್ಮ ಕುಟುಂಬದವರು ಭಾಳ ಕುಟುಂಬ ಸ್ನೇಹಿತರು. ನಾವು ಈ ಒಂದು ಪ್ರಶಸ್ತಿಗೆ ನಾವು ಈ ಬಾರಿ ಕೇಳ್ತಾ ಇದ್ದೇವೆ, ನೀವು ಶಿಫಾರಸು ಮಾಡಬೇಕಂತ ನನ್ನ ಹತ್ರ ಹೇಳಿದರು. ನಾನು ಆಗ ವಿಧಾನಸಭಾ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದೆ, ಇವತ್ತು ನೀವು ಯಾವಾಗಾದರೂ ಕೂಡ ಈ ಬಾರಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಒಂದು ಸೇವಾ ಸಂಘಕ್ಕೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಶಿಫಾರಸು ಮಾಡಲೇಬೇಕು ಮತ್ತು ಯಾವ ಕಾರಣಕ್ಕೂ ಅದು ಕೈ ತಪ್ಪಬಾರದು ಎಂಬುದಾಗಿ ನಾನು ಹೇಳಿದೆ. ನಾನು ನೋಡ್ತೇನೆ ಅಂತ ಕಡೆ ಕ್ಷಣದವರೆಗೆ ಹೇಳಿದರು. ಆದರೂ ಕೂಡ ನನಗೆ ವಿಶ್ವಾಸ ಇತ್ತು, ಈ ಸಾರಿ ನಮ್ಮ ಸಂಘಕ್ಕೆ ಪ್ರಶಸ್ತಿ ಬಂದೇ ಬರ್ತದಂತೆ. ನಮಗೆಲ್ಲ ಭಾಳ ಸಂತೋಷವಾಗಿದೆ. ಇನ್ನು ಮುಂದಕ್ಕೂ ಕೂಡ ನೀವು ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ಇನ್ನೂ ಕೂಡ ಹೆಚ್ಚು ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ನಿಮಗೆ ಬರಲಿ. ಮುಂದಕ್ಕೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮ್ಮದಾಗಲಿ. ಅದೇ ಕೂಡ ದೇಶ ಮಟ್ಟದಲ್ಲಿ ಕೂಡ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಸೇವೆಯನ್ನು ಮಾಡಿ ಪ್ರಶಸ್ತಿಯನ್ನು ಪಡೆಯುವಂತಾಗಲಿ. ಏನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ. ಇವತ್ತು ಈ ವೇದಿಕೆಯಲ್ಲಿ ನಾವು ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಜಾತಿ ಧರ್ಮದವರು ಎಲ್ಲ ಕೂಡ ಈ ಒಂದು ಸಂತೋಷ ಕೂಟದಲ್ಲಿ ಭಾಗಿಗಳಾಗಿದ್ದೇವೆ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ನಮ್ಮ ದೇಶ ಅನೇಕತೆಯಲ್ಲಿ ಏಕತೆಯನ್ನು ಕಂಡಿರುವಂಥ ಭಾರತ ದೇಶ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಬಾಳಿದಾಗ ಎಲ್ಲ ಜಾತಿ ಮತ ಧರ್ಮದವರು ಕೂಡ ಒಟ್ಟಾಗಿ ಒಂದಾಗಿ ಸಂತೋಷ ಕೂಟಗಳಲ್ಲಿ ಭಾಗಿಯಾದಾಗ ಅದು ನಮ್ಮ ದೇಶದ ಬಹುದೊಡ್ಡ ಸಂಸ್ಕೃತಿ ಮತ್ತು ಪರಂಪರೆಯಾಗಿದೆ. ಅದನ್ನು ಮುಂದಕ್ಕೆ ಬೆಳೆಸೋಣ ಅಂತ ಹೇಳಿ ನಿಮಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್. ಸಾಧನೆ ಮಾಡಿದಂತಹ ಸಾಧಕರಿಗೆ ನೀಡುವಂತಹ ಪ್ರಶಸ್ತಿಗಳಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಮಂದಿರಕ್ಕೆ ಪ್ರಶಸ್ತಿ ಸಿಕ್ಕಿರುವುದು ನನಗೆ ಬಹಳ ಸಂತೋಷವಾಗಿದೆ. ಈ ಪ್ರಶಸ್ತಿಯು ನಮ್ಮ ಈ ಮಂದಿರಕ್ಕೆ ಈ ಮೊದಲೇ ಸಿಗಬೇಕಿತ್ತು. ನಾನು ಈ ಸಂದರ್ಭದಲ್ಲಿ ಈ ಮಂದಿರದ ಅಧ್ಯಕ್ಷರಾದ ವಿಜೇತ್ರವರಿಗೆ ಹಾಗೂ ಇಲ್ಲಿ ನೆರೆದಂತಹ ಈ ಮಂದಿರದ ಪದಾಧಿಕಾರಿಗಳಿಗೂ ಹಾಗೂ ಈ ಹಿಂದಿನ ಅಧ್ಯಕ್ಷರಿಗೂ ಹಿಂದಿನ ಪದಾಧಿಕಾರಿಗಳಿಗೂ ಇಲ್ಲಿ ಸೇರಿದ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ನಮಗೆ ಈ ಪ್ರಶಸ್ತಿ ಸಿಕ್ಕುವುದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಆದ್ದರಿಂದ ವಿಜೇತರವರು ತಮ್ಮೆಲ್ಲರನ್ನು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಸಾಧನೆಯನ್ನು ಇನ್ನಷ್ಟು ಕೂಡ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ಮತ್ತು ಕೇಂದ್ರದಿಂದ ಸಿಕ್ಕುವಂತಹ ಪ್ರಶಸ್ತಿ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇದಕ್ಕೆ ಸಹಕರಿಸಿದ ನಮ್ಮ ಸ್ಪೀಕರ್ ಸರ್ವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ, ನಾನು ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣ್ ಸಾಲೇಂದ್ರವನ್ನು ನೆನಪಿಸ್ತಾ ಇದ್ದೇನೆ. ಅವರಿಗೆ ಈ ಸಂದರ್ಭದಲ್ಲಿ ಅವರು ಇದ್ದಿದ್ದರೆ ಅವರಿಗೆ ಬಹಳ ಸಂತೋಷವಾಗ್ತಿತ್ತು. ಏನೇ ಇರಲಿ,
ನಮಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ ಎಂದು ಹೇಳುತ್ತಾ ನಾನು ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಸರ್ದ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಂಚಿನ ಈ ಒಂದು ಸಂಘದ ಅಭಿನಂದನಾ ಕಾರ್ಯಕ್ರಮ ನಡೆದ ಅಧ್ಯಕ್ಷತೆ ವಹಿಸಿನಂಚಿನ ವಿಜೇತರೆ ಅಂಚನೆ ವೇದಿಕೆಡುಪುನ ಮಾತ ಆತ್ಮೀಯ ಬಂಧುಲೆ ವೇದಿಕೆದ ಮುಂಭಾಗಡುಪುನ ಮಾತ ಬಂಧುಲೆ ಬಹುಶಃ ಶ್ರೀಕೃಷ್ಣ ಪರಮಾತ್ಮರು ತಿಗಡ್ಡು ಮನ್ಪೇರಿ ಈ ಸಮಾಜ ಸೇವೆ ಮನ್ಪು ಈ ಜನಕುಲ ಸೇವೆ ಮನ್ಪು ಫಲ ತಿಕ್ಕುನವು ಬಿಡುಪ ನಾವು ದೇವರಿಗೆ ಬುಡ್ನಂದು ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಬಹುಶಃ 45 ವರ್ಷದಿಂದ ಸಮಾಜದ ಬೇತೆ ಬೇತೆ ಕಾರ್ಯಕ್ರಮ ಮತ್ತೊಂದುಂಡು ಎಂಕುಲು ಬಾರಿ ಮುಟ್ಟೋಡು ತೂಪನಂಚಿನ ಸಂಸ್ಥೆ ಬಹುಶಃ ಎಂಕಲ್ನ ಮಂಗಳ ಗ್ರಾಮೀಣ ಯುವಕ ಸಂಘಲ ಸುಮಾರು 40 ವರ್ಷದಿಂದ ಸಮಾಜದ ಬೇತೆ ಬೇತೆ ಸೇವೆ ಬಂತಂದಿಲ್ಲ. ಈ ಸಂಘದ ಅಧ್ಯಕ್ಷರನ್ನಕಲ್ಲಂಚನೆ ಅವು ಪದ್ಮನಾಭ್ ಕೋಟ್ಯನಾಥ್ ಭುಜಂಗ್ ಕೋಟ್ಯನಾದಪ್ಪು ಬಾಬು ಬಂಗ್ಯಾರಾದಪ್ಪು ಅಂಚನೆ ಇಚ್ಚದ ಅಧ್ಯಕ್ಷರನ್ನಕಲಾದಪ್ಪು ಸೇಸಪ್ ಟೈಲರ್ ಅದು ಮಕ್ಳು ಮಾತ ಎಂಕ್ಲೆಗೆ ಲಕ್ಷ್ಮಣ್ ಸಾಲಿಯನ್ ಮಕ್ಳು ಮಾತ ಎಂಕ್ಲು ಒಡನಾಟ ಹೊಡಿತಿನಕ್ಲು ನಾರಾಯಣ ಗುರುನ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಪನ್ಪಣ ಒಂಜಿ ವೇದವಾಕ್ಯೋಡು ಯಾನು ಅಚಲವಾಯಿನ ನಂಬಿಕೆ ದೀದು ಕೆಲಸ ಮಂತಂದು ಪುನಃ ನಮ್ಮ ಮಾನ್ಯ ಪೂಜಾರ್ಲು ಈ ಬಗ್ಗೆ ಬಾರ್ಯಾತಿ ಅಂಕಲೆಗೆ ಅರ್ನ ಒಂಜಿ ನುಡಿಮುತ್ತದ ಪಾತ್ರನ ಪನೊಂದಿತ್ತೇರು ಎಂಕಲು ಸಮಾಜ ಸೇವೆ ಮನ್ಪಡು ಜನಕುಲ ಸೇವೆ ಮನ್ಪಡು ಅವೇ ರೀತಿ ಎಂಕಲು ಬಹುಶಃ ನಮ್ಮ ಜನಾರ್ದನ್ ಪೂಜಾರ್ಲು 84ನೇ ಇಸ್ವಿಡ್ ಗೋಕರ್ನಾಥ್ ಕಾಲೇಜ್ ಪ್ರಾರಂಭ ಅನ್ಪನಾಗ ಪಾಪದಕ್ಲೆಗೆ ಕಲ್ಪೆರೆಗೆ ಬಕ ಏರು ಆಸಕ್ತಿ ರಕ್ಲೆ ಕಲ್ಪೋಡು ಬಂದ್ಬಿಡ ಉದ್ದೇಶದ ಆ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ ಅಪ್ಪಗದ ಆ ಕಾಲೇಜ್ ಪ್ರಥಮ ಬ್ಯಾಚ್ ಯಾನು ಆ ಕಾಲೇಜಿಗೆ ಸೇರಿದು ಆ ಕಾಲೇಜ್ ನಿರಂತರವಾದ ಯಾನು ಆ ಕಾಲೇಜ್ ಒಡನಾಟ ಹೊಡಿತೇನೆ ಬಹುಶಃ ಇತ್ತದ ದಿನಟು ನಮ್ಮ ತೂಂದುಲ್ಲ ಸಮಾಜಡು ಬೇತೆ ಬೇತೆ ಕೆಲವು ಸಂಘ ಸಂಸ್ಥೆಗಳುಲ್ಲ ಆಂಡ ಸಮಾಜ ಸೇವೆಗೆ ಬಾಡೋದು ಜನಕುಲ ಸೇವೆಗೆ ಬಾಡೋದು ಕೆಲಸ ಮನ್ಪುಂಡು ಕೇವಲ ಒಂಜೊಂಜಿ ಮಾತ್ರ ಕೆಲಸ ಮಂತುಂಡು ಕರಿಸರ್ತಿ ಬಹುಶಃ ಕರಿಸರ್ತಿ ತಿಕ್ಕೋಡಿತ್ತು ದಯಪಂಡ ಕರಿಸರ್ತಿ ಎಂಕಲ್ನ ಯುವಕ ಸಂಘಲ ನಾರಾಯಣಗುರು ಯುವಕ ಸಂಘಲ ಒಟ್ಟಿಗೆ ಅಪ್ಲೈ ಮಂದಿದ್ದೀರಿ ನಾ ಬಹುಶಃ ರವೀಂದ್ರ ಬಂಗಿರ ಎಂಕಲ್ನ ಪಂಡಿದಿತ್ತೇರಿ ಬಹುಶಃ ಒಂದೇ ಗ್ರಾಮಕ್ಕೆ ರಡ್ಡು ಕೊರ್ರೆ ಪೂಜೆ ಬಂದ್ಬಿಡು ಉದ್ದೇಶಡು ಎಂಕ್ಲೆಗ್ ನೆಕ್ಸ್ಟ್ ನಿಕ್ಲೆ ಖಂಡಿತ ಎಂಕಲು ಸ್ಪೀಕರ್ ಎಂಕಲ್ ಸಾಕಾರ ಕೊರ್ಪಾವ ಬಂಡದು ಒಂಜಿ ಭರವಸೆ ಕೊರತೆ ಬಹುಶಃ ಅವು ಈ ಸರ್ತಿ ಈಡೇರ್ದು ಎಂಕ್ಲೆ ಭಾರಿ ಖುಷಿ ಅವನು ಅಂಚನೆ ಸುರೇಖಕ್ಕೆ ಒಂಜಿ ಪಾತ್ರ ಬಂದಿರು ಎನ್ನ ಮಗಲಿಗೆ ದಿಕ್ಕುನ ಬೊಡ್ಚಿ ಎನ್ನ ಸಂಸ್ಥೆಗೆ ದಿಕ್ಕಾಡು ಬಂದು ಕರಿಸರ್ತಿ ಅಂಚನೆ ಹೇಳಿ ಎಲ್ಲ ಎನ್ನ ಯುವಕ ಸಂಘಲ ರಡ್ಲ ಅಪ್ಲೈ ಮಂತೀತ ಅರ್ನ ಒಂಜೆ ಪಾತ್ರ ರಡ್ಡೆಲ್ಲ ಕೊರ್ರೆ ಆಪೂಜಿ ಒಂಜೆ ಐರೇಗೆ ಈಗಿನ ಯುವಕ ಸಂಘಕ್ಕೆ ಒಂದು ಎಂಕ್ಲೆ ಯುವಕ ಸಂಘ ದಿಕ್ಕನ್ನ ಯಾವ ಬಂಡ್ಪಣ ಉದ್ದೇಶಡು ಕರಿಸರ್ತಿ ಯುವಕ ಸಂಘ ದಿಕ್ಕ ಎಂಗೆ ಭಾರಿ ಖುಷಿ ಅವನುಂಡು ದಯಪಂಡ ಒಂದು ಸಮಾಜಡು ನಮ್ಮ ಸಂಸ್ಥೆಯನ್ನು ಗುರುತಿಸ ಬೇತೆ ಬೇತೆ ಕಾರ್ಯಕ್ರಮ ಅಂತಂದಿಲ್ಲ ಅವು ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಬೇತೆ ಬೇತೆ ಕಾರ್ಯಕ್ರಮ ಅಂತಂದಿಲ್ಲ ಅಂಚಿತ್ತನ ಬರ್ತುಡು ಇಂಚಿನ ಒಂಜಿ ಪ್ರಶಸ್ತಿ ದಿಕ್ಕುನಿ ಮಂಡಲ ಭಾರಿ ಖುಷಿ ದಯಪಂಡ ಎಂಕ್ಲೆಗೆ ಸ್ವಲ್ಪ 2000 ಇಸ್ವಿಡ್ 2 ಸರ್ತಿ ಭಾರತ ಸರ್ಕಾರದ ಯುವ ಪ್ರಶಸ್ತಿ ಎಲ್ಲ ತೆಗೆದಿತ್ತು ಅಪಗಲ ಅಂಚೆನೆ ಎಂಕ್ಲೆಗೆ ಒಂಜಿ ಸಂಘಕ್ಕೆ 2 ಸರ್ತಿ ಕೊರ್ಪೂಜಾರ ಅಂಡ ಎಂಕಲು 2 ವರ್ಷದ ಗ್ಯಾಪ್ ಕೂಡ ಇಂದೊಂಡ ದಯಪಂಡ ಸಮಾಜಡು ಬೇತೆ ಬೇತೆ ಕಾರ್ಯಕ್ರಮ ಅನ್ಪುನಾಗ ನಂಗೆ ಪ್ರಶಸ್ತಿ ದಿಕ್ಕು ನಾವು ಸಹಜ ನಮ್ಮ ಯಾರನ್ನೆಲ್ಲ ಇಂಪ್ಲೆನ್ಸ್ ಮಾಡ್ತಾರೆ ಹೋಗ್ಬೋದು ನಮ್ಮ ಮಂತಿನ ಕಾರ್ಯಕ್ರಮನ ಆಯ್ತು ಡಾಕ್ಯುಮೆಂಟ್ ಕೊರ್ಪ ಅಂಚನೆ ಎಂಕಲ 2 ಸರ್ತಿ ಆ ಯುವ ಸೇವಾ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸೆಂಟ್ರಲ್ ಗೌರ್ಮೆಂಟ್ ದಿಗ್ಗಿರ್ತದೆ ಈ ಪ್ರಶಸ್ತಿಗೆ ಮಾಡೋದು ನಮ್ಮ ಕೆಲಸ ಮನ್ಪುಣ್ಯತ್ತು ನಂಗೆ ಸಮಾಜ ಸೇವೆ ಮತ್ತೊಂದು ಪುನಗ ಜನ ಗುರುತಿಸೋಡು ಈ ಸರ್ತಿದ ರಾಜ್ಯೋತ್ಸವ ಪ್ರಶಸ್ತಿಗೆ ಅಂಚನೆ ಅಪ್ಲಿಕೇಶನ್ ಪಾಡೋಡು ಮನ್ಪುಣ ರಾಜ್ಯ ಪ್ರಶಸ್ತಿಗೆ ಪಾಡ್ದಿಜೇರು ದಯಪಂಡ ಸರ್ಕಾರನೇ ಜನಕುಲೆ ಗುರುತಿಸಲು ಕೊಡ್ತೀನ ಈ ಸರ್ತಿ 27 ಜನ ಕೊಡ್ತೀರಿ ಅವು ಖುಷಿ ದಯಪಂಡ ಎಂಕುಲು ಇಂಪ್ಲೆನ್ಸ್ ಮತ್ತು ಒಂದು 10 ಚಿನ್ನ ಬೊಕ್ಕರನ ಪಿರವಡೆ ಬೋಪುಣತ್ತು ಎಂಕ್ಲನ್ನು ಗುರುತಿಸಲು ಕೊರ ನಾವು ಐತಾತು ಮಲ್ಲ ಪುಣ್ಯ ಬೆತವುಲಜ್ಜಿ ಅಂಚಾದು ದುಮ್ಮುಗಳ ಅಂಚನೆ ಬಹುಶಃ ನಮ್ಮ ನಾರಾಯಣ ಗುರು ಸೇವಾ ಸಂಘ ಬಹುಶಃ ಖಂಡಿತವಾಗಲು ಎನ್ನ ಲೆಕ್ಕೋಡು ರಾಜ್ಯ ಪ್ರಶಸ್ತಿ ಇಕ್ಕುಂಡು ಪನ್ಪಣ ಇಂಕ ಭಾರಿ ಮಲ್ಲ ನಂಬಿಕೆ ಉಂಟು ದಯಪಂಡ ಈತ ಪರ್ಲದ ಒಂಜಿ ಕಾರ್ಯಕ್ರಮ ಒಂಜಿ ಗ್ರಾಮಾಂತರ ಮನ್ಪೇರು ನನಗ ಬೇತೆ ಕಾರ್ಯಕ್ರಮ ಮನ್ಪೇರು ಒಂಜಿ ಕೆಲವು ಮಾತ್ರ ಕಾರ್ಯಕ್ರಮ ಮನ್ಪೇರು ಆಂಡ ಈತ ಪರ್ಲದ ಬೇತೆ ಬೇತೆ ಕಾರ್ಯಕ್ರಮ ಮನ್ಪುಣ ಯಾನು ತೂತನಿ ಬಾರಿ ಕಡಿಮೆ ಐದವರ ಬಹುಶಃ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಡ್ಲ ನಾರಾಯಣ ಗುರುನ ಅಧ್ಯಯನ ಪೀಠಡ್ ಯಾನು ಒಂಜಿ ಸದಸ್ಯ ಆದುಲ್ಲೆ ಸಿಂಡಿಕೇಟ್ ಮೆಂಬರ್ ಅದು ಬಹುಶಃ ಅಲ್ಪಲ ಎನ್ನ ವಾದ ಈತೆ ನಾರಾಯಣ ಗುರುನ ಇಂಚಿನ ಆ ಒಂಜಿ ದೇಯವಾಕ್ಯ ಉಂಡು ಅವು ನಂಗೆ ಸಮಾಜಗೂ ಬರಡು ಬಂಡದು ಮುರಾಣಿದ ಸಿಂಡಿಕೇಟ್ ಸಭೆಟ್ಲ ಯಾನು ನಾರಾಯಣ ಗುರುನ ಒಂಜಿ ಪಾಠ ಆ ಡಿಗ್ರಿ ಕಾಲೇಜ್ ಬೋರ್ಡು ಬಂಡದು ಮುರಾಣಿ ಹಠ ಕಟ್ಟಿದ ನಿರ್ಣಯ ಮನ್ಪದು ಐನೆ ಬಹುಶಃ ಬರ್ಪಿನ ದಿನಕ್ಕೂ ಅವು ಅವೊಂಜಿ ನಾರಾಯಣ ಗುರುನ ಸಾಮಾಜಿಕ ಚಿಂತನೆದ ಒಂಜಿ ಪಠ್ಯ ಪುಸ್ತಕ ಡಿಗ್ರಿಗ್ಲ ಬರ್ಪುಂಡು ಮನ್ಪುಣ ಎಂಗೆ ಒಂಜಿ ನಂಬಿಕೆ ಉಂಡು ಅಂಚನೆ
ಬಹುಶಃ ರಾಜಶ್ರೀ ಪೆರ್ಲ ಬರೀತಿನ ಒಂಜಿ ಬುಕ್ಕು ಸುಮಾರು 700 ಪೇಜಿ ಪುಟದ ಒಂಜಿ ಬುಕ್ಕು. ಆ ಬುಕ್ಲಂಚೆ ನಾವು ಪ್ರಶಸ್ತಿಗೆ ಆಯ್ಕೆಯನ್ನು ಬುಕ್ ಅಂಡ ತಿದ್ದುನಂಚಿನ ಕೆಲಸ ಒಂಜಿ 5 ಜನ ಕೊಡ್ತೀವಿ. ಐಟ್ಲ ಯಾನು ವರಿ ಐಟ್ಲ ಯಾನು ಅರ್ನ ನಾರಾಯಣ ಗುರುನ ಬಗ್ಗೆನೇ ಯಾನು ಪಂತೀನಿ ದಯಬಂಡ ನಾರಾಯಣ ಗುರು ಸಮಾಜ ಕೊರ್ನ ಸೇವೆ ಅತಿಜಿನ ಮಹಿಳಾ ಸಬಲೀಕರಣ ಅತಿಜಿನ ಹಿಂದುಳಿದ ವರ್ಗದಕ್ಲೆ ಕೊರ್ನಂಚಿನ ಸೇವೆ ಎಂದು ಮಾತ್ರ ಸಮಾಜಗೂ ಅತಿಜಿನ ನನ್ನ ದುಮ್ಮದ ಪೀಳಿಗೆ ತೆರೆಯೋಡು ಬರುವ ಉದ್ದೇಶೋಡು ಐಟ್ಲ ನಮ್ಮ ಆರೆನ ಆ ಒಂಜಿ ಬುಕ್ಕುಲ್ಲ ನಮ್ಮ ಐನ ಪ್ರಸ್ತಾಪ ಮಂತ ಅಂಜನೆ ಎಲ್ಲದಾನಿಗುಲ ನಮ್ಮ ವಿಧಾನ ಪರಿಷತ್ದ ಸದಸ್ಯರೈನ BK ಹರಿಪ್ರಸಾದ್ ಬೊಕ್ಕ MLC ಐನ ಹರೀಶ್ ಕುಮಾರ್ಲ ಎಲ್ಲೆ 12 ಗಂಟೆಗೆ ನಂಗೆ ಸಿಂಡಿಕೇಟ್ ಮೀಟಿಂಗ್ ಉಂಡು. ಬಹುಶಃ ಅಲ್ಪಲಯಾನ್ ಪ್ರಸ್ತಾಪ ಮನ್ಪುವೆ ನಾರಾಯಣ ಗುರುನ ಪರವಾದ ಒಂಜಿ ಸಮಾಜಗೂ ಬಹುಶಃ ಹಿಂದುಳಿದ ವರ್ಗಗೂ ಒಂಜಿ ಅರ್ನ ಚಿಂತನೆ ನನಾತ್ ಪ್ರಸಾರ ಅವಡು ಅಂಜನೆ ನಾರಾಯಣ ಗುರು ಸಮಾಜ ಸೇವಾ ಸಂಘಲ ಬಹುಶಃ ಅರ್ನ ಚಿಂತನೆದ ಮುಖಾಂತರನೇ ಕೆಲಸ ಮನ್ಪಡೆ ಎಂಗಳು ತೂವೊಂದುಲ್ಲ ಬೇರೆ ಬೇರೆ ಕಾರ್ಯಕ್ರಮ ಜಂಟಿಯಾದ ಮನ್ಪುವೇರು ಅತಜಿಂದ ವೈಯಕ್ತಿಕವಾದ ಮನ್ಪುವೇರು ಅಂಡ ಇಂದು ಸಮಾಜನು ಎಡ್ಡೆ ರೀತಿಯಲ್ಲಿ ಕೊನಪುಂಡು ಮನ್ಪುಣ ಒಂದು ಉದ್ದೇಶ ಜಾತಿ ಒವ್ವೇ ಉಪ್ಪಡು ನಮ್ಮ ಜಾತಿ ತೂದು ಕೆಲಸ ಮನ್ಪೇರೆ ಆಪುಜಿ ಅಂಚಾದ ಜಾತಿ ಮುಖ್ಯ ನಂಗೆ ಸಮಾಜ ಮುಖ್ಯ ನಮ್ಮ ಒವ್ವೇ ಪಾರ್ಟಿ ಉಪ್ಪಡು ಅಂಡ ಸಮಾಜದ ತೀರ್ಥ ವರ್ಗದ ಮಿತ್ತುದೆರ್ಪುಣನೆ ನಾರಾಯಣ ಗುರುನ ಎಂಚಿನ ಸಂದೇಶ ಉಂಡ ಅಂಚನೆ ಅವಲ ಎಂಕುಲ್ಲ ತೆರಿನಕಲು ನಮ್ಮ ಸಮಾಜಕ್ಕೆ ನಮ್ಮದೇ ತೆರಿ ಉಂಡ ಐನು ನಮ್ಮ ಸಮಾಜಕ್ಕೊರ್ನ ಮಾತ್ರ ಸಮಾಜ ನಮ್ಮನ್ನು ಗುರುತಿಸ ಅಂಚನೆ ಸಂಘ ಸಂಸ್ಥೆಯನ್ನು ಗುರುತಿಸೋನು ಪಣೊಂದು ಈ ಒಂಜಿ ಪೊರ್ಲದ ವೇದಿಕೆಡು ನಾರಾಯಣ ಗುರು ಸೇವಾ ಸಂಘಕ್ಕೆ ತಿಕ್ಕಿನಂಚಿನ ಪ್ರಶಸ್ತಿ ಅವು ಇಡೀ ನಮ್ಮ ಗ್ರಾಮಕ್ಕೆ ತಿಕ್ಕಿನ ಪ್ರಶಸ್ತಿ ಪಂಡದು ಇನ್ನೊಂದು ಅಕ್ಲೆಗೆ ಶುಭನುಕರೊಂದು ಎನ್ನ ರೆಡ್ಡು ಪಾತಿನ ಮುಖ್ಯ ಜೈ ಹಿಂದ್ ಜೈ ಬರ್. ಮೊದಲಾಗಿ ನಾರಾಯಣ ಗುರು ಸನ್ನಿಧಾನಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ ಹಾಗೂ ಗಣ್ಯರೇ, ಮತ್ತು ನಮ್ಮ ಮಾಧ್ಯಮ ಮಿತ್ರರೇ, ಈ ಶುಭ ಸಂಜೆಯಲ್ಲಿ ಈ ಭಾಗವಹಿಸಲು ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ನಮ್ಮ ಈಗಿನ ಅಧ್ಯಕ್ಷರು ತುಂಬ ಕ್ರಿಯಾಶೀಲ ವ್ಯಕ್ತಿ ಹಾಗೂ ಸಜ್ಜನ. ಇವರು ಈ ಸಭೆಯಲ್ಲಿ ಹಿಂದೆ ಮಾಡಿದ ಗಣ್ಯರ ಸ್ಮರಿಸಿದ್ದು ತುಂಬ ಉತ್ತಮವಾಗಿತ್ತು. ಈ ಈ ನಮ್ಮ ನಾರಾಯಣ ಗುರು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಇನ್ನು ಮುಂದೆಯೂ ಉತ್ತಮ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸನ್ನಿಧಿದ ಬ್ರಹ್ಮಶ್ರೀ ನಾರಾಯಣ ಗುರುವು ಸ್ವಾಮಿಗೆ ಅಡ್ಡಬ್ಬರೊಂದು ವೇದಿಕೆ ಇಡುತ್ತಿನ ಸಂಘದ ಅಧ್ಯಕ್ಷರೇ ಪಕ್ಕ ಪೂರ ಗಣ್ಯಮಾನ್ಯ ಅತಿಥಿರೇ ಎದುರು ಪುನಃ ಪೂರ ಬಾಂಧವರೇ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನ ಈ ಸಂಸ್ಥೆಗೆ ಅಧ್ಯಕ್ಷರಿಗೆ ಯುವವೇದ ಅಧ್ಯಕ್ಷರಾದ ಆತ್ಮೀಯವಿನ ಶುಭಾಶಯ ಕುರಂದಲೆ ಅವೇ ರೀತಿ ಒಂಜೆಲ್ಲೆ ಪಾತೆರ ದುಮ್ದ ಕಾಳಗೂ ಈ ಸಂಘಗೂ ತನ್ನ ನೆತ್ತೆರಿನ ಜಪಡಾದ ಏರು ಪೂರ ಬೆಂತೆರ ಅಕ್ಲೇನು ಪೂರ ನೆನವರಿಕೆ ಮಂತೊಂಡರು. ಒಂಜೆಲ್ಯ ವ್ಯತ್ಯಾಸ ಉಂಡು ದಾದ ಪಂಡ ಅಕ್ಲನ ನೆನಪುಂಡ ಅಕ್ಲು ಬೆಂತಿನ ಆ ಬೇಳೆದ ಒಂಜಿ ಚೂರು ನೆನಪು ರೀತಿ ನಾಂಡ ಈ ಸಭಾಂಗಣ ದಿಂಜಿ ರೀತಿದು ಒಂಜಿ ಪಾತ್ರ ಉಂಡು. ಕಷ್ಟಗೂ ಏರ್ಲ ಬರ್ಪುಜೇರಿ ಆಂಡ ಸಂತೋಷವು ಬರ್ಪೇರಿಂದು ಕಷ್ಟ ಕಾಲಗೂ ಈ ಸಂಘವು ಮಸ್ತ್ ಜನ ತನ್ನ ಪುಗಳು ಕೊಡ್ತೀರಿ. ನಮ್ಮ ಸೇವೆದಾದ ಉಂಡ ಅವು ಈ ಇಡೀ ಸಮಾಜೊಡಿತ್ತಿನ ಆಸಕ್ತಿಯರು ಏರುಳ್ಯರ ಆಕ್ಲಿಗೆ ಒಂಜಾತು ಸೇವೆನ ಮತ್ತೊಂದು ನಮ್ಮ ದುಂಬುಬೋಕ ಪ್ರಶಸ್ತಿ ತಿಕ್ಕದನ ಖುಷಿ ಆಪುಣಿ ಮಾತ್ರ ಅತ್ತೆ ಪ್ರಶಸ್ತಿದೊಟ್ಟಿಗೆ ನಂಗೆ ಮಲ್ಲ ಜವಾಬ್ದಾರಿ ಬೈದಿರು. ಈತನೆಟ್ಟ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಂದು ಪಾಡೊಂದಿತ್ತಿನ ಮಿತ್ತಡೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಎಂದು ಪಾಡೋಣ ಖುಷಿ ಉಂಡು. ಐತೋಡಿಗೆ ಐತ 10 ಪಾಲು ಜವಾಬ್ದಾರಿ ಹೆಚ್ಚಾತದೆ. ನಮ್ಮ ಮಲ್ಪನ ಪ್ರತಿ ಒಂಜಿ ಕೆಲಸವನ್ನ ಇಡೀ ಸಮಾಜ ನಣ ಹೆಚ್ಚಾದ ತೂವೊಂದುಪ್ಪುಡು ಆ ತೂಪಿನ ಕಣ್ಣಿಗೆ ನಮ್ಮ ಪೊರ್ಲದ ಕೆಲಸ ಮತ್ತೊಂದು ಊರೆಲ್ಲ ಎಡ್ಡೆಡುಪ್ಪದು ನಳಾತ್ ಕೆಲಸ ಮಲ್ಪಗ ವೇದಿಕೆ ಇಡ್ತಿನ ಕೆಲವು ದಿನ ಪಂಡೇರಿ
5 ವರ್ಷದೊಳಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಿಕ್ಕಾಡೆಂದು ಎನ್ನ ಕೊಡಂಜಿ ಆಶೆ ಅವು ಆ 5 ವರ್ಷದ ದುಂಬೆ ತಿಕ್ಕಾಡು ಕೂಡಾರ ಒಂದುವೇ ವೇದಿಕೆಡು ನಮ್ಮ ಪೂರೆಲ್ಲ ಒಟ್ಟಾಗ ಪಂಡದು ಆಶಯ ಪಡೊಂದು ಎನ್ನ ಯುವಹಿನಿ ಬಂಧುಳು ಏರುಳ್ಳೆರ ಅಕ್ಕಳು ಈ ಕಾರ್ಯಕ್ರಮಟ್ಟು ಏರು ಸೇರಿದರ ಅಕ್ಲೆಗೆ ಎನ್ನ ವೈಯಕ್ತಿಕ ನೀಟಿ ಅಭಿನಂದನೆ ಕೊಡೊಂದುಲ್ಲೆ ಅದೇ ರೀತಿ ಎದುರಿತ್ತಿನ ಪೂರೆಗಳ ಒಂಜಿ ಅಭಿನಂದನೆ ಕೊರೊಂದು ನನಾತ್ ಬೇಗ ಕೊಡಂಜಿ ಮಲ್ಲ ಕಾರ್ಯಕ್ರಮಗೂ ಕೆಲವೇ ವರ್ಷಗಳು ಸೇರಿಗ ಪ್ರಮಾಣ ಆಶಯ ಹಿಡಿದು ಒಂದು ಎನ್ನ ರೆಡ್ಡ ಪಾತ್ರ ಮುಖ್ಯ ಜೈ ಬ್ರಹ್ಮಶ್ರೀ ಗ್ರಾಮ ಚೌಡ್ ರಿಜಿಸ್ಟರ್ ಕೋಣಜೆ ಎತ್ತ ನಮ್ಮ ಅಧ್ಯಕ್ಷರಾಯನ ಅಜಿತ್ ಪಜೀರ್ ವಿಜಯ್ ಪಜೀರ್ ಅಂಚನೆ ವೇದಿಕೆ ಹಿಡಿತಿನ ಗಣ್ಯರೇ ಎನ್ನ ಎದುರುಡಿತಿನ ಭಿನ್ನರ ನಿಗೆಲ್ಲರಿಗೆ ಎನ್ನ ಉಡಲು ದಿಂಜಿನ ವಂದನೆ ಮಲ್ತಂದು ಒಂದು ನಮ್ಮ ಸಂಘಕ್ಕೆ ಇನ್ನು ಕರ್ನಾಟಕ ಜಿಲ್ಲಾ ರಾಜ್ಯ ಪ್ರಶಸ್ತಿ ಬೈದಿನ ಪಂಡ್ರೆ ಹೆಂಗೆ ಮಸ್ತ್ ಖುಷಿ ಆವನುಂಡು ಹೆಂಗೆ ಈ ಕೊಣಜ ಪಂಚಾಯತ್ ಅಧ್ಯಕ್ಷರನ್ನೆಲ್ಲ ಹತ್ತನಲ್ಲ ಯಾನು ಈ ಸಂಘದ ಒಂದು ಸದಸ್ಯ ಅದು ಬೆಂದಿನೇಕ್ ಮಸ್ತ್ ಖುಷಿ ಆವನುಂಡು ಅಂಚನೆ ಈ ನೆಕ್ ಮತ ಏರು ಮಾತ ಕಾರಣಕರ್ತರ ಅಗಲಿನ ಪೂರ ನೆನೆ ತಂದು ಪ್ರತಿ ಒಂಜಿಲ್ಲ ಮನಸ್ಸಾರ ಮಲ್ತಂದು ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಮಲ್ತಂದು ಒಂದೆರಡು ದುಮ್ಮ ತಿಕ್ಕೊಂಡಿತ್ತಿನ ಈ ಪ್ರಶಸ್ತಿ ನಮ್ಮ ರವೀಂದ್ರ ರವೀಂದ್ರಣ್ಣಿ ದುಂಬದ 2 ವರ್ಷದ ಅವಧಿಡು ಅಧ್ಯಕ್ಷರಾದಿಪ್ಪನ ಪ್ರತಿ ಒಂಜಿ 2 ವರ್ಷ ಇಲ್ಲ ಪ್ರತಿ ಒಂಜಿ 2 ತಿಂಗಳ ಎಡೆಡೆ ಒಂಜಿ ಅರ್ನ ಅವಧಿಡು ಪ್ರತಿ ಒಂಜಿ ಕಾರ್ಯಕ್ರಮ ನಪಕಪಕ ದಿವೊಂದಿತ್ತೇರು ಆ ಪ್ರತಿ ಒಂಜಿ ಕಾರ್ಯಕ್ರಮಡ್ ಅರೆನಾರಿ ತೊಡಗಿಸೋ ಒಂದು ಎಂಕಲಿನ ಐಟು ನಡುಟು ದಿವೊಂದು ಪ್ರತಿ ಒಂಜಿ ಇಂದೆಕ್ಲ ಆರು ನಮ್ಮ ರವೀಂದ್ರ ನೆನಕ್ಕೆ ಕಾರಣೀಭೂತರು ಪಂಡ ತಪ್ಪ ಒಂದು ಅಂಚನೆ ನೆಟ್ಟು ಪೂರ ಬೆಂದಿನಗಲಿಗ್ಲ ಎಂಕಲಿಗ್ಲಿ ಈ ಸಮಪಾಲು ಇತ್ತುಂಡು ನೆಕ್ಲೆಂಕ್ಲು ಜವಾಬ್ದಾರಿ ಇತ್ತು ಅದೆಲ್ಲ ಪಂಡ್ರೆ ಮಸ್ತ್ ಖುಷಿ ಆವೊಂದುಂಡು ಬೊಕ್ಕ ಈ ಕಡೆ ಒಂಜಿ ಅಶ್ರಫ್ ಸರ್ ಪಂಡೇರು ನಮ್ಮ ಸುರೇಖನ ಅಕ್ಕ ನಮ್ಮಗಲ ರಕ್ಷಗ ತಿಕ್ಕೊಡುತ್ತೇನೆ ಪಂಡದು ಅಂದು ರಕ್ಷಕ್ಲ ಮಸ್ತ್ ತಿಕ್ಕೊಡು ಪಂಪನ ಎಂಕಲೆಲ್ಲ ಅಭಿಮಾನ ಆನಲ ಅರ್ನ ಎಡ್ಡ ಮನಸ್ಸಿಗೆ ನಮ್ಮ ಸಂಘಕ್ಕೆ ತಿಕ್ಕೊಡು ಪಂಪನ ಎಡ್ಡ ಮನಸ್ಸು ಅರೆಗೆ ಮನಸ್ಸು ಬರ್ತನ ತೌಲ ಒಂಜಿ ಮಲ್ಲ ಖುಷಿ ಆನಲ ರಕ್ಷಲ ಒಂಜಿ ಪ್ರತಿಭೆ ಒಂಜಿ ನೆಟ್ಟಿತ್ತಿನ ಒಂಜಿ ಎಡ್ಡೆ ಬಾಲೆ ಅಲ್ಲಿಗೆ ನಾನು ದುಂಬುದ ಒಂದು ಎಟ್ಟಂಡಲ್ಲ ಆ ನಾಣಗುರು ಒಂಜಿ ಜಿಲ್ಲಾ ಪ್ರಶಸ್ತಿ ಅವಾರ್ಡ್ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ಅಲ್ಲಿಗೆ ಮಾಡಿಲ್ಗೆ ತಿಕ್ಕು ನಂಚಿನ ಯೋಗ ಭಾಗ್ಯನ ಆ ನಾಣಗುರು ಒದಗಿಸ ಅವಾರ್ಡ್ ಪಂಡದು ಏಕೆ ಅವಕಾಶ ಕೊರ್ನೆ ಅಂಚಿದ್ನ ನಿಗಲಿಗೆ ಪೂರ ವಂದನೆ ಮಲ್ತೊಂದು ಅವಕಾಶಕ್ಕೆ ಧನ್ಯವಾದಗಳು ಆಶೀರ್ವಾದ ಪಡೆಯೊಂದು ಇನಿ ಈ ಒಂಜಿ ಪೊರ್ಲುದ ಕಾರ್ಯಕ್ರಮಡು ನಮ್ಮ ಅನಿಸಿಕೆ ಪನಿಯರೆ ಒಂಜಿ ಅವಕಾಶ ಬಂತು ಕೊರಿಯರು ಎಂಕ್ ಬಂದು ನಿಕ್ಲೆ ತಿಕ್ಕದನ ಹತ್ತದು ಎಂಕ್ಲೆಗೆ ತಿಕ್ಕದನ ಒಂಜಿ ಇನ್ನೂ ಬಂದ ಪಂಪ ಅಂಚನೆ ಈ ಸಂಘಗೂ ನನ್ನ ದುಂಬುಗಳ ಎಡ್ಡೆ ಜನ ಸೇರೋಡು ಮೇಯ್ನ್ ಆದ ಹರೀಶ್ ಪೂಜಾರಿ ರವೀಂದ್ರಣ್ಣೆ ಮುಕ್ಕಳು 2 ಜನ ಬುಡ್ನಾಂಡ ಕಣ್ಣದ ತೋಜುನಕ್ಕೆ ಬಾರಿ ಕಮ್ಮಿ ಎನ್ನದೆ ಇಡೀ ಏನು ತೂಪ ಇರಲ್ಲ ಆನೆ ಹಿಡ್ದು ಇಂಚಲ ಎಂಕಲು ಪ್ರತಿಯೊಂದಿನ ಎಕ್ಕಲ ಅರ್ನ ಫಾನ್ ಉಂಡೆ ಯಾನ್ ಬೊಕ್ಕ ಇರೋಣ ಎಂಕಲ ಅಧ್ಯಕ್ಷರಲ್ಲ ನೋಡಿ ಬರ್ಪೆ ಅಂಚಾದು ನನ್ನ ದುಂಬಗೂ ಫುಲ್ಲು ಜನ ಸೇರಿದು ಪೊರ್ಲು ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡನೇಕ್ಕೆ ಎಡ್ಡೆ ಆ ನಾರಾಯಣಗುರುಕುಲ ಸೇವೆ ನವ ಮಾತ ಸೇರಿದು ಮನ್ಪುಗ ಪೊರ್ಲುಡೆ ಈ ಸಂಘ ಮಾತ ಗ್ರಾಮದಕ್ಕೆಲ್ಲ ಒಟ್ಟಿಗೆ ಸೇರಿದು ಆಯ್ನಾತ ಜನ ಸೇರಿದು ಎಡ್ಡೆ ಪೊರ್ಲುದ ಕಾರ್ಯಕ್ರಮ ಸಮಾಜ ಸೇವೆ ಮನ್ಪುಳೆ ಬಂಡದು ಗುರುಕುಲ್ಡ ನಟ್ಟೊಂದು ಎಂಕಿ ಪಾತ್ರ ರಡ್ಕ ಅವಕಾಶ ಕೊರ್ನಕ್ಕೆ ಗುರುಕುಲ್ನ ಪಾದಕ ದೀದು ಎಲ್ಲ ಈ 2 ಪಾತ್ರ ಮುಗಿಪು ಮುಖ್ಯವಾದ ನಾರಾಯಣ ಗುರು ಸ್ವಾಮಿನ ಆಶೀರ್ವಾದಡೆ ಈ ರಾಜ್ಯೋತ್ಸವ ಪ್ರಶಸ್ತಿಗಳು ಬನ್ನಿರೆ ಅನ್ನು ಹೆಮ್ಮೆ ಪಡಪ ಕಾರಣ ನಮ್ಮ ಆರ್ನ ಆಶೀರ್ವಾದ ಇಜ್ಜಿಡ ಓಲ ನಮ್ಮ ಪಡೆಯರೆ ಸಾಧ್ಯ ಇಜ್ಜಿ ಅಂಚಾದು ಇತ್ತ ಮಾತ ಗಣ್ಯರು ಪನ್ಲೆಕ್ಕನೆ ನನಲಾತ್ ಈ ಇತ್ತ ರಾಜ್ಯೋತ್ಸವ ಪ್ರಶಸ್ತಿಗೆ ಐಕ್ ಬಾರಿ 45 ವರ್ಷಡು ಪ್ರಯತ್ನ ಬೈದೇರು ಕೆಲಸ ಮನ್ಸದೇರು ಕಷ್ಟಪಡ್ತೇರು ಮಾತಾ ಹಿರಿಯಕ್ಕನ ಸೇವೆ ಉಂಡೈಕ್ ಈ ಸಂಘದ ಬೆಳವಣಿಗೆಗೆ ನನಲಾತ್ ಈ ನಮ್ಮ ಜಯಂತನ ಪನ್ಲಕ ಜವನಿಯರು ಮತ್ತು ಸೇರೋರು ಸೇರ್ಸಾವ್ಲಕ್ಕ ನಮ್ಮ ಹಿರಿಯರು ಪ್ರಯತ್ನ ಮಾಡ್ಕೊಡು ನಮ್ಮ ಕಿರಿಯ ವಿಜಯ್ ಪೂಜಾರ್ಲಿ ಸರ್ತಿ ಅಧ್ಯಕ್ಷರಾಗ್ತಾರೆ
ಅರೆಗೆ ಆಯ್ನಾತ್ ಹೆಚ್ಚಿನ ಸಂಪರ್ಕ ಉಂಡು ಮಹಾಶಕ್ತಿದ ಅಧ್ಯಕ್ಷರಾದಪ್ಪು ಅತನ 4 ಗ್ರಾಮತ್ತು ಇಡೀ ಉಳ್ಳಾಲ ಕ್ಷೇತ್ರದ ಸಂಪರ್ಕ ಉಂಟು ಅಂಚಾದು ಸಂಘದ ಬೆಳವಣಿಗೆಗೆ ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಕಾರಣ ಆಯ್ನ ರವೀಂದ್ರನ್ನೇ ಬೊಕ್ಕ ಹರೀಶನ್ನೇ ಬೊಕ್ಕ ಮಾತ ಪದಾಧಿಕಾರಿಗಳು ಬೊಕ್ಕ ಹಿಂದಿನ ಅಧ್ಯಕ್ಷರು ಮಿಕ್ಕಲಿನ ಮಾತ ಎನ್ನೊಂದು ನನಲಾತ ಎಡ್ಡೆ ಕಾರ್ಯ ಮಲ್ಪಡು ನನ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡ ಪಡೆದು ದೇವೇಡ ನಾರಾಯಣಗುಡ್ಡ ನಟ್ಟೊಂದು ಎನ್ನ 2 ಪಾತ್ರೆನು ಉಂಟಾಗ ಅಕ್ಕಲೆಕ್ಕ ಎಂಕ್ ಪಾತೆರ ಬರಪುಜಿ ಮುಂಜಿ ಎಲ್ಲಿಯ ಪಾತೆರೊಂದು ಮಾವಿನ ಸವಿಯನ್ನು ಸವಿದ ಕೋಗಿಲೆಯು ಕಿಂಚಿತ್ತು ಗರ್ವ ಪಡದೆ ಮಧುರವಾಗಿ ಹಾಡುತ್ತಲೇ ಇರುತ್ತದೆ. ಹಾಗೆ ಚರಂಡಿಯ ಕೊಳಕು ನೀರನ್ನು ಕುಡಿಯುವ ಕಪ್ಪೆ ಸದಾ ಒಟಗುಟ್ಟುತ್ತಲೇ ಇರುತ್ತದೆ. ಪಂದ್ಯ ಚೂರು ಬರುತ್ತೆ. ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾದ ಅಂಚೆನೆ ನಾರಾಯಣಗುರು ಭಜನಾ ಮಂದಿರದ ಅಧ್ಯಕ್ಷರಾದ ಪೂರ ನಿಸ್ವಾರ್ಥ ಸೇವೆ ಮಂತೊಂದು ಇಲ್ಲದಕ್ಕನ ನೆರಡಕೆ ಏನೊಂದು ಪೂರ ಸಮಾಜಮುಖಿ ಕಾರ್ಯಕ್ರಮನ ಮಂತೊಂದು BJP ಅವಾರ್ಡ್ ಅತನಂಡ ಯುವಕ ಮಂಡಲದ ಸದಸ್ಯರ ಅವಾರ್ಡ್ ಇಂಚೆನೆ ಕೆಲವು ಮಂಡಲದ ಅತನಂಡ ಭಜನಾ ಮಂದಿರದ ಕೆಲವು ಇನ್ನಿತರ ಸೇವಾ ಸಂಸ್ಥೆದ ಸದಸ್ಯರಾದ ರುದ್ರಭೂಮಿದ ಮೇನ್ ನಮ್ಮ ತೂವೊಂದು ಏರು ಸೈತ್ಯರ್ನೆಲ್ಲ ಐಕ್ ರಪಕ್ಕಂದು ಪೋಂದು ಪೂರ ಇತ್ತೊಂದು ವಿಜೇತ್ ಪಜೀರು ಬೇರೆ ಸೇವೆ ಮನ್ಪೇರತ ಅವು ಬಾರಿಮಲ್ಲ ಸಂಗತಿ ಹಿಂದಕ್ಕೆ ಬಾರಿಮಲ್ಲ ಚಪ್ಪಾಳೆ ಬರೋಡ ನಿಕ್ಲ ಮಾತೇನಲ್ಲ ದಯಪಂಡ ಯಾನು ಪುಗರ್ನತ್ತು ಆರ್ನ ಇಂಚಿನ ಸೇವೆಗೆ ಈ ಬೊಕ್ಕ ಮುಲ್ಪ ಭಜನಾ ಮಂದಿರದ ನಮ್ಮ ನಾರಾಯಣಗುರು ಭಜನಾ ಮಂದಿರದ ಅಧ್ಯಕ್ಷರಾದ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕನೆಕ್ ಅವರಿಗೆ ಅಭಿನಂದನೆ ಸಲ್ಲಿಸೋಂದು ಎನ್ನ 2 ಪಾತ್ರೆಯನ್ನು ಮುಕ್ತಾಯ ಅಂತ ಧನ್ಯವಾದ. ಗಂಗಾಧರ ಮಾಸ್ಟರ್ 2 ಎಡ್ಡೆಪ್ಪದ ನುಡಿಪಟ್ಟು. ಓಂ ಶ್ರೀ ಗುರುಭ್ಯೋ ನಮಃ. ಪುರ್ತದ ವಂದನೆಗಳು. ಬಾರಿ ಒಂಜಿ ಕುಸಿತ ಸಂದರ್ಭ ಕೋಡೆ ನಮ್ಮ ಸಂಘಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ನಮ್ಮ ಅಧ್ಯಕ್ಷರು ಏನು ಸ್ವೀಕಾರ ಮಾಡಿದರು. ಮುಂದೂಡ್ತಿಕ್ಕಿನಂಚಿನ ಈ ಗೌರವ ಒಂದು ಪೂರ ನಂಬಿಂಚಿತ್ತಿನ ಈ ಕ್ಷೇತ್ರದ ಆರಾಧ್ಯ ದೈವ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿನ ಪಾದ ಕಮಲಗೊಂದು ಸಂದಾಯಾಪನ ಬಂದು ನಾನು ನಂಬುವೆ. ಈ ಒಂದು ಸಂತೋಷಕ್ಕೆ ಭಾಗಿಯಾವಡಿತನು ನಾರಾಯಣಗುರು ಈ ಸಂಘವು ತಿಕ್ಕುಂಚಿನ ಈ ಒಂಜಿ ಹೊತ್ತು ನಂಗೆ ಮಾತೆರೆಗಳ ವೈಯಕ್ತಿಕವಾದ ತಿಕ್ಕಿನಂಚಿನ ಈ ಒಂಜಿ ಸನ್ಮಾನ ಪಂಡದು ನಮ್ಮ ಮಾತೆಲ್ಲ ಒಂದೇನು ಎನ್ನಿಯೋಡು 1980 ಇಸವಿಡು ಡಿಸೆಂಬರ್ 25ನೇ ತಾರೀಕು ದಾನಿ ಶ್ರೀಕೃಷ್ಣ ಭಜನಾ ಮಂದಿರಡು ನಡತಿಂಚಿತ್ತಿನ ಸಭೆಟ್ ಬಹುಶಃ ಮೂಲೆ ಇತ್ತಿನಿಟ್ಟು ಯಾನು ಓರಿದೋಜೋಡ ಇಟ್ಟು ಭಾಗವಹಿಸಿನ ಬೊಕ್ಕ ಗೊತ್ತಿಜ್ವರ ದುಗ್ಗಪ್ಪಂಡಿ ಇತ್ತೆರ ನಿಂಗೆ ಗೊತ್ತಿಜ್ಜಿ ಅಂಡ ಯಾನು ಓರಿ ಅಂಕ ಸ್ಪಷ್ಟ ಗೊತ್ತುಂಡು ಐಟ್ ಭಾಗವಹಿಸುತ್ತೆ. ನೆಕ್ಕ ದುಂಬು ಪಂಡೇರು ಸರಿ ವಿಷಯ ಮಾತ್ರ ಪಂಡೇರು ನಮ್ಮ ಅಧ್ಯಕ್ಷರಲ್ಲ ಅಂಡ ಹರೇಕಳ ಗ್ರಾಮದ ಕೃಷ್ಣಪ್ಪ ಮಾಸ್ಟ್ರು ನೆಕ್ ಈ ಸಂಘ ಸ್ಥಾಪನೆಗೆ ಮಸ್ತ್ ಪ್ರಯತ್ನ ಮಲ್ದಿருந்து ಯಾನು ಓಲ್ ಕೊಡಲ್ಲ ಪಂಪೆ ಅಂತ ಕೃಷ್ಣಪ್ಪ ಮಾಸ್ಟ್ರು ಒಂಜಿ 10 ಸರ್ತಿ ಸೇಸಪ್ಪ ಟೈಲರ್ನ ಕೈತಡೆ ಹರೇಕಳದಿದೆ ನಡತದ ಬರ್ತದೆ ಅರ್ನೊಟ್ಟಿಗೆ 3-4 ಜವನಿರಲ್ಲಿ ಎತ್ತೊಂದು ಬೈದರು. ನೆಕ್ ಸರಿಯಾಯಿನ ಒಂಜಿ ಪೂರಕವಾದ ಸಹಕಾರ ಕೊರ್ನಂಚಿತ್ತಿನ ಸೇಸಪ್ಪ ಟೈಲರ್ ಅಂಚೆನೆ ಆ ಪರ್ತರು ಲಕ್ಷ್ಮಣ್ ಸಾಲಿ ಅನ್ರಿ ಅವಿರ ಪಕ್ಕ ಮಸ್ತ್ ಜನ ನಮ್ಮ ಬಾಬು ಟೈಲರ್ ಅದುಪ್ಪು ಪಾವೂರು ಬಾಬನ್ನೇ ಅದುಪ್ಪು ಮಾತೆಲ್ಲ ಮಸ್ತ್ ಸಹಕಾರ ಮಲ್ದೇರು ಭುಜಂಗನ್ನೆಲ್ಲ ನೆತ್ತ ಒಂಜಿ ಅಭಿವೃದ್ಧಿಗೆ ಮಸ್ತ್ ಶ್ರಮ ವಹಿಸಿರು. ಆನಿದ ಆ ಸಭೆಟ್ ಡಾಕ್ಟರ್ ರಾಮಾನುಜರು ಇನ್ನಿದ 50 ಜನರಾದ ಬೋತೇರು ಅಂಚೆನೆ ನಮ್ಮ ಜಾತಿಡೇ ಒಂಜಿ ಬಾರಿ ಮಲ್ಲ ಒಂಜಿ ಅಭಿಮಾನ ಇತ್ತಿನಾರು ರುಕ್ಮಯ ಪೂಜಾರ್ಲು ಮುಕ್ಕಳು ಅತಿಥಿಯಾಗಿ ಬರ್ತಾರೆ. ಡಾಕ್ಟರ್ ರಾಮಾನುಜರು ಅಧ್ಯಕ್ಷರಾಗ್ತಾರೆ. ರಾಮಾನುಜರು ಪಂಡೇರು 2 ವರ್ಷದ ತುಂಬು ಕೊಲ್ಯಾಡು ನಾರಾಯಣಗುರು ಸಂಘ ಸ್ಥಾಪನೆ ಆದಿತ್ತನು ನಿಖಲು ಮಾತೆಲ್ಲ ಅಡ್ಡೆಗೆ ಸೇರಲಿ
ನಮ್ಮ ಉಳ್ಳಾಲ ಬಾಗೋಡು ನಮ್ಮ ಒಂಜಿ ಬಾರಿ ಗಟ್ಟಿಯಾಯಿನ ಒಂಜಿ ಸಂಘ ಸ್ಥಾಪನೆ ಮಲ್ಪಗ ಬಂದು ಅಪಗ ನಮ್ಮ ಆತೆರ್ಲ ಪಂಡ ಬಡ್ಸಿ ಎಂಕಲು ಕೊಲ್ಯಾಗ ಸಹಕಾರ ಕೊರ್ಪ ಅಂಡ ಎಂಕಲೆ ಕೊಲ್ಯಾಗ ಬರೆಯರೆ ಬಾರಿ ದೂರ ಹಾಕೊಂಡು ಎಂಕಲೆನ ಊರುಡೇ ಒಂಜಿ ಒಂಜಿ ಗಟ್ಟಿಯಾಯಿನ ಅಂಚಿನ ಒಂಜಿ ಸಂಘ ಸ್ಥಾಪನೆ ಮಲ್ಪ ಒಂಜಿ ಪಂಡೇರು ಅಂಚಾದ ನಮ್ಮ ಈ ನಿಮ್ಮಲು ಈ ಒಂಜಿ ನಟ್ಟು ಅಂಚಿನ ನಮ್ಮ ಮಜ್ಜೆಲು ಜಾಯಪ್ಪ ಪೂಜಾರ್ಲು ಪಂಡೇರು ಏರು ಜಾಗ ಕೊರಿಚಿಡಲ್ಲ ಎನ್ನ ಕುಮ್ಕಿ ಜಾಗುಂಡು ಅಲ್ಪ ಕೃಷ್ಣ ಭಜನ ಮಂದಿರ ಅಂತ ತೀರ್ತಿ ಎನ್ನ ಕುಮ್ಕಿ ಜಾಗುಂಡು ಯಾನ್ ಕೊರ್ಪೆ ನಮ್ಮ ಅಲ್ಪ ಮಲ್ಪಗ ಪಂಪಿನ ಧೀಮಂತೇರು ನಮ್ಮ ಹಿಂದೆಟ್ಟಿತ್ತೇರು ಆಣಿದ ಬರ್ತು 1980ನೇ ಇಸ್ವಿಡು ಆಂಡ 5 ದುಂಬೆ ಅನಿ ಈ ಕಥೆಯನ್ನು ದಯಪ ಅಂತ ಕೊಂಚ ಮಾತಾಡ ಬೈದನಕ್ಲೆಗೆ ನಮ್ಮ ಬಿನ್ನೇರು ಮಸ್ಯನೊಲ್ಲಿರು ಅಕ್ಕಲಿಗೆ ಒಂದು ವಿಷಯ ಗೊತ್ತಾವಡು ಬಂದು ಮೂಲು ಒಂದೇ ಕ್ಷೇತ್ರಡು ಇತ್ತ ನಾರಾಯಣಗುರು ಮಂದಿರ ಇತ್ತಿನಲ್ಪ 5 ಕೊಂಚ ರಡ್ಡು ವರ್ಷದ ದುಂಬು ಯಾನಪ್ಪ ವರ್ಮನೆ ಕ್ಲಾಸ್ಗೆ ಶಾಲೆಗೆ ಬಂದಿತ್ತೆ ಇಂದು ಪಜೀರ್ದ ಜೋಗಿಬೆಟ್ಟು ಸಂಜೋ ಪೂಜಾರ್ಲ ಅಂಚೆನೆ ನಮ್ಮ ಗ್ರಾಮ ಚಾವಡಿದ ಮುಂಡಪ್ಪನ್ನಿಲ್ಲ ಎಂಕಲ ಇಲ್ಲಡೆ ಬತ್ತೇರು ದಯಪನ್ನಪ್ಪ ಎಂಕಲ ಇಲ್ಲಗಳು ಒಂಜಿ ಬಿಲ್ಲ ಒಂಜಿ ಪ್ರತಿಷ್ಠಿತ ಕುಟುಂಬವಾದಿತ್ತು ನಂಚೆ ಬತ್ತೇರು ನಮ್ಮ ಮುಲ್ಪಂಜಿ ನಾರಾಯಣಗುರು ಮಂದಿರ ಮಲ್ಪುಗ ನಿಕ್ಕಲು ಮಾತೆರ್ಲ ಸಹಕಾರ ಕೊಟ್ಟು ಬಂದ್ಪೀನಿ ಅಂಚೆನೆ ಮೂಲೊಂಜಿ ಐಕೊಂಜಿ ಫೌಂಡೇಶನ್ಲ ಪಾಡಿಯರು ಆಂಡವಕ್ಕೆ ಅಣ್ಣಾಂತರದ ಐಕ ಬೊಡಿತ್ನ ಅದು ತಾರಿ ಅವನು ಮಾತ ಕೊರಿಯರು ತಾಕಟ್ಟೆ ಜಾರ ಪೂಜಾರ್ಲು ಅಂಚೆನೆ ಬೊಳ್ಮ ಮೇಗಿನ ಮನೆ ನಮ್ಮ ಮೋನ ಪೂಜಾರ್ಲು ಆನೆ ಪಂಡೇರು 25 ಸೆನ್ಸ್ ಜಾಗ ಆನ ಐಕಿ ಬಿರ್ದು ಕೊರ್ಪೆಂದು ಅವು ಅಂಚೆನೆ ಒರಿಂಡು ಅವಿರ್ದು ಪಕ್ಕ ಎಂಕುಲು ಮಾತಾಡಿ ಪೊಣ್ಣಗೊಂಡಿರು ಏನಿಗೆ ಯಾನು 25 ಸೆನ್ಸ್ ಜಾಗನೇಕ ಬಿಡ್ದು ಕೊಡ್ತೇನ ಯಾನು ಎಂಕ ಆ ಜಾಗ ನನ್ನ ಬಿಡ್ತು ಯಾನು ಅವು ನಮ್ಮ ಬಿಲ್ಲವ ಸಂಘನೇ ಇಟ್ಟು ಕಟ್ಟದ ಹೊಡ್ ಬಣ್ಣದು ಅಂಚ ನಮ್ಮ ಈ ಬಿಲ್ಲವ ಸಂಘ ಆಡಿ ಆನ್ ಎನ್ಪನೆ ಇಸಿಬಿಡು ಈ ಸಂಘ ಸ್ಥಾಪನೆ ಆದಾಗ ಎಂಕುಲು ಏರ್ಲ ಕನಸು ಕಟ್ಟಿದಿಜ ದುಂಬೊಂಜಿ ದಿನ ಒಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬರು ಬಂಪಿನ ಒಂಜಿ ಭಾವನೆ ಮಾಡಿ ಏರ್ಲಜ್ಜಿ ಇನಿ ನಮ್ಮ ಮಾತೆರ್ನಲ ಒಂಜಿ ಸತತವಾಯಿನಂಚಿನ ಒಂಜಿ ಪ್ರಯತ್ನ ಕೈ ಕೆಸರಾದರೆ ಬಾಯಿ ಮಸರು ಪಂಪಿನ ಒಂಜಿ ಪಾತೆರಳೆ ಕನಿ ಬೋಡಿತನಾತ್ ಬೆನ್ನಿ ಬೆಂದರು ಬೋಡಿತನಾತ್ ನಮ್ಮ ಮುಲ್ಪ ನೆತ್ತ ಎದುರು ಮಲ್ಲ ಒಂಜಿ ಹೊಂಡ ಇರ್ತದೆ ಕೆಲವು ಜವನೇರಿನ ಗೊತ್ತು ಪಂದು ಮನ್ನಿಟ್ಟು ಬರಿಯ ಬಸ ಪೋನಾಗ ಎಂಡನೆ ಬಂತೀರು ಅಂದ ಮಾರಿ ಆಯ್ತಾ ಎದುರು ಆ ಕಲ್ಲದ ಪಾಯ ಉಂಡತ್ತ ನಿಗಳು ತುಂಬ ಇನ್ನು ನಿಗಿಪೋಡು ಒಂಜಿ ಮಂದಿರದ ಎದುರು ಹೊಂಡ ಪೆರಬಲ್ಲಿ ಬಂದು ಅಂಚ ಸ್ವಯಂ ಇಟ್ಟು ನಮ್ಮ ಮಾತೆರ್ಲ ಈಗ ಈತು ಜವನೇರು ಹತ್ತು ಆನಿ ಏತು ಜವನೇರು ಬರೋಂತೀರ ಅಪ್ಪಗನ್ನ ತೂಂಡ ನಂಗೆ ಗೊತ್ತಾವು ದದನ ಕಾರಣಾಂತರ ಬೈಸೇರು ಅಂಚ ಅವೇನು ಸ್ವಯಂ ಸೇವಕರಾದಿ ಉದಯ ಕುಮಾರದಾರ ಅಡ್ಡಪ್ಪಗ ಈ ಸಮಯ ಒಂಜಿ ಲಾರಿ ಇತ್ತೀನಿ ಐತಾರದಾನಿ ಕೆಲವು ಐತಾರದಾನಿ ಆರ್ನ ಲಾರಿ ನಂಗೆ ಕೊಡ್ತೀರಿ ಆರ್ನ ಅಲ್ಪ ಪಾಯ ಹೊಡೆದು ಮಣ್ಣು ಕೊಂಡಿದ್ದೀರಿ ಎಂಕಲೊಂದು 25-30 ಜನ ಸ್ವಯಂ ಸೇವಕರಾದ ಬರ್ತದ ಆ ಲಾರಿಡು ಲೋಡಿಂಗ್ ಅನ್ಲೋಡಿಂಗ್ ಪೂರ ಮಲ್ತದ ಎದುರ್ದ ಪಾಯ ಮಲ್ತ ಐದಕ್ಕ ನಾರಾಯಣಗುರು ಮಂದಿರ ಆಂಡು ಇಂದು ಪೂರ ಎಡ್ಡ ರೀತಿದೇ ಕೆಲಸ ಆಂಡು ಆನೆಯೇ ನಮ್ಮ ಈ ಮುಲ್ತ ಈ ಕೆಲಸ ಮಾತ ತೂದು ಬಂದಿರೋ ನೆಕ್ ಪ್ರಶಸ್ತಿ ತಿಕ್ಕೊಂಡು ನೆಕ್ ತಿಕ್ಕೋಡು ಬಂದದು ಆಂಡ ಕಾರಣಾಂತರದ ಅವು ತುಂಬಿಕೊಂಡು ಅವೇರ್ದು ಪಕ್ಕ ನಮ್ಮ ಊರ ಪಿರ ತೂತಿಜ ಸರ್ಕಾರದ್ದು ಬರ್ಪಿಂಚಿತ್ತಿನ ಹೂವೇ ಅನುದಾನ ಉಂಡು ಅವೇನು ನಮ್ಮ ರವೀಂದ್ರ ಬಂಗೇರಿನ ಈ ಸಂದರ್ಭಡು ಆದರೆ ನೆನಪು ಮಾಡ್ತಿದ್ದಿಲ್ಲ ನಾರಾಯಣ ವಿಷಯ ಪಂಡಿಜಿಲ್ಲ ಅವು ಭಾರಿ ಮಲ ತಪ್ಪಾಬು ಈ ವಿಷಯ ನಮ್ಮ 1,000 ಈ ಕಟ್ಟಡದ ಸರ್ಕಾರದ ಬರ್ಪಿಂಚಿತ್ತಿನ ಹೂವೇ ಅನುದಾನದೇ ನಮ್ಮ ರವೀಂದ್ರ ಬಂಗೇರು ಭಾರಿ ಒಂದು ಸುಸೂತ್ರವಾದ ನಂಗೆ ತಿಕ್ಕಲೆಕ್ಕ ಮಲ್ದಿರು ನಮ್ಮ ಶಾಸಕರು ಅಂಚೆನೆ ವಿಧಾನಸಭಾ ಅಧ್ಯಕ್ಷರು ಕೆಲವು ಸರ್ತಿ ಬಂತೀರಿ ಕೆಲವು ತಗೊಂಡ ನಿಕ್ಕಲು ಸರ್ಕಾರ ದಿಕ್ಕಿನ ಕಾಸಿನ ದೆಪ್ಪೆರ ಗ್ರಾಮ ಚಾವಡ್ಡ ಕೇಳಿ ಮಾರ್ಯಾರೆ ಅರ್ಧ ಗೊತ್ತುಂಡು ಆರು ಪಂಪೇರಿ ನಿಕ್ಕಲು ದಾದ ಐನು ಹೆಂಗೆ ಗ್ರಾಮ ಚಾವಡಿಗೆ ಒಂಜಿ ಪೈಸೆ ಹಾಕಲು ಐನು ಬಿಡ್ಪೋಜೇರು ಪೂರ ದಿತ್ತೊಂದು ಎಡ್ಡ ಐನು ಅಭಿವೃದ್ಧಿ ಮಾಡ್ತಿರೋದು ಅಂಚ 2000 ಇಸವಿಡೇ ನಮ್ಮ ಅವು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಈ ರೀತಿಯ ಪೂರಾ ಸೇವೆ ಎಲ್ಲ ಮಾಡ್ತಾ ಸಾಧಾರಣ 2001ನೇ ಇಸವಿಡು ಕುದ್ರೋಳಿ ದೇವಸ್ಥಾನಗಳು ನಮ್ಮ ಜಿಲ್ಲಾ ಮಟ್ಟದ ಉಡುಪಿ ಜಿಲ್ಲೆಯಲ್ಲಿ ಬರ್ತಿತ್ತು ಅವಳು ಭಾರಿ ಒಂಜಿ ಜಾನಪದ ನೃತ್ಯ ಒಂಜಿ ಸ್ಪರ್ಧೆ ಇತ್ತಂಡು ಇತ್ತು ವೇದಿಕೆ ನಮ್ಮ ಅಧ್ಯಕ್ಷರಾದ ಹೆಂಗೆ ಭಾರಿ ಸಂತೋಷ ಆಗ್ಬೋದು ಅದೇನು ಇಂಕೊಂಜಿ ವೀರಗಾಸೆ ಸ್ಪರ್ಧೆಕ್ಕೆ ಬೋದು ನಮ್ಮಂದೇ ಸಂಘಗೂ ಫಸ್ಟ್ ಪ್ರೈಸ್ ಬೈದನು ಮೂಜಿ ಸಾಮೂಹಿಕ ಲೆಕ್ಕ ಫಸ್ಟ್ ಪ್ರೈಸ್ ಬೈದನು ನಮ್ಮ ಅಧ್ಯಕ್ಷರಿಗೆ ಇನ್ನು ಯಾರು ಆತ ಇಂಟ್ರೆಸ್ಟ್ ಅಪ್ಪಗ ಆನಿದ ಪೊತ್ತಿಗೆ ಯಾರಿಗೆ ಇಂಟ್ರೆಸ್ಟ್ ಇರ್ತೇನೆ ಭಜನಾ ಕಾರ್ಯಕ್ರಮಗಳು ಯಾರು ಆ ಪೊತ್ತಿಗೆ ಅಂದ ಬೈದು ಅಂಚ ಮಾತ ಜವನಿರಲ್ಲ ನೆಟ್ಟು ನನಲಾತ ಹೆಚ್ಚಿಗೆ ಅದು ಭಾಗಿಯಾದು ನಂಗೆ ನಮ್ಮ ಅತಿಥಿಗಳು ಪೂರ ಪಂಡೇರು ನಂಗೆ ಇಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹತ್ತು
ಅವು ರಾಜ್ಯೋತ್ಸವ ಪ್ರಶಸ್ತಿ ಬರಡು ಪನ್ಪಿನೊಂದು ಆಶೆಯನ್ನು ಕೊರಡು ಖಂಡಿತವಾಗಲೂ ನಂಗೆ ಬರು ನಮ್ಮ ಒಂಜನೇ ಮುಟ್ಟು ಮಿತ್ತು ವೈದ ನಂಗೆ ನನ್ನ ಮಿತ್ತು ಬರೆಯಲ್ಲ ಅಂದು ಅಂಚಾದ ನಮ್ಮ ಆ ಒಂಜಿ ಪ್ರತಿ ಊರಿಲ ಒಂಜಿ ಕನಸು ಕನ್ನೊಳಗೆ ನಮ್ಮ ಕನಸು ನನ್ನ ರಾಜ್ಯೋತ್ಸವ ಪ್ರಶಸ್ತಿ ಖಾಲಿ ಪ್ರಶಸ್ತಿಗೆ ಮಾತ್ರ ನಮ್ಮ ಬೆನ್ಪುಣೆತ್ತಿ ಅವು ಜನಪರವಾದ ಜನಹಿತವಾದ ಜನಗಳಿಗೆ ಎಡ್ಡೆ ರೀತಿಯ ಕೆಲಸ ಮಲ್ಪಡು ನಮ್ಮ ರವೀಂದ್ರ ಬಂಗೇರು ಪೊಲೀಸರ ಅಧ್ಯಕ್ಷರಾದ ಪುನಃ ನಮ್ಮ ಈ ಭಾಗದ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರನ್ನು ಮಾತ್ರ ಸೇರ್ಸದು ಒಂಜಿ 2-3 ವರ್ಷಗಳು ನಮ್ಮ ಉಚಿತ ವೈದ್ಯಕೀಯ ಶಿಬಿರ ನಮ್ಮ ನೆರವೇರಿಸ ಇಂದುಲ ನಂಗೆ ಒಂದು ಭಾರಿ ಮಲ್ಲ ಪ್ಲಸ್ ಪಾಯಿಂಟ್ ಪೋಯಿ ವರ್ಷ ನಮ್ಮ ಇಡೀ ಒಂಜಿ ವರ್ಷನೇ ನಮ್ಮ ಒಂದು ಜಾತ್ರೆನೇ ಆಗ್ಬೋದು ಗ್ರಾಮ ಚಾವಡಿ ಅಂದ್ರೆ ಒಂದು ಜಾತ್ರೆ 25ನೇ ತಾರೀಕು ನಮ್ಮ ಉತ್ಸವ ಒಂದು ಪೂರಾಣ ಅವೆಡ್ದು ಬೊಕ್ಕ ನಮ್ಮ ಈ ಒಂಜಿ ಸಭಾಂಗಣದ ಕೆಲಸ ಬಾಕಿ ಇತ್ತು ನೆನ್ನಾಟ್ ಪೂರ ನಾವು ಮಲ್ತ ಇಂದು ಪೂರ ನಂಗೆ ರಾಜ್ಯೋತ್ಸವ ಪ್ರಶಸ್ತಿಯೇ ಸಿಕ್ಕೊಡ ನಂಚಿನ ಒಂಜಿ ಸಂಗತಿಲು ಅಂಚಾದ ದುಂಬುಗು ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಡು ನೆಕ್ ಬೆಂದಿನಕ್ಲೇನು ಮಾತ್ರ ನಮ್ಮ ಅಧ್ಯಕ್ಷರನ್ನು ಪಂಡೇರ ಅಕಡೆ ಹಿರಿಯರು ನಮ್ಮ ಹಿರಿಯರು ಮಾತ್ರ ಬೆಂತೇರು ಅಕಲಿನ ಒಂಜಿ ಬೆಗರ್ದ ಋಣ ಉಂಟು ನಂಗೆ ಅವೇನು ಮಾತ್ರ ನಮ್ಮ ಎಡ್ಡೆ ಕೆಲಸ ಮತ್ತಿಂದ ಅಕಲ ಆತ್ಮಗೂ ಶಾಂತಿ ದಿಕ್ಕು ಪಂದು ನಮ್ಗೆ ನನ್ನ ಹತ್ರ ಎಡ್ಡೆ ಮಲ್ಪಿನಂಚಿನ ಕೆಲಸ ಮಲ್ಪಿನಂಚಿನ ಯೋಗ ಭಾಗ್ಯನು ಆ ಗುರುಸ್ವಾಮಿ ನಂಗೆ ಒದಗಿಸೋದು ಕೊರಡು ನಂಗೆ ಐನಾತ್ ಬೇಗ 1-2 ವರ್ಷದ ಉಳ್ಳಾಡಿ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡು ಐನಾತ್ ನಮ್ಮ ಜವನೇರು ಇಡೆಗೆ ಬರ್ಪಿಲೆಕ್ಕ ಆವಡು ಅಕಡೆ ಮಾತೆರೆಗಳ ಆ ಬುದ್ಧಿನ ಕೊರಡು ಪಂದು ಕೇಳೊಂದು ಈ ಒಂದು ಅವಕಾಶನು ಒದಗಿಸಿಕೊಂಡ ಅಧ್ಯಕ್ಷರಿಗೆ ಅಂತೇಳಿ ಮಾತೆರೆಗಳ ವಂದನೆ ಸಲ್ಲಿಸೋದು ಎನ್ನ ಈ 2 ಪಾತ್ರೆ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಹಿತನುಡಿಗಳನ್ನು ನೀಡಿದಂತಹ ನಮ್ಮ ವೇದಿಕೆಯ ಮುಂದಲ್ಲಿದ್ದ ಶುಭ ಹಾರೈಸಿದಂತಹ ಎಲ್ಲ ಗಣ್ಯರಿಗೂ ನಮ್ಮ ಬಂಧು ಬಾಂಧವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಪ್ರಶಸ್ತಿಗೆ ಕಾರಣೀಕರ್ತರಾದಂತಹ ನಮ್ಮ ಎಲ್ಲ ಹಿರಿಯರಿಗೂ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ರವೀಂದ್ರಣ್ಣನಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮಗೆ ಪತ್ರಿಕಾ ಮಾಧ್ಯಮದವರು ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಹೊಸಗುರಲ್ ಹಾಗೂ ಅಬ್ಬಕ್ಕ ಚಾನಲ್ನ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಶ್ರೀ ಅಜಿತ್ ಪಜೀರು ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.